ಹಲೋ ವೀಕ್ಷಕರೇ, ಸುದ್ದಿ ನ್ಯೂಸ್ ಪುತ್ತೂರು ಅರ್ಪಿಸುವ ವಿಶೇಷ ಹೆಲ್ತ್ ಟಾಕ್ ಕಾರ್ಯಕ್ರಮ ಆಯುರ್ ಪ್ರಸಾದಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸುದ್ದಿ ಬಿಡುಗಡೆ. ಕಳೆದ 3.5 ದಶಕಗಳಿಂದ ಪುತ್ತೂರು, ಬೆಳ್ತಂಗಡಿ, ಸುಳ್ಯ ತಾಲೂಕುಗಳನ್ನು ಕೇಂದ್ರವಾಗಿಸಿಕೊಂಡು ಪತ್ರಿಕೆಯಾಗಿ, ವೆಬ್ಸೈಟ್ ಮಾಧ್ಯಮವಾಗಿ ಹಾಗೆಯೇ ಡಿಜಿಟಲ್ ಮಾಧ್ಯಮವಾಗಿ ಇಲ್ಲಿನ ಆಗುಹೋಗುಗಳು, ಸಾಧನೆಗಳು, ಸವಾಲುಗಳು, ಸಮಸ್ಯೆಗಳನ್ನು ಸಮರ್ಥವಾಗಿ ಬಿಂಬಿಸ್ತಾ ಅದನ್ನು ಜನಪ್ರತಿನಿಧಿಗಳ ಗಮನವನ್ನು ಸೆಳೆಯುವಂಥ ಕಾರ್ಯವನ್ನು ಮಾಡ್ತಾ ಹಾಗೆಯೇ ಇಲ್ಲಿನ ಸಾಧಕರ ಕಥೆಗಳನ್ನು ದೇಶ ವಿದೇಶಗಳಿಗೆ ಪಸರಿಸುವಂಥ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿಕೊಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಬೆಳ್ತಂಗಡಿ, ಮಂಗಳೂರು, ಬಂಟ್ವಾಳ, ಸುಳ್ಯ, ಪುತ್ತೂರು ಇವುಗಳನ್ನು ಸಮಗ್ರವಾಗಿ ಸೇರಿಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಶಕ್ತ ಮಾಧ್ಯಮವಾಗಿ ಡಾಕ್ಟರ್ UP ಶಿವಾನಂದ್ ಅವರ ನೇತೃತ್ವದಲ್ಲಿ ಈ ತಂಡ ಸಮರ್ಥವಾಗಿ ಪ್ರಾದೇಶಿಕ ಮಾಧ್ಯಮವಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದೆ. ಇವತ್ತು ನಾವು ಒಂದು ಹೆಲ್ತ್ ಟಾಕ್ ಅಂದರೆ ಆರೋಗ್ಯ, ಇವತ್ತಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವ್ಯಕ್ತವಾಗ್ತಿರುವಂತಹ ಈ ದಿನಮಾನದಲ್ಲಿ ಆಯುರ್ವೇದಕ್ಕೆ ಬಹಳವಾದಂಥ ಒಂದು ಪ್ರಾಶಸ್ತ್ಯ ಜಗತ್ತಿನಾದ್ಯಂತ ಸಿಗ್ತಾ ಇದೆ. ಹಾಗೆಯೇ ಈ ಆಯುರ್ವೇದದಲ್ಲಿ ಬಹಳ ನಮ್ಮ ಸನಾತನ ಸಂಸ್ಕೃತಿಯ ಒಂದು ಉತ್ತಮವಾದಂಥ ಸಶಕ್ತ ವೈದ್ಯ ಶಾಸ್ತ್ರವಾಗಿದ್ದಂಥ ಈ ಆಯುರ್ವೇದ ಕಾಲಕ್ರಮೇಣದಲ್ಲಿ ಅದರ ಪ್ರಾಮುಖ್ಯತೆಯನ್ನು ಕಳೆದುಕೊಂಡು ಹೋಗ್ತಾ ಇದ್ರು. ಇದೀಗ ಇತ್ತೀಚಿನ ಕೆಲವು ದಶಕಗಳಿಂದ ಆಯುರ್ವೇದ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಆಯುರ್ವೇದದಲ್ಲಿ ನಮ್ಮ ದೇಹದ ಸಮಸ್ಯೆಗಳು, ದೇಹದ ಸ್ವಾಸ್ಥ್ಯವನ್ನು ರಕ್ಷಿಸುವಲ್ಲಿ ಎಲ್ಲ ರೀತಿಯಾದಂಥ ವಿಧಾನಗಳನ್ನು ಆಯುರ್ವೇದ ಶಾಸ್ತ್ರ ಬಹಳ ವಿವರವಾಗಿ ವಿಚಾರಗಳನ್ನು ಮಂಡಿಸ್ತಾ ಬಂದಿದೆ. ಹಾಗೆ ಈ ಆಯುರ್ವೇದ ಮತ್ತೆ ಮುನ್ನೆಲೆಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಆಯುರ್ವೇದದಲ್ಲಿ ಯಾವ ಯಾವ ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಯಾವ ಯಾವ ರೀತಿಯಾದಂಥ ಸರಳ ಪರಿಹಾರಗಳಿವೆ ಅನ್ನುವ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಜನರು ಬಹಳಷ್ಟು ಆಸಕ್ತರಾಗಿರ್ತಾರೆ. ಒಂದು ನಿಟ್ಟಿನಲ್ಲಿ ನಿಮ್ಮ ನೆಚ್ಚಿನ ಸುದ್ದಿ ಮಾಧ್ಯಮವು ಈ ಒಂದು ಹೆಲ್ತ್ ಟಾಕ್ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರ್ತಾ ಇದ್ದು, ಇದರ 2ನೇ ಸಂಚಿಕೆಯಲ್ಲಿ ನಾವು ಆಯುರ್ ಪ್ರಸಾದಿನಿ ಎಂಬ ಒಂದು ಹೆಸರಿನಲ್ಲಿ ನಾವು ನಮ್ಮ ಈ ಭಾಗದ ಖ್ಯಾತ ಆಯುರ್ವೇದ ತಜ್ಞರಾಗಿರುವಂಥ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಇವರು ಕಳೆದ ಸಂಚಿಕೆಯಲ್ಲಿ ಕಣ್ಣಿನ ರಚನೆ ಮತ್ತು ಈ ಕಣ್ಣಿನ ವಿಚಾರದ ಬಗ್ಗೆ ಆರೋಗ್ಯದ ಕುರಿತಾದಂಥ ಮಾಹಿತಿಯನ್ನು ನಮಗೆ ಕೊಟ್ಟಿದ್ರು. ಇವತ್ತು ನಾವು ಇದರ 2ನೇ ಸಂಚಿಕೆಯನ್ನು ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ನಾವು ಸೆಲೆಕ್ಟ್ ಮಾಡಿರುವಂಥ ಟಾಪಿಕ್ ಯಾವುದು ಅಂತ ಹೇಳಿದರೆ ಈ ಡ್ರೈ ಐ ಸಮಸ್ಯೆ, ಅಂದರೆ ಶುಷ್ಕ ಕಣ್ಣಿನ ಸಮಸ್ಯೆಗಳು ಅಂತೇಳಿ. ಕಣ್ಣಿನಲ್ಲಿ ಈ ಕಣ್ಣು ನಮ್ಮ ದೇಹದಲ್ಲಿ ಬಹಳ ಒಂದು ಪ್ರಾಮುಖ್ಯವಾದ ಅಂಗ. ಆದರೆ ಕಣ್ಣಿನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು, ಕಣ್ಣಿನ ಆರೋಗ್ಯದ ಬಗ್ಗೆ ಯಾವ ರೀತಿಯ ಗಮನವನ್ನು ಹರಿಸಬೇಕು, ನಮ್ಮ ಡೇ ರುಟೀನ್ ಲೈಫ್ನಲ್ಲಿ ಅಂದರೆ ದೈನಂದಿನ ಜೀವನದಲ್ಲಿ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಯಾವೆಲ್ಲ ವಿಧಾನಗಳನ್ನು ನಾವು ಅನುಸರಿಸಿಕೊಳ್ಬೇಕು ಅನ್ನೋ ಬಗ್ಗೆ ಬಹಳಷ್ಟು ಜನರಿಗೆ ಸೂಕ್ತವಾದ ಮಾಹಿತಿ ಇರುವುದಿಲ್ಲ. ಆದ್ದರಿಂದ ಕಣ್ಣು ನಮ್ಮ ಜೀವಮಾನದಲ್ಲಿ, ನಮ್ಮ ಜೀವನ ಪರ್ಯಂತ ನಮ್ಮ ಜೊತೆಯಲ್ಲಿ ನಮಗೆ ಬಹಳ ಒಂದು ಪ್ರಮುಖವಾದ ಅಂಗವಾಗಿ ಕಾರ್ಯನಿರ್ವಹಿಸ್ತಾ ಇರ್ತದೆ. ಈಗ ನೇತ್ರದಾನ ಅನ್ನುವಂಥ ವಿಚಾರವು ಮುನ್ನೆಲೆಗೆ ಬಂದಿರೋದ್ರಿಂದ ಮರಣಾನಂತರವೂ ನಮ್ಮ ಕಣ್ಣಿನ ದಾನದಿಂದ ಬಹಳಷ್ಟು ಜನರಿಗೆ ನಾವು ಬೆಳಕನ್ನು ಕೊಡುವಂಥ ವ್ಯವಸ್ಥೆಯೂ ಆಗ್ತಾ ಇದೆ. ಅದರಿಂದ ಈ ಕಣ್ಣು ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಬಹಳ ಮುಖ್ಯವಾದಂಥ ಅಂಗ. ಆದ್ದರಿಂದ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ನಾವು ಈ ಸರಣಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಈ ಕುರಿತಾಗಿ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಅವರಿದ್ದಾರೆ. ಅವರು ನಮಗೆ ಇವತ್ತು ಡ್ರೈ ಐ ಸಮಸ್ಯೆಗಳ ಬಗ್ಗೆ, ಇದನ್ನು ನಿರ್ವಹಣೆ ಮಾಡುವಂಥ ಬಗ್ಗೆ, ಇದಕ್ಕೆ ಆಯುರ್ವೇದದಲ್ಲಿ ಯಾವೆಲ್ಲ ರೀತಿಯ ಚಿಕಿತ್ಸೆಗಳಿದೆ, ಅದರ ನಂತರ ನಾವೇ ನಮ್ಮ ಮನೆಯಲ್ಲಿ ಸ್ವತಃ ನಮ್ಮ ಈ ಕಣ್ಣಿನ ಆರೋಗ್ಯ ಮತ್ತು ಡ್ರೈ ಐ ಸಮಸ್ಯೆಯನ್ನು ಅದರಿಂದ ಪಾರಾಗಲಿಕ್ಕೆ ನಾವೇನು ಮಾಡ್ಬೋದು ಅನ್ನೋ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಕೊಡಲಿಕ್ಕಿದ್ದಾರೆ. ಮೊದಲಿಗೆ ನಾನು ಅವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ವೆಲ್ಕಮ್ ಡಾಕ್ಟರ್. ನಮಸ್ತೆ. ಕಳೆದ ಸಂಚಿಕೆಯಲ್ಲಿ ನಾವು ಕಣ್ಣಿನ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನೀವು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ರಿ. ಇವತ್ತು ನಾವು ಆಯ್ದುಕೊಂಡಿರುವಂಥ ಟಾಪಿಕ್ ಡ್ರೈ ಐ ಸಮಸ್ಯೆ ಅಂತೇಳಿ, ಶುಷ್ಕ ಕಣ್ಣಿನ ಸಮಸ್ಯೆ. ಅದರ ಮೊದಲು, ಆ ಟಾಪಿಕ್ಗೆ ಬರೋ ಮೊದಲು ಒಂದು ಕಣ್ಣಿನ ಸಂರಚನೆಯ ಬಗ್ಗೆ ಅಥವಾ ಈ ಕಣ್ಣಿನ ಪದರ ರಚನೆಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ಮತ್ತೆ ನೀವು ಇದರ ಡ್ರೈ ಐ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ ಏನು? ಕಣ್ಣೀರಿನ ಈ ಸಮಸ್ಯೆ ಏನಿದೆ, ಡ್ರೈ ಐ ಅಂತ, ಶುಷ್ಕಾಕ್ಷಿ ಅಂತ, ಅಂದರೆ ಒಣಗಿದ ಕಣ್ಣುಗಳು ಅಂತ ನಾವು ಹೇಳ್ಬೋದು. ಇದಕ್ಕೆ ನಾವು ಕಾರಣಗಳನ್ನು ಮತ್ತು ಇದರ ಲಕ್ಷಣಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಅದರ ರಚನೆಯನ್ನು, ಕಣ್ಣೀರಿನ ಒಂದು ಸಿಸ್ಟಮ್, ಒಂದು ವ್ಯವಸ್ಥೆ ಕಣ್ಣಿನಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ನಾವು ಅದರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಈ ಕಣ್ಣೀರಿನ ಪದರ ತುಂಬ ಪ್ರಾಮುಖ್ಯ. ನಾವು ಹುಟ್ಟಿದಲ್ಲಿಂದ ಸಾಯುವಲ್ಲಿ ತನಕ ನಮ್ಮ ಕಣ್ಣನ್ನು ಅಷ್ಟು ಜೋಪಾನವಾಗಿ ಇಡುವಂಥದ್ದು, ಸಂಪೂರ್ಣವಾಗಿ ಕಣ್ಣನ್ನು ರಕ್ಷಿಸುವಂಥದ್ದು ಕಣ್ಣಿನ ಮುಂಭಾಗದಲ್ಲಿರುವ ಆ ಕಣ್ಣೀರಿನ ಪದರ. ಇದರ ರಚನೆಯನ್ನು ಫಸ್ಟ್ ಸ್ಲೈಡ್
ಇದರ ಕಣ್ಣೀರಿನ ಗ್ರಂಥಿಗಳು ಅಂತ ಇದೆ, ನೀವು ಚಿತ್ರದಲ್ಲಿ ಕಾಣಬಹುದು ಮೇಲೆ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂತ, ಕಣ್ಣೀರ ರೆಪ್ಪೆಯ ಮೇಲ್ಭಾಗದಲ್ಲಿ ಇರುವಂಥದ್ದು ಅಶ್ರು ಗ್ರಂಥಿ ಅಂತ. ಇದು ಕಣ್ಣೀರನ್ನು ಉತ್ಪಾದನೆ ಮಾಡ್ತದೆ ಮತ್ತು ಇದರಿಂದ ಉತ್ಪಾದನೆಯಾದ ಕಣ್ಣೀರು ಅಲ್ಲಿಂದ ಇರುವಂತಹ ಸಣ್ಣ ನಾಳಗಳ ಮೂಲಕ ಕಣ್ಣುಗುಡ್ಡೆಗೆ ಬರ್ತದೆ. ಆಮೇಲೆ ಕಣ್ಣುಗುಡ್ಡೆಯಲ್ಲಿ ಅದು ಸ್ವಲ್ಪ ಹೊತ್ತು ನಿಂತು ಕಣ್ಣುಗುಡ್ಡೆಯ ಆ ರೆಪ್ಪೆಯ ಚಲನೆಯ ಆ ಒಂದು ಆಕ್ಷನ್ನಿಂದಾಗಿ ಕಣ್ಣಿನ ರೆಪ್ಪೆಯ ಈ ಒಂದು ಭಾಗದಲ್ಲಿರುವಂತಹ ಅದರ ಮಾರ್ಜಿನ್ ಅಲ್ಲಿರುವಂತಹ ಸಣ್ಣ ಉಬ್ಬಿದಂಥ ಭಾಗದಲ್ಲಿ ಸಣ್ಣ ರಂಧ್ರ ಇದೆ, ಅದರ ಮೂಲಕ ಆ ಕಣ್ಣೀರು ಎರಡು ನಾಳಗಳ ಮೂಲಕ ತಳ್ಳಲ್ಪಡ್ತದೆ ಈ ಕಣ್ಣು ಮುಚ್ಚಿ ಮತ್ತು ತೆರೆಯುವ ಈ ಕ್ರಿಯೆ ಮೂಲಕ. ಅದು ನಂತರದಲ್ಲಿ ಲ್ಯಾಕ್ರಿಮಲ್ ಸ್ಯಾಕ್ ಅಂತ ಹೇಳುವಂಥ ಒಂದು ಕಣ್ಣೀರಿನ ಚೀಲಕ್ಕೆ ಹೋಗಿ ಅಲ್ಲಿಂದ ನ್ಯಾಸೋಲ್ಯಾಕ್ರಿಮಲ್ ಡಕ್ಟ್ ಅಂತ ಹೇಳುವ ನಾಳದ ಮೂಲಕ ಮೂಗಿಗೆ ಬರ್ತದೆ. ಈ ರೀತಿ ಈ ಕಣ್ಣೀರು ಉತ್ಪಾದನೆ ಆದಲ್ಲಿಂದ ಕಣ್ಣುಗುಡ್ಡೆಗೆ ಬಂದು ಅಲ್ಲಿಂದ ಅದು ಹೊರ ಹೋಗುವಂತಹ ಒಂದು ಸಿಸ್ಟಮ್. ಈ ಕಣ್ಣೀರಿನ ಪದರ ಎಷ್ಟು ಸ್ಥಿರವಾಗಿರ್ತದೆ ಮತ್ತು ಎಷ್ಟು ಸಬಲವಾಗಿ ಕಾರ್ಯನಿರ್ವಹಿಸ್ತಾ ಎನ್ನುವುದರ ಮೇಲೆ ನಮ್ಮ ಕಣ್ಣಿನ ರಕ್ಷಣೆ ನಿಂತಿರ್ತದೆ. ಒಂದು ಇದರ ಅನಾಟಮಿ ಅಂತ ಹೇಳ್ತೇವೆ, ಇದು ಕಣ್ಣಿನ ರಚನೆ, ಕಣ್ಣೀರಿನ ರಚನೆ. ಸೊ ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ರಿ. ಹಾಗಾದ್ರೆ ಈಗ ಈ ಕಣ್ಣೀರಿನ ರಚನೆ ಸಾಮಾನ್ಯವಾಗಿ ಆರೋಗ್ಯವಂತ ಮನುಷ್ಯರಲ್ಲಿ ಸಹಜವಾಗಿ ನಡೀತಾ ಇರ್ತದೆ. ಯಾವಾಗ ಈ ಡ್ರೈ ಐ ಅಥವಾ ಶುಷ್ಕ ಕಣ್ಣಿನ ಸಮಸ್ಯೆ ಅದು ಕಾಣಿಸ್ಕೊಳ್ಳಿಕ್ಕೆ ಏನು ಕಾರಣ ಸರ್? ಈ ಶುಷ್ಕಾಕ್ಷಿ ಅಥವಾ ಡ್ರೈ ಐ ಅಂತ ನಾವೇನು ಹೇಳ್ತೇವೆ, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಕಣ್ಣೀರಿನ ಪದರ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಈ ಕಣ್ಣೀರಿನ ಪದರ ಅಥವಾ ಟಿಯರ್ ಫಿಲ್ಮ್ ಅಂತ ನಾವು ಏನು ಹೇಳ್ತೇವೆ, ಇದು ನಿಜವಾಗಿ ಇದು ಒಂದು ಪದರ ಅಂತ ನಾವು ಹೇಳುವುದಾದರೂ ಕೂಡ ಇದರಲ್ಲಿ 3 ಪದರ ಇದೆ. ಮತ್ತೆ ಇದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುವುದಿಲ್ಲ, ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದಾಗ ಕಣ್ಣುಗುಡ್ಡೆಗೆ ತಾಗಿಕೊಂಡಿರುವಂಥ ಮ್ಯೂಕಸ್ ಲೇಯರ್ ಅಥವಾ ಶ್ಲೇಷ್ಮಲ ಪದರ ಅಂತ ನಾವು ಹೇಳ್ತೇವೆ. ಇದು ಕಣ್ಣುಗುಡ್ಡೆಗೆ ಡೈರೆಕ್ಟ್ ಆಗಿ ಸ್ಪರ್ಶ ಆಗಿರುವಂಥದ್ದು. ಯಾಕೆ ಅಂತ ಕೇಳಿದರೆ ಆ ಪದರದಲ್ಲಿ ಜಿಗುಟಾದ ಒಂದು ಮ್ಯೂಸಿನ್ ಅಂತ ಹೇಳುವಂತಹ ದ್ರವ್ಯ ಇದೆ. ಇದು ಏನು ಮಾಡ್ತಾ ಇದ್ದೇನೆ, ಸಹಜವಾಗಿ ಕಣ್ಣುಗುಡ್ಡೆ ನೀರಿನ ಒಟ್ಟಿಗೆ ಅಷ್ಟು ಅದು ಅಟ್ಯಾಚ್ಮೆಂಟು ಇರುವುದಿಲ್ಲ ಕಣ್ಣುಗುಡ್ಡೆಗೆ. ಆ ಅಟ್ಯಾಚ್ಮೆಂಟ್ ಇಲ್ಲದಿರುವಂತಹ ಈ ಕಣ್ಣುಗುಡ್ಡೆಯನ್ನು ನೀರಿನ ಒಟ್ಟಿಗೆ ಅದರ ಸಾಂಗತ್ಯವನ್ನು ಅದರ ಸ್ಪರ್ಶವನ್ನು ನೀರನ್ನು ತನ್ನತ್ತ ಸೆಳೆದುಕೊಳ್ಳುವಾಗೆ ನೀರನ್ನು ತನ್ನತ್ತ ಇಟ್ಟುಕೊಳ್ಳುವಾಗೆ ಮಾಡುವಂಥದ್ದು ಈ ಮ್ಯೂಕಸ್ ಲೇಯರ್ ಅಥವಾ ಮ್ಯೂಸಿನ್ ಲೇಯರ್ ಅಂತ ನಾವೇನು ಹೇಳ್ತೇವೆ ಅದು. ಯಾಕೆಂದರೆ ಕಣ್ಣೀರು ಇದ್ದರೂ ಕೂಡ ಅದನ್ನು ಇಟ್ಟುಕೊಳ್ಳುವಂಥದ್ದು, ಕಣ್ಣಿನಲ್ಲಿ ಅದರ ರಕ್ಷಣೆ ಮಾಡುವಂಥದ್ದು, ಅದನ್ನು ಜಾಗ್ರತೆಯಾಗಿ ಜೋಪಾನವಾಗಿ ಇಟ್ಟುಕೊಳ್ಳುವಂಥದ್ದು ಈ ಪದರ. ಇನ್ನೊಂದು ಮಧ್ಯದ ಪದರ, ಇದು ನಾವು ಆಕ್ವಿಯಸ್ ಲೇಯರ್ ಅಂತ ಹೇಳ್ತೇವೆ. ಆಕ್ವಿಯಸ್ ಲೇಯರ್ ಅಂದರೆ ನಾವು ನಿಜವಾಗಿ ಕಣ್ಣೀರು ಅಂತ ಏನು ಹೇಳ್ತೇವೆ, ಆ ಕಣ್ಣೀರು ಇದರಲ್ಲಿ ಇರುವಂಥದ್ದು. ಮತ್ತು ಇದು ಅಶ್ರು ಗ್ರಂಥಿಗಳಿಂದ ಸ್ರಾವವಾದ ಅಂಶ. ಕಣ್ಣೀರಿನ ಗ್ರಂಥಿಗಳೇನಿದೆ ಅದರಿಂದ ಉಂಟಾದಂಥ ಅಂಶ, ಡೈರೆಕ್ಟಾಗಿ ಉಂಟಾದಂಥ ಅಂಶ ಈ ಕಣ್ಣೀರು ಮಧ್ಯದ ಪದರ. ಇದರಲ್ಲಿ ಶುಗರ್ ಇದೆ, ಸಕ್ಕರೆ ಇದೆ, ಮತ್ತು ಉಪ್ಪಿನ ಅಂಶ ಇದೆ, ಮತ್ತು ಯೂರಿಯಾ ಮತ್ತು ಕ್ರಿಯಾಟಿನಿನ್ ಅಂತ ಯೂರಿಯಾ ಅಂಶ ಇದೆ, ಪ್ರೋಟೀನ್ ಇದೆ, ಈ ರೀತಿ ಬೇರೆ ಬೇರೆ ಅಂಶಗಳಿದೆ. ಆದ ಕಾರಣ ಇದು ಸರಾಗವಾಗಿ ನಮ್ಮ ಕಣ್ಣಿನಲ್ಲಿ ಚಲಿಸ್ತಾ ಇರಬೇಕು. ಅದು ಕಣ್ಣು ರೆಪ್ಪೆಗಳು ಮುಚ್ಚುವಂಥ ಮತ್ತು ತೆರೆಯುವಂಥ ಕಾರ್ಯದ ಮೂಲಕ ಇದು ಆಗ್ತದೆ. ನಂತರದ್ದು 3ನೇ ಪದರ ಅಂದರೆ ವಾತಾವರಣದ ಒಟ್ಟಿಗೆ ನೇರ ಸಂಪರ್ಕದಲ್ಲಿರುವಂತಹ ಪದರ, ಇದು ಆಯಿಲಿ ಲೇಯರ್ ಅಥವಾ ತೈಲೀಯ ಪದರ ಅಂತ ನಾವು ಹೇಳುವಂಥದ್ದು. ಇದರಲ್ಲಿರುವಂತಹ ಈ ಎಣ್ಣೆಯ ಅಂಶ ಇದು ಮೀಬೋಮಿಯನ್ ಗ್ಲ್ಯಾಂಡ್ಸ್ ಅಂತಾರೆ. ತೈಲ ಗ್ರಂಥಿಗಳು ಏನಿದೆ ಇದು ಕಣ್ಣು ರೆಪ್ಪೆಯ ಅದರ ಮಾರ್ಜಿನ್ ಅದರ ಭಾಗದಲ್ಲಿದೆ, ಅಂಚಿನಲ್ಲಿದೆ. ಸೊ ಆ ಮೀಬೋಮಿಯನ್ ಗ್ಲ್ಯಾಂಡ್ಸು ಈ ತೈಲೀಯ ಅಂಶವನ್ನು ಉತ್ಪನ್ನ ಮಾಡ್ತದೆ. ಇದು ಹೊರಗಿನ ಅಂದರೆ 3ನೆಯ ನೇರವಾಗಿ ವಾತಾವರಣದೊಟ್ಟಿಗೆ ಸಂಪರ್ಕ ಇರುವಂತಹ ಪದರವನ್ನು ಉಂಟು ಮಾಡ್ತದೆ. ಇದರಿಂದಾಗಿ ಈ ತೈಲೀಯ ಪದರದಿಂದಾಗಿ ಕಣ್ಣಿನಲ್ಲಿರುವಂತಹ ಕಣ್ಣೀರು ಬೇಗನೆ ಆವಿಯಾಗಿ ಹೋಗುವುದಿಲ್ಲ, ಇವ್ಯಾಪರೇಷನ್ ಆಗುವುದಿಲ್ಲ. ಆದ ಕಾರಣ ತುಂಬ ಹೊತ್ತು, ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಕಣ್ಣಿನಲ್ಲಿ ಈ ಕಣ್ಣೀರು ಉಳಿದುಕೊಳ್ತದೆ. ಆಗ ಕಣ್ಣಿನ ತೇವಾಂಶವನ್ನು ಕಾಯ್ದುಕೊಳ್ಳುವುದಕ್ಕೆ ಅದು ಸಹಕಾರಿಯಾಗ್ತದೆ. ಅಷ್ಟೇ ಅಲ್ಲ, ಕಣ್ಣಿಗೆ ಏನಾದರೂ ಒಂದು ಫಾರಿನ್ ಬಾಡೀಸ್ ಅಥವಾ ಏನೊಂದು ಕಸ ಅಥವಾ ಏನೋ ಒಂದು ಕಣ್ಣಿಗೆ ಆಗದ ವಸ್ತು ಕಣ್ಣಿಗೆ ಒಳಗೆ ಬಿದ್ದರೆ ಆಗ ಅದನ್ನು ತೊಳೆಯುವಂತಹ ಕೆಲಸವನ್ನು ಈ ಕಣ್ಣೀರಿನ ಪದರ ಮಾಡ್ತದೆ. ಅಷ್ಟೇ ಅಲ್ಲ, ನಮಗೆ ಯಾವುದೇ ಒಂದು ಇನ್ಫೆಕ್ಷನ್ ಸೂಕ್ಷ್ಮಾಣು ಸೋಂಕು ಆಗದ ಹಾಗೆ ಸೂಕ್ಷ್ಮಾಣು ಸೋಂಕನ್ನು ನಿವಾರಿಸುವಂಥ, ಕಣ್ಣಿಗೆ ಬ್ಯಾಕ್ಟೀರಿಯಾಗಳಿಂದ ಹಾನಿ ಉಂಟು ಮಾಡದ ಹಾಗೆ ರಕ್ಷಣೆ ಕೊಡುವಂಥ ಕಿಣ್ವಗಳು ಕೂಡ ಈ ಕಣ್ಣೀರಿನಲ್ಲಿ ಇದೆ, ಎನ್ಸೈಮ್ಸ್ ಅಂತ ನಾವು ಹೇಳ್ತೇವೆ. ಅಷ್ಟೇ ಅಲ್ಲ, ಕಣ್ಣಿನ ಕಾರ್ನಿಯಾ ಅಂಥೇಳಿ ಮಧ್ಯದ ಒಂದು ಕನ್ನಡಿಯಾಗಿದ್ದ ಪಾರದರ್ಶಕವಾದ ಭಾಗ ಇದೆ, ಅದಕ್ಕೆ ಕಾರ್ನಿಯಾ ಅಂತ ನಾವು ಹೇಳ್ತೇವೆ, ಕಪ್ಪು ಭಾಗ ಅಂತ. ಆ ಭಾಗದಲ್ಲಿ ಆಕ್ಸಿಜನ್ ಸಪ್ಲೈ ನೇರವಾಗಿ ಕಣ್ಣೀರು
ಕಣ್ಣೀರಿನ ಪದರವು ಗಾಳಿಯಿಂದ ವಾತಾವರಣದಿಂದ ಆಮ್ಲಜನಕವನ್ನು ತೆಗೆದುಕೊಂಡು ಆ ಕಾರ್ನಿಯಾ ಭಾಗಕ್ಕೆ ಆಮ್ಲಜನಕವನ್ನು ಸಪ್ಲೈ ಮಾಡುವಂಥದ್ದು. ಯಾಕೆಂತ ಕೇಳಿದರೆ ಕಾರ್ನಿಯಾ ಭಾಗಕ್ಕೆ ರಕ್ತ ಸರಬರಾಜು ಇಲ್ಲ, ಬ್ಲಡ್ ಸಪ್ಲೈ ಇಲ್ಲ. ಒಂದು ವೇಳೆ ಕಾರ್ನಿಯಾ ಭಾಗಕ್ಕೆ ಬ್ಲಡ್ ವೆಸಲ್ಸ್ ಅಲ್ಲಿ ಬೆಳೆಯಿತು, ರಕ್ತನಾಳಗಳು ಬೆಳೆಯಿತು ಅಂತಾದರೆ ಅದು ದೊಡ್ಡ ಸಮಸ್ಯೆ, ಅದು ಒಂದು ರೋಗ. ಆದ ಕಾರಣ ನೇರವಾಗಿ ಆಕ್ಸಿಜನ್ ಅನ್ನು ಕಾರ್ನಿಯಾ ಭಾಗಕ್ಕೆ ತಲುಪಿಸುವಂಥದ್ದು ಈ ಕಣ್ಣೀರಿನ ಪದರ. ಆದ ಕಾರಣ ಕಣ್ಣೀರಿನ ಪದರ ಅಷ್ಟು ಪ್ರಾಮುಖ್ಯವಾಗಿದೆ. ಮತ್ತು ತೇವಾಂಶವನ್ನು, ಮಾಯಿಶ್ಚರ್, ಈ ನೀರಿನ ಅಂಶವನ್ನು, ಆ ತೇವಾಂಶವನ್ನು ಕಣ್ಣುಗುಡ್ಡೆಯಲ್ಲಿ ಕಾಯ್ದುಕೊಳ್ಳುವಂಥದ್ದು ಕೂಡ ಈ ಕಣ್ಣೀರಿನ ಪದರ. ಇಷ್ಟು ಕೆಲಸಗಳು ಕಣ್ಣೀರಿನ ಪದರಕ್ಕೆ ಇದೆ. ಅಂದ್ರೆ ಈಗ ಇದನ್ನು ಅರ್ಥ ಮಾಡಿಕೊಂಡ ಮೇಲೆ ನಾವು ಡ್ರೈ ಐ ಸಿಂಡ್ರೋಮ್ ಅಥವಾ ಶುಷ್ಕಾಕ್ಷಿ ಅಂತ ಹೇಳಿದ್ರೆ ಏನು ಅಂತ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೇ ಈಗ 3 ಪದರಗಳಲ್ಲಿ ಒಂದು ಸಣ್ಣ ಅಂಗ ಅಷ್ಟು 3 ಪದರಗಳಲ್ಲಿ ಬಹಳ ಪ್ರಾಮುಖ್ಯವಾದ ಕೆಲಸವನ್ನ ಮಾಡ್ತದೆ ಅಂತ ನೀವು ಈ 3 ಪದರಗಳು ಕೂಡ ತುಂಬಾ ಪ್ರಾಮುಖ್ಯ. ಯಾಕಂದ್ರೆ ಒಂದು ಮತ್ತೊಂದನ್ನು ಯಾವುದಾದ್ರೂ ಸರಿಯಾಗಿ ಕೆಲಸ ಮಾಡದಿದ್ರೆ ಡ್ರೈ ಐ ಉಂಟಾಗ್ತದೆ. ಅದು ಕೆಲಸ ಮಾಡದೇ ಇರುವುದಕ್ಕೆ ಹಲವಾರು ಕಾರಣಗಳಿದೆ. ಅದು ಏನು ಅಂತ ನಾವು ಮುಂದೆ ನೋಡಿ. ಈಗ ಒಂದು ಪದರದ ಸಮಸ್ಯೆಯಿಂದ ಡ್ರೈ ಐ ಕಾಣಿಸಿಕೊಳ್ತದ ಅಥವಾ 3 ಪದರಗಳ ಸಮಸ್ಯೆ? 3 ಪದರಗಳಲ್ಲಿ ಯಾವುದೇ ಒಂದು ಪದರ ಸಮಸ್ಯೆ ಆದ್ರೂ ಡ್ರೈ ಐ ಕಾಣಿಸಿಕೊಳ್ತದೆ. ಮತ್ತು ಯಾವುದೇ ಒಂದು ಗ್ರಂಥಿಯ ಸಮಸ್ಯೆ ಆದ್ರೂ, ಕಣ್ಣಿನ ಗ್ರಂಥಿಯ ಸಮಸ್ಯೆ ಆದ್ರೂ ಕಾಣಿಸಿಕೊಳ್ತದೆ. ಅದನ್ನು ನಾವಿನ್ನು ಮುಂದೆ ನೋಡ್ಲಿಕ್ಕಿದ್ದೇವೆ ಯಾವ ಕಾರಣಗಳು ಅಂತ. ಬಹಳಷ್ಟು ಕಾರಣಗಳಿದೆ ಅದಕ್ಕೆ. ಸರಿ, ಈಗ ನಾವು ಈ ಡ್ರೈ ಐ ಅನ್ನುವಂಥದ್ದನ್ನು ಬಹಳ ವಿವರವಾಗಿ ಅದರ ಅನಾಟಮಿಯನ್ನು ನೀವು ವಿವರಿಸಿದ್ರಿ. ಆದ್ರೆ ಈಗ ಜನಸಾಮಾನ್ಯರಿಗೆ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನನ್ನಲ್ಲಿ ಡ್ರೈ ಐ ಸಮಸ್ಯೆ ಇದೆ, ಶುಷ್ಕ ಕಣ್ಣೀರಿನ ಸಮಸ್ಯೆ ಇದೆ ಅಂತ ಅವರು ಹೇಗೆ ಅಂದಾಜು ಮಾಡುವುದು, ಹೇಗೆ ಊಹಿಸುವಂಥದ್ದು, ಅವರಿಗೆ ಜನರಿಗೆ ಹೇಗೆ ಗೊತ್ತಾಗ್ತದೆ ನನ್ನಲ್ಲಿ ಈ ಡ್ರೈ ಐ ಸಮಸ್ಯೆ ಇರಬಹುದು ಅಂತ ಹೇಗೆ ಗೊತ್ತಾಗ್ತದೆ ಅಂತ ನಮ್ಮ ಪ್ರಶ್ನೆ. ನೆಕ್ಸ್ಟ್ ಸ್ಲೈಡ್. ಈ ಕಣ್ಣೀರಿನ ಈ ಪದರದ ಸಮಸ್ಯೆ ಬಂದಾಗ ಹಲವಾರು ಲಕ್ಷಣಗಳು ಕಾಣಿಸಿಕೊಳ್ತದೆ. ಅದು ಕೆಂಗಣ್ಣಿರ್ಬೋದು, ಕಣ್ಣು ಕೆಂಪಾಗುವಂಥದ್ದು. ಇದನ್ನು ಸಾಮಾನ್ಯವಾಗಿ ನಾವು ಕೆಂಗಣ್ಣು ಅಂತ ಹೇಳಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಂಭವ ಇದೆ. ಅದು ಕೆಂಗಣ್ಣು ಈ ಡ್ರೈ ಐಯ ಕಾರಣದಿಂದ ಕೆಂಗಣ್ಣು ಆಗಿರ್ತದೆ. ಮತ್ತು ಆಗಾಗ ಅವರಿಗೆ ಕಣ್ಣು ಉರಿ ಬರುವಂಥದ್ದು, ನಾವು ಬರ್ನಿಂಗ್ ಸೆನ್ಸೇಷನ್ ಅಂತ ಹೇಳ್ತೇವೆ, ಅದು ಬರಬಹುದು. ನೆಕ್ಸ್ಟ್ ಸ್ಲೈಡ್ಸ್, ಮುಂದಿನ ಸ್ಲೈಡ್ಗಳನ್ನು ಹಾಕಿ. ನಂತರ ಸೆನ್ಸಿಟಿವಿಟಿ ಟು ಲೈಟ್, ಅಂದರೆ ಕಣ್ಣು ಈ ಸಾಮಾನ್ಯ ಬೆಳಕಿನಲ್ಲೂ ಕೂಡ, ಪ್ರಖರ ಬೆಳಕಿನಲ್ಲಿ ಅಲ್ಲ, ಸಾಮಾನ್ಯವಾದ ಒಂದು ನಾರ್ಮಲ್ ಬೆಳಕಿನಲ್ಲಿ ಕಣ್ಣನ್ನು ತೆರೆಯುವುದಕ್ಕೆ ಅವರಿಗೆ ಕಷ್ಟವಾಗ್ತದೆ. ಅದನ್ನು ಸೆನ್ಸಿಟಿವಿಟಿ ಟು ಲೈಟ್ ಅಂತೇಳಿ, ಲೈಟ್ನಲ್ಲಿ ಕಣ್ಣು ತೆರೀಲಿಕ್ಕೆ ಆಗುವುದಿಲ್ಲ ಅವರಿಗೆ. ಇನ್ನೊಂದು, ಸಾಮಾನ್ಯವಾಗಿ ಹೀಗೆ ನೋಡುವಾಗ ನಮ್ಮ ಕಣ್ಣುಗಳಲ್ಲಿ ಒಂದು ಕಾಂತಿ ಇರ್ತದೆ, ಲಸ್ಟ್. ಈ ಡ್ರೈ ಐ ಇದ್ದವರಲ್ಲಿ ಲಸ್ಟರ್ಲೆಸ್ ಕಣ್ಣುಗಳು, ಆ ಕಾಂತಿಹೀನವಾಗಿರ್ತದೆ. ಒಂದು ಒಣವಣ, ಆ ಹೊಳಪು, ಕಣ್ಣಿನ ಹೊಳಪು ಇರುವುದಿಲ್ಲ. ಸಾಮಾನ್ಯವಾಗಿ ನೋಡುವಾಗಲೇ ಆ ಕಣ್ಣಿನ ಏನೋ ಒಂದು ಸಮಸ್ಯೆ ಇದೆ ಅಂತ ಅನ್ನಿಸುವಾಗೆ ಅದು ಕಾಂತಿಹೀನವಾಗಿರ್ತದೆ. ಮತ್ತು ರಾತ್ರಿ ಕಾಲದಲ್ಲಿ ಡ್ರೈವಿಂಗ್ ಕೆಲವರಿಗೆ ಕಷ್ಟ ಆಗ್ತದೆ. ಅದು ಡ್ರೈವಿಂಗ್, ಈ ಡ್ರೈ ಐ ಸಿಂಡ್ರೋಮಲ್ಲಿ ಅದು ಅಂದಾಜು ಮಾಡ್ಬೋದು ಆ ಕಾರಣದಿಂದ. ಇನ್ನೊಂದು, ಕಣ್ಣುಗಳು ಮುಚ್ಚಿ ತೆರೆಯುವಾಗ ನೋವು ಉಂಟಾಗುವಂಥದ್ದು. ಆಯುರ್ವೇದದಲ್ಲಿ ಕೂಡ ಲಕ್ಷಣ ಸ್ಪಷ್ಟ ಹೇಳಿದ್ದಾರೆ. ತೋದ, ಭೇದ ಅಂತೆಲ್ಲ ಹೇಳಿದ್ದಾರೆ. ಅಂದರೆ ಚುಚ್ಚಿದಂತಹ ವೇದನೆ, ಕಟಿಂಗ್ ಟೈಪ್ ಆಫ್ ಪೇಯ್ನ್, ಈ ಥರ ತುಂಡರಿಸಿದಂಥ ವೇದನೆ, ಈ ರೀತಿ ಬೇರೆ ಬೇರೆ ವೇದನೆಗಳು ಆಗ್ತದೆ. ಅದು ಒಂದು. ಮತ್ತೊಂದು, ಈ ಕಣ್ಣು ಮುಚ್ಚಿ ಬೆಳಿಗ್ಗೆ ಎದ್ದು ಕಣ್ಣು ತೆರೆಯುವಾಗ ತುಂಬ ಕಣ್ಣು ತೆರೀಲಿಕ್ಕೆ ಕಷ್ಟ ಆಗುವಂಥ, ಕಣ್ಣು ರೆಪ್ಪೆಗಳು ಒಂದಕ್ಕೊಂದು ಅಂಟಿಕೊಂಡ ಥರ ಇರುವಂಥದ್ದು. ಇದು ಸಾಮಾನ್ಯವಾಗಿ ರೋಗಿಯ ಅನುಭವಕ್ಕೆ, ಆ ಸಮಸ್ಯೆ ಇದ್ದವರ ಅನುಭವಕ್ಕೆ ಬರುವಂಥದ್ದು. ಮತ್ತು ಈ ಕಣ್ಣು ರೆಪ್ಪೆಗಳು ಅದರ ಭಾಗದಲ್ಲಿ ಕಣ್ಣಿನಲ್ಲಿ ಹೆಚ್ಚಾಗಿ ಹಿಕ್ಕು ಬರುವಂಥದ್ದು, ಗ್ಲೂಡ್, ಅದು ಒಂದಕ್ಕೊಂದು ಅಂಟಿಕೊಳ್ಳುವಂಥದ್ದು ಬೇರೆ, ಮತ್ತು ಕಣ್ಣಿನಲ್ಲಿ ಹಿಕ್ಕು ಹೆಚ್ಚಾಗಿ ಬರ್ತದೆ, ಅದು ಒಂದು. ಮತ್ತು ಬಹಳ ವಿಶೇಷವಾದ ಇನ್ನೊಂದು ಲಕ್ಷಣ ಏನು ಅಂತ ಹೇಳಿದರೆ, ಕಣ್ಣೀರು ಜಾಸ್ತಿಯಾಗಿ ಬರುವಂಥದ್ದು. ಸಾಮಾನ್ಯವಾಗಿ ನಮಗೊಂದು ಪ್ರಶ್ನೆ ಬರ್ತದೆ, ಏನಂತ ಕೇಳಿದರೆ, ಕಣ್ಣೀರಿನ ಪದರದ ಸಮಸ್ಯೆ, ಕಣ್ಣೀರಿನ ಪದರದ ನ್ಯೂನತೆ, ಕಣ್ಣೀರಿನ ಪದರದ ಕಮ್ಮಿ ಇದೆ ಅಂತ ಅರ್ಥ, ನ್ಯೂನತೆ ಇದೆ ಅಂತ ಅರ್ಥ. ಹಾಗಿದ್ದಾಗ ಕಣ್ಣೀರು ಜಾಸ್ತಿ ಯಾಕೆ ಬರುವುದು? ಹಾಗಾದರೆ ಅದು ಒಂದಕ್ಕೊಂದು ವಿರೋಧಾಭಾಸದ ಹಾಗೆ ಕಾಣುವುದಿಲ್ವ ಅಂತ. ಅದು ಹಾಗಲ್ಲ. ಈ ಕಣ್ಣೀರು ಜಾಸ್ತಿಯಾಗಿ ಬರುವಂಥದ್ದು ಅಂದರೆ ವಾಟರಿ ಐಸ್ ಅಂತ ನಾವು ಹೇಳುವಂಥದ್ದು. ಅದು ಕಣ್ಣು ಒಂದು ವೀಪಿಂಗ್ ಐಸ್ ಅಂತ, ಅಂದರೆ ಅಳುತ್ತಾ ಇರುವ ಕಣ್ಣುಗಳು ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಅಂದರೆ ಕಣ್ಣು ಅಳುವುದು ಅಂತ ಹೇಳಿದರೆ, ಅಂದರೆ ಅದು ಕಣ್ಣೀರನ್ನು ಡ್ರೈ ಐ ಇದ್ದಾಗಲೂ ಕೂಡ ಕಣ್ಣುಗಳು ಹೆಚ್ಚಾಗಿ ಸುರಿಸ್ತಾ ಇದೆ ಅಂತಾದರೆ ತನಗೆ ಇರಿಟೇಷನ್ ಆಗಿದೆ ಅಂತ ಅರ್ಥ. ಅದು ಕಣ್ಣಿಗೆ ಇರಿಟೇಷನ್ ಅಂದರೆ ಆ ಕಣ್ಣಿನ ಪದರ ಸಮಸ್ಯೆ ಇರುವುದರಿಂದಾಗಿ ಕಣ್ಣಿನ ಕೋಶಗಳಿಗೆ, ಕಣ್ಣಿನ ಹೊರಪದರಕ್ಕೆ ಇರಿಟೇಷನ್ ಆಗಿ, ಕಿರಿಕಿರಿ ಉಂಟಾಗಿ ಆ ರೀತಿ ಕಣ್ಣೀರು ಜಾಸ್ತಿ ಬರುವಂಥದ್ದು. ಅದು ಒಂದು ರೀತಿ ರೋಗ ಲಕ್ಷಣ, ಅದು ಒಂದು ರೀತಿ ತೊಂದರೆಯ ಲಕ್ಷಣ, ಪೆಥಾಲಜಿ. ಆದ ಕಾರಣ ವಾಟರಿಂಗ್ ಐಸ್ ಅಂತ ಹೇಳುವಂಥದ್ದು ಈ ಡ್ರೈ ಐ ಸಿಂಡ್ರೋಮಲ್ಲಿ ಒಣ ಕಣ್ಣುಗಳಲ್ಲಿ ಈ ಒದ್ದೆಗಣ್ಣು,
ವಾಟರಿ ಐಸ್ ಇರುವಂಥದ್ದು ಬಹಳ ಅದು ಕಂಡು ಬರ್ತದೆ. ರಿಫ್ಲೆಕ್ಸ್ ಲ್ಯಾಕ್ರಿಮೇಷನ್ ಅಂತ, ಅಂದರೆ ಪ್ರತಿಕ್ರಿಯೆಯಾಗಿ ಯಾರೊಂದು ಇರಿಟೇಷನ್ಗೆ ಪ್ರತಿಕ್ರಿಯೆಯಾಗಿ ಅದು ಕಣ್ಣಿನಲ್ಲಿ ನೀರು ಜಾಸ್ತಿ ಹರಿಯುವಂಥದ್ದು, ಈ ರೀತಿಯ ಲಕ್ಷಣಗಳಿದೆ. ಆದ ಕಾರಣ ಈ ಮುಚ್ಚಿ ತೆರೆಯುವಂಥದ್ದು ಕಷ್ಟ ಆಗುವಂಥದ್ದು, ಈ ರೀತಿ ಎಲ್ಲ ಲಕ್ಷಣಗಳು ಕೂಡ ಈ ಡ್ರೈ ಐ ಸಿಂಡ್ರೋಮಲ್ಲಿ ಕಾಣಿಸಿಕೊಳ್ತದೆ. ಕೆಲವೊಬ್ಬರಲ್ಲಿ ತುರಿಕೆ ಕೂಡ ಕಾಣಿಸಿಕೊಳ್ಳಬಹುದು ಮತ್ತು ಆಗಾಗ ಇದು ಸಮಸ್ಯೆ ನಿರಂತರವಾಗಿ ಬಾಧಿಸ್ತದೆ. ಆಯುರ್ವೇದದಲ್ಲಿ ಮತ್ತು ಕೂಡ ನಮ್ಮ ಸಂಹಿತೆಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂದರೆ ಕಣ್ಣು ಮಂಜಾಗುವಂಥದ್ದು ಅಂತ. ಆವಿಲತ ಅಂದರೆ ಕಣ್ಣು ಬಲೆಯಾಗಿ ಕಾಣುವಂಥದ್ದು. ನಿಧಾನಕ್ಕೆ ಏನಾಗ್ತದೆ ಅಂದರೆ ಈ ಕಾರ್ನಿಯ ಭಾಗ ಇದೆಯಲ್ಲ, ಕಣ್ಣಿನ ಮಧ್ಯದ ಪಾರದರ್ಶಕ ಭಾಗ, ಕಾರ್ನಿಯ ಅಂತ ಹೇಳಿದರೆ ಬೆಳಕಿನ ಕಿರಣಗಳು ಕಣ್ಣಿನ ಒಳಭಾಗಕ್ಕೆ ಎಂಟರ್ ಆಗುವುದೇ ಕಾರ್ನಿಯದ ಮೂಲಕ, ಅದು ನೇರವಾಗಿ ಅದರ ಮೂಲಕ ಎಂಟರ್ ಆಗುವಂಥದ್ದು. ಸೊ ನಿಧಾನಕ್ಕೆ ಈ ಕಣ್ಣೀರಿನ ಪದರದ ಸಮಸ್ಯೆಯಿಂದಾಗಿ, ಕಣ್ಣಿನ ಪದರ ಸರಿಯಾಗಿ ಕೆಲಸ ನಿರ್ವಹಣೆ ಮಾಡದೇ ಇರುವುದರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ ಈ ಕಾರ್ನಿಯ ಭಾಗ ಬಹಳ ಪ್ರಾಮುಖ್ಯವಾದ ಭಾಗ. ನಾವು ಈಗ ಕಣ್ಣಿನ ದೃಷ್ಟಿ ಟ್ರಾನ್ಸ್ಪ್ಲ್ಯಾಂಟ್ ಎಲ್ಲ ಹೇಳ್ತೇವಲ್ಲ, ಕಾರ್ನಿಯ ಟ್ರಾನ್ಸ್ಪ್ಲ್ಯಾಂಟ್, ಆ ಭಾಗ ಹಾನಿ ಆದರೆ ಮತ್ತೆ ಏನು ಮಾಡಲಿಕ್ಕೆ ಆಗೋದು, ಇನ್ನೊಬ್ಬರ ಕಣ್ಣಿನ ಕಾರ್ನಿಯವನ್ನೇ ಹಾಕಬೇಕಷ್ಟೇ. ಆ ಭಾಗ ನಿಧಾನಕ್ಕೆ ಸವಿತಾ ಹೋಗ್ತದೆ, ಅದರಲ್ಲಿರುವಂತಹ ಕೋಶಗಳು ಡ್ಯಾಮೇಜ್ ಆಗ್ತದೆ, ಹಾನಿ ಆಗ್ತದೆ, ಅದು ತೆಳ್ಳಗೆ ಆಗ್ತಾ ಹೋಗ್ತದೆ, ಕಡೆಗೆ ದೃಷ್ಟಿಯನ್ನು ಕಳೆದುಕೊಳ್ಳುವ ಹಾಗೆ ಆಗ್ತದೆ. ಈ ರೀತಿಯ ಕಾಂಪ್ಲಿಕೇಶನ್, ಜಟಿಲತೆಗಳು ಈ ಡ್ರೈ ಐ ಸಿಂಡ್ರೋಮಲ್ಲಿ ಇದೆ. ಕಾಂಪ್ಲಿಕೇಶನ್ಸ್ಗಳ ಬಗ್ಗೆ ಗೊತ್ತಾಯ್ತು ನಮಗೆ. ಈ ಸಮಸ್ಯೆ ಕಾಣಿಸಿಕೊಳ್ಳಲಿಕ್ಕೆ ಏನಾದರೂ ಒಂದು ಏಜ್ ಫ್ಯಾಕ್ಟ್ರ್ ಇದೆಯಾ ಅಥವಾ ಬೇರೆ ಏನಾದರೂ ಲೈಫ್ ಸ್ಟೈಲ್ ಫ್ಯಾಕ್ಟ್ರಿಗಳಿದೆಯಾ? ಏನು ಫ್ಯಾಕ್ಟ್ರಿಗಳು ಇದಕ್ಕೆ ಕಾರಣ? ಬಹಳ ಒಳ್ಳೆ ಪಾಯಿಂಟ್, ಇದು ಬಹಳ ವಿಸ್ತಾರವಾದ ವಿಷಯ. ಈ ಸಮಸ್ಯೆ ಇವತ್ತು ತುಂಬಾ ಪ್ರಚಲಿತವಾಗಿದೆ. ವಿದ್ಯಾರ್ಥಿಗಳಿಂದ ಹಿಡಿದು ಉದ್ಯೋಗಿಗಳಿಂದ ಹಿಡಿದು ವೃದ್ಧರಿಂದ ಹಿಡಿದು ಎಲ್ಲರಲ್ಲೂ ಕೂಡ ಈ ಸಮಸ್ಯೆ ಬಹಳ ಹೆಚ್ಚಾಗಿ ಕಾಣ್ತಾ ಇದೆ. ಬಹಳ ಕಿರಿಕಿರಿ ಉಂಟು ಮಾಡುವ ಸಮಸ್ಯೆ ಆಗಿದೆ. ಇದಕ್ಕೆ ಹಲವಾರು ಕಾರಣ ಇದೆ. ನಾವು ಒಂದೊಂದನ್ನೇ ನೋಡ್ತಾ ಬರುವುದಾದರೆ, ನಾವು ಜಾಗ್ರನ್ಸ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಜಾಗ್ರನ್ಸ್ ಸಿಂಡ್ರೋಮ್ ಅಂತ ಹೇಳಿದರೆ ಈ ಕಣ್ಣೀರಿನ ಗ್ರಂಥಿ ಇದೆಯಲ್ಲ, ಕಣ್ಣೀರಿನ ಗ್ರಂಥಿ ಇದೆ ಅಂದರೆ ಕಣ್ಣೀರನ್ನು ಉತ್ಪಾದನೆ ಮಾಡುವಂಥದ್ದು. ಈ ಗ್ರಂಥಿಯ ಕೋಶಗಳನ್ನು ನಾಶ ಮಾಡುವುದಕ್ಕೆ ನಮ್ಮ ದೇಹದ ಒಳಗೆ ಪ್ರತಿಕಾಯಗಳು ಅಂದರೆ ಆಂಟಿಬಾಡಿಗಳು ಉತ್ಪತ್ತಿಯಾಗುವಂಥದ್ದು. ಅರ್ಥಾತ್ ನಮ್ಮ ದೇಶದ ಸೈನಿಕರೇ ನಮ್ಮ ದೇಶದ ನಾಗರಿಕರನ್ನು ಕೊಲ್ಲುವ ಹಾಗೆ ನಮ್ಮ ದೇಹದೊಳಗೆ ಉತ್ಪತ್ತಿಯಾದ ಈ ಆಂಟಿಬಾಡಿಗಳು ಕಣ್ಣೀರಿನ ಗ್ರಂಥಿಯನ್ನು ನಾಶ ಮಾಡ್ತಾ ಹೋಗ್ತದೆ. ಬಹಳ ವಿಚಿತ್ರ. ಇದನ್ನು ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಇವತ್ತಿನ ಸಾಧಾರಣ 80ಕ್ಕೂ ಮಿಕ್ಕಿ ಆಟೋ ಇಮ್ಯೂನ್ ಡಿಸಾರ್ಡರ್ಗಳು ಇವತ್ತು ದಾಖಲಾಗಿದೆ. ಮತ್ತು ಇದಕ್ಕೆ ಯಾಕೆ ಹೀಗೆ, ಇದು ಒಬ್ಬ ಕ್ಲಾಸಿನಲ್ಲಿ ಒಬ್ಬ ಹುಡುಗ ಪೋಖ್ರಿತನ ಮಾಡಿದಾಗೆ, ಇದು ಯಾಕೆ ನಮ್ಮ ದೇಹದಲ್ಲಿ ಈ ಕೋಶಗಳು ನಮ್ಮ ದೇಹದ ಕೋಶಗಳನ್ನು ನಾಶ ಮಾಡ್ತವೆ ಎನ್ನುವುದಕ್ಕೆ ಇವತ್ತಿನವರೆಗೂ ಕಾರಣ ವಿಜ್ಞಾನಕ್ಕೆ ಗೊತ್ತಾಗಿಲ್ಲ. ಹೀಗೆ ಆಗ್ತದೆ ಅಂತ ಗೊತ್ತಾಗಿದೆ, ಆದರೆ ಯಾಕೆ ಇದು ನಾಶ ಮಾಡ್ತದೆ, ಯಾಕೆ ಈ ಆಂಟಿಬಾಡಿ ಉತ್ಪತ್ತಿ ಆಗ್ತದೆ ಅಂತ ಈವರೆಗೂ ಗೊತ್ತಾಗಲಿಲ್ಲ. ಬಹಳಷ್ಟು ಮನಸ್ಸಿನ ಕಾರಣಗಳು, ಮನಸ್ಸಿನ ಒತ್ತಡ, ನಮ್ಮ ಆಹಾರ, ಜೀವನ ಪದ್ಧತಿ, ಇದೆಲ್ಲ ಕಾರಣಗಳನ್ನು ನಾವು ಅರ್ಥ ಮಾಡಿಕೊಳ್ತೇವೆ ಮತ್ತು ಅದು ಸತ್ಯ ಕೂಡ. ಅದನ್ನು ಸರಿ ಮಾಡಿಕೊಳ್ಳದೆ ನಾವು ಈ ಕಾಯಿಲೆಯನ್ನು ನಿವಾರಣೆ ಮಾಡಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಆಟೋಇಮ್ಯೂನ್ ಡಿಸಾರ್ಡರ್ನ ಒಂದು ಪರಿಣಾಮವಾಗಿ ಇದಕ್ಕೆ ಜಾಗ್ರನ್ ಸಿಂಡ್ರೋಮ್, ಅದರ ಪರಿಣಾಮವಾಗಿ ಈ ಅಶ್ರು ಗ್ರಂಥಿಗಳು ನಾಶವಾಗ್ತಾ ಹೋಗ್ತದೆ, ಕಣ್ಣೀರಿನ ಉತ್ಪಾದನೆ ಕಡಿಮೆ ಆಗ್ತದೆ. ಇದು ಒಂದು ಕಾರಣ. ಇನ್ನೊಂದು, ಈ ಕಾರಣ ಅಲ್ಲದೆ ಇತರ ಕಾರಣಗಳು ಇದೆ. ಇತರ ಕಾರಣಗಳು ಅಂದರೆ ಈ ಕಾರಣ ಅಲ್ಲದೆ ಬೇರೆ ಕಾರಣಗಳು ಯಾವುದು? ಒಂದು, ನೀವು ಹೇಳಿದಾಗೆ ವಯಸ್ಸಿನ ಪರಿಣಾಮ, ವೃದ್ಧಾಪ್ಯ. ಸಹಜವಾಗಿ ವೃದ್ಧಾಪ್ಯದಲ್ಲಿ ಯಾವುದೇ ಗ್ರಂಥಿಗಳು ಅಥವಾ ಕೋಶಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವುದರಿಂದಾಗಿ ಕಣ್ಣೀರಿನ ಪ್ರಮಾಣ ಕಡಿಮೆ ಆಗ್ತದೆ ವೃದ್ಧಾಪ್ಯದಲ್ಲಿ. ಮತ್ತು ಇನ್ನು ಕೆಲವೊಂದು ಸಲ ಅಲ್ಲಿ ಟ್ಯೂಮರ್ಸ್ ಅಥವಾ ಗಡ್ಡೆಗಳು, ಈ ಥರದ ಏನಾದರೂ ಅಪಾಯಕಾರಿಯಾದ ಬೆಳವಣಿಗೆಗಳು ಇದ್ದರೆ ಆಗ ಸಹಜವಾಗಿ ಈ ಸಮಸ್ಯೆ ಕಾಣಿಸಿಕೊಳ್ತದೆ ಆ ಭಾಗದಲ್ಲಿ, ಅಶ್ರುಗ್ರಂಥಿಯ ಭಾಗದಲ್ಲಿ ಅಥವಾ ಅದರ ಮಾರ್ಗದಲ್ಲಿ. ಇನ್ನೊಂದು, ಆ ಅಶ್ರು ನಾಳಗಳು, ಕಣ್ಣಿಗೆ ತರುವಂತಹ ನಾಳಗಳಿವೆಯಲ್ಲ, ಆ ನಾಳಗಳಲ್ಲಿ ಎಲ್ಲಿಯಾದರೂ ಮಧ್ಯದಲ್ಲಿ ಬ್ಲಾಕ್ ಉಂಟಾದರೆ, ಈಗ ರಸ್ತೆಯಲ್ಲಿ ಎಲ್ಲಿಯಾದರೂ ಬ್ಲಾಕ್ ಆದರೆ ವಾಹನ ಹೋಗ್ಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಕಣ್ಣಿಗೆ ಬರಲಿಕ್ಕೆ ಆಗುವುದಿಲ್ಲ ಮಧ್ಯ ನಾಳಗಳಲ್ಲಿ ಬ್ಲಾಕ್ ಇದ್ದರೆ. ಇನ್ನೊಂದು, ವಿಕಿರಣದ ಪರಿಣಾಮ. ಇವತ್ತು ನಾವು ವಿಕಿರಣ ಅಥವಾ ರೇಡಿಯೇಷನ್ನಿಂದ ಈಗಿನ ಆಧುನಿಕದಲ್ಲಿ ನಾವು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿ ಕ್ಯಾನ್ ಮಿನಿಮೈಸ್ ದ ಎಕ್ಸ್ಪೋಷರ್ ಟು ರೇಡಿಯೇಷನ್ಸ್. ನಾವು ವಿಕಿರಣಗಳಿಗೆ ಬಹಳ ಕಡಿಮೆ ಎಕ್ಸ್ಪೋಸ್ ಆಗುವ ಹಾಗೆ ನಾವು ನೋಡಿಕೊಳ್ಳಬಹುದು. ನಾವು ಮೊಬೈಲ್ ಯೂಸ್ ಮಾಡುವಾಗ ಅಥವಾ ಕಂಪ್ಯೂಟರ್ ಯೂಸ್ ಮಾಡುವಾಗ ನಾವು ಅದನ್ನು, ಆ ಜಾಗ್ರತೆಯನ್ನು ನಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಬೋದು. ಅಥವಾ ಹೊರಗಡೆಗೆ ಸೂರ್ಯನ ಬಿಸಿಲಿಗೆ ಹೋಗುವಾಗ ಆ ರೀತಿಯ ಜಾಗ್ರತೆಗಳನ್ನು ನಾವು ಮಾಡಬಹುದು. ಈ ರೀತಿ ಹಲವಾರು ಕಾರಣಗಳಿದೆ. ಇನ್ನು ಇದು ಒಂದು ವಿಚಾರ. ಇನ್ನು ಇವ್ಯಾಪರೇಟಿವ್ ಡ್ರೈ ಐ ಅಂತ ನಾವು ಹೇಳ್ತೇವೆ. ಅಂದರೆ ನಾನು ಯಾಕೆ ಕಾರಣಗಳನ್ನು ಇಷ್ಟು ವಿಸ್ತಾರವಾಗಿ ಹೇಳ್ತೇನೆಂದರೆ, ನಾವು ಈ ಕಾರಣಗಳು ಗೊತ್ತಾದರೆ ಅದರ ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋದು ಕೂಡ ಬಹಳ ಸುಲಭ ಆಗ್ತದೆ. ಇವ್ಯಾಪರೇಟಿವ್ ಡ್ರೈ ಐ ಅಂತ ಅಂದರೆ
ಈಗ ಇಷ್ಟವರೆಗೆ ನಾವು ಕಣ್ಣೀರಿನ ಉತ್ಪಾದನೆ, ಕಣ್ಣಿನ ಗ್ರಂಥಿ, ಅದರ ಹರಿವಿನ ಸಮಸ್ಯೆಯಿಂದಾಗಿ ಡ್ರೈ ಐ ಕಾಣಿಸಿಕೊಳ್ಳುವುದನ್ನು ನಾವು ಯೋಚನೆ ಮಾಡಿದ್ದೇವೆ. ಆದರೆ ಇವ್ಯಾಪರೇಟ್ ಅಂದರೆ ಕಣ್ಣೀರು ಬಹಳ ಬೇಗನೆ ಆವಿಯಾಗುವುದರಿಂದ, ಅಂದರೆ ಕಣ್ಣೀರು ಕಣ್ಣಿನಲ್ಲಿ ಎಷ್ಟು ಹೊತ್ತು ಇರಬೇಕೋ ಅಷ್ಟು ಹೊತ್ತು ಅದು ಇಲ್ಲದೇ ಇರುವುದರಿಂದ ಈ ಕಣ್ಣೀರಿನ ಸಮಸ್ಯೆ, ಪದರ ಸಮಸ್ಯೆ ಕಾಣಿಸಿಕೊಳ್ಬೋದು. ಅದರಲ್ಲಿ ಒಂದು ಯಾವುದು ಅಂತ ಹೇಳಿದರೆ ಮೀಬೋಮಿಯನ್ ಗ್ಲ್ಯಾಂಡ್ ಡಿಸ್ಫಂಕ್ಷನ್, ಅಂದರೆ ಯಾವ ಈ ಕಣ್ಣೀರು ಆವಿಯಾಗದಾಗ ತಡೆಯುವಂಥದ್ದು ಅಲ್ಲಿರುವ ತೈಲೀಯ, ಹೊರಗಡೆ ಇರುವಂಥ ತೈಲಾಂಶದ ಪದರ ಅಂತ ನಾನು ಹೇಳಿದೆ. ಆ ತೈಲಾಂಶವನ್ನು ಉತ್ಪಾದನೆ ಮಾಡುವ ಗ್ರಂಥಿಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದರೆ ಮೀಬೋಮಿಯನ್ ಗ್ಲ್ಯಾಂಡ್ಸ್ ಡಿಸ್ಫಂಕ್ಷನ್ ಅಂತ ನಾವು ಹೇಳ್ತೇವೆ. ಅದು ಯಾಕೆ ಕಾರ್ಯನಿರ್ವಹಿಸ್ತಾ ಇರುವಾಗೆ ಆಗ್ತದೆ ಅಂತ ಹೇಳಿದರೆ ಬ್ಲೆಫರೈಟಿಸ್ ಅಂತ ಒಂದು ಕಾಯಿಲೆ ಇದೆ. ಅಂದರೆ ಕಣ್ಣಿನ ರೆಪ್ಪೆಯ ಅಂಚಿನ ಸಮಸ್ಯೆ, ಅಂಚಿನಲ್ಲಿ ಉರಿಯೂತವೋ ಇನ್ಫ್ಲಾಮೇಷನೋ ಅಥವಾ ಏನಾದರೂ ಇನ್ಫೆಕ್ಷನೋ ಆಗಿ ಆಗಾಗ ಅದು ಮರುಕಳಿಸ್ತಾ ಇದ್ದರೆ ಆಗ ಅಂಚಿಗೆ ಸಂಬಂಧಿಸಿದ ಅದರ ಸಮೀಪ ಇರುವಂತಹ ಈ ತೈಲ ಗ್ರಂಥಿಗಳ ಮೇಲೆ ಪರಿಣಾಮ ಮಾಡ್ತದೆ. ಆಗ ತೈಲ ಗ್ರಂಥಿಗಳಿಗೆ ಡ್ಯಾಮೇಜ್ ಆಗ್ತದೆ. ಅದರಿಂದಾಗಿ ಕಣ್ಣೀರಿನ ಆ ತೈಲಾಂಶ ಕಮ್ಮಿ ಆಗ್ತದೆ, ಕಣ್ಣೀರು ಬೇಗ ಆವಿ ಆಗ್ತದೆ. ಒಂದು ಮೀಬೋಮಿಯನ್ ಗ್ಲ್ಯಾಂಡ್ ಡಿಸ್ಫಂಕ್ಷನ್ ಅಂತ. ಇನ್ನೊಂದು ಲ್ಯಾಗ್ ಆಫ್ ಥಾಲ್ಮಸ್ ಅಂತ ಈಗಾಗಲೇ ಒಂದು ಚಿತ್ರದಲ್ಲಿ ನಾವು ನೋಡಿದ್ದೇವೆ. ನೆಕ್ಸ್ಟ್ ಸ್ಲೈಡ್ ಅಥವಾ ಮೊದಲಿನ ಚಿತ್ರ. ಕಣ್ಣನ್ನು ಲ್ಯಾಗ್ ಆಫ್ ಥಾಲ್ಮಸ್ ಅಂತ ಹೇಳಿದರೆ ಕಂಡೀಷನ್ ನಾವು ಸಾಮಾನ್ಯವಾಗಿ ಫೇಶಿಯಲ್ ಪಾಲ್ಸಿ ಅಂತ ನಾವು ಹೇಳ್ತೇವೆ. ಇದು ನೋಡಿ, ಈ ಚಿತ್ರದಲ್ಲಿ ಕಣ್ಣು ರೆಪ್ಪೆಯನ್ನು ಸರಿಯಾಗಿ ಮುಚ್ಚುವುದಕ್ಕೆ ಆಗದೇ ಇರುವಂತಹ ಒಂದು ಸ್ಥಿತಿ ಫೇಶಿಯಲ್ ಪಾಲ್ಸಿ ಅಂತ ಹೇಳುವಂಥ, ನಾವು ಮುಖಾರ್ಧಿತ ಅಂತ ಹೇಳ್ತೇವೆ. ಒಂದು ಭಾಗ ಮುಖದ ಒಂದು ಭಾಗ ಎಫೆಕ್ಟ್ ಆಗುವಂಥದ್ದು. ಆ ಸಂದರ್ಭದಲ್ಲಿ ಈ ಥರದ್ದು ಕಾಣಿಸಿಕೊಳ್ತದೆ. ನೋಡಿ, ಕಣ್ಣು ರೆಪ್ಪೆ ಸರಿಯಾಗಿ ಮುಚ್ಚಿಕೊಳ್ಳದೆ ಇರುವುದರಿಂದ ಕಣ್ಣುಗುಡ್ಡೆ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗ್ತದೆ. ನೀವು ಚಿತ್ರದಲ್ಲಿ ಗಮನಿಸಿದರೆ ನಿಮಗೆ ಗೊತ್ತಾಗ್ತದೆ. ಹಾಗೆ ಎಕ್ಸ್ಪೋಸ್ ಆದಾಗ, ಅದು ಹೆಚ್ಚು ಹೊತ್ತು ಎಕ್ಸ್ಪೋಸ್ ಆದಾಗ ಕಣ್ಣೀರಿನ ಪದರ ಆವಿಯಾಗ್ತದೆ ಬೇಗ. ಮತ್ತು ಇನ್ನು ಕೆಲವರು ಕಂಪ್ಯೂಟರ್ನ ಮುಂದೆ, ಕಂಪ್ಯೂಟರ್ ತುಂಬ ಎತ್ತರದಲ್ಲಿ ಇರ್ತದೆ, ಹಾಗೆ ಎತ್ತರದಲ್ಲಿ ನೋಡಿಕೊಂಡು ನಾವು ಕಂಪ್ಯೂಟರ್ನ ಕಾರ್ಯನಿರ್ವಹಿಸಿದಾಗ ಕಣ್ಣುಗುಡ್ಡೆ ಹೆಚ್ಚು ಭಾಗ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗ್ತದೆ, ಬೇಗನೆ ಆವಿ ಆಗ್ತದೆ. ಆದ ಕಾರಣ ಕಂಪ್ಯೂಟರಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರು ಕಣ್ಣಿನ ಮಟ್ಟದಲ್ಲಿ ಅವರ ಕಂಪ್ಯೂಟರ್ ಇರಬೇಕು. ಕಂಪ್ಯೂಟರಲ್ಲಿ ಯಾರು ಆಫೀಸಲ್ಲಿ ಇರ್ಬೋದು ಅಥವಾ ಎಲ್ಲೇ ಇರ್ಬೋದು. ಇದು ಎರಡನೇ ಕಾರಣದ ಲ್ಯಾಗ್ ಆಫ್ ಥಾಲ್ಮಸ್ ಅಂತ ಹೇಳ್ತೇವೆ. ಇನ್ನೊಂದು ಡಿಫೆಕ್ಟಿವ್ ಬ್ಲಿಂಕಿಂಗ್ ಅಂತ, ಅಂದರೆ ಕಣ್ಣು ರೆಪ್ಪೆಗಳು ಮುಚ್ಚುವುದು ಮತ್ತು ತೆರೆಯುವುದು. ಇದು ಬಹಳ ಪ್ರಾಮುಖ್ಯವಾದ ಸಂಗತಿ. ನಾವು ಸಾಯುವಲ್ಲಿವರೆಗೂ ಇದು ಸರಿಯಾಗಿ ಆಗ್ತಾ ಇರುವಂಥ ಸಂಗತಿ. ಈ ಕಣ್ಣು ರೆಪ್ಪೆ ಮುಚ್ಚುವುದು ಮತ್ತು ತೆರೆಯುವುದು, ಇದರಲ್ಲಿ ನಮ್ಮಲ್ಲಿ ಸಮಸ್ಯೆ ಉಂಟಾಗ್ತದೆ. ಏನು ಸಮಸ್ಯೆ? ಸಾಮಾನ್ಯವಾಗಿ ನಾವು ಮೊಬೈಲು ಮತ್ತು ಈ ಕಂಪ್ಯೂಟರ್ ಇದನ್ನು ಹೆಚ್ಚು ಬಳಸುವಾಗ ಸಹಜವಾಗಿ ನಮ್ಮ ಈ ಕಣ್ಣು ಮುಚ್ಚಿ ತೆರೆಯುವುದರ ವೇಗ ಸಹಜವಾಗಿ ನಮ್ಮ ಅರಿವಿಗೆ ಬಾರದೆ ಅದು ಕಡಿಮೆ ಆಗ್ತದೆ. ಹಾಗೆ ಕಡಿಮೆ ಆದಾಗ ಕಣ್ಣೀರಿನ ಪದರ ಬೇಗನೆ ಆವಿಯಾಗುವಂಥ ಸಾಧ್ಯತೆಗಳು ತುಂಬ. ಯಾಕೆಂದರೆ ಒಂದು ಕಣ್ಣು ಮುಚ್ಚಿ ತೆರೆಯುವುದು ಮತ್ತೊಂದು ಕಣ್ಣು ತುಂಬ ಅಂತರ ಇರ್ತದೆ, ಹೆಚ್ಚು ಹೊತ್ತು ಕಣ್ಣು ವಾತಾವರಣಕ್ಕೆ ಎಕ್ಸ್ಪೋಸ್ ಆಗ್ತದೆ, ಆಗ ಕಣ್ಣಿನ ಪದರ ಆವಿಯಾಗ್ತದೆ. ಮತ್ತೊಂದು, ಈ ಕಣ್ಣು ಮುಚ್ಚಿ ತೆರೆಯುವಂಥದ್ದು ಕಣ್ಣೀರಿನ ಪದರ ಬಹಳ ಚೆನ್ನಾಗಿ ಕಣ್ಣುಗುಡ್ಡೆಯ ಮೂಲಕ ಹರಡಿಕೊಳ್ಳುವುದಕ್ಕೆ ಸಹಕಾರಿ. ಕಣ್ಣು ಮುಚ್ಚಿ ತೆರೆಯುವುದು ಕಡಿಮೆ ಆದಾಗ ಕಣ್ಣೀರಿನ ಪದರ ಸರಿಯಾಗಿ ಹರಡಿಕೊಳ್ಳುವುದಿಲ್ಲ. ಕಣ್ಣಿನಲ್ಲಿರುವಂಥ ತೈಲ ಅಂಶದ ಪದರ ಏನು ಮಾಡ್ತದೆ ಅಂತಂದರೆ ಬಹಳ ಚೆನ್ನಾಗಿ, ಬಹಳ ಸ್ಮೂತಾಗಿ ಕಣ್ಣು ರೆಪ್ಪೆ ಮುಚ್ಚಿ ತೆರೆಯುವುದಕ್ಕೆ ಒಂದು ಸಹಕಾರಿಯಾಗಿ ನಿಂತಿದೆ. ಹಾಗಾಗಿ ಒಂದಕ್ಕೊಂದು ಬಹಳ ಪೂರಕವಾಗಿ ಕಾರ್ಯನಿರ್ವಹಿಸ್ತಾ ಇರ್ತದೆ ಮತ್ತು ನಿರಂತರವಾಗಿ, ಹೃದಯದ ಹಾಗೆ ಇದು ಸಾಯುವಲ್ಲಿವರೆಗೆ ನಿರಂತರ ಸರಿಯಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಇದು ಮೂರನೇ ಕಾರಣ ಕಣ್ಣೀರಿನ ಪದರ ಆವಿಯಾಗುವುದಕ್ಕೆ. ಇನ್ನು ಇತರ ಕಾರಣಗಳು ಅಂತ ನಾವು ಹೇಳ್ತೇವೆ. ಅಂದರೆ ವಿಟಮಿನ್ ಎ ಅಂತ ಇದೆ. ನಾವು ಸಾಮಾನ್ಯವಾಗಿ ನಮ್ಮ ಆಹಾರದಲ್ಲಿ ಈ ಅಂಶ ದೇಹದೊಳಗೆ ಸೇರಬೇಕು. ಆದರೆ ಇಲ್ಲಿ ನಾವು ಆಹಾರದಲ್ಲಿನ ಪೋಷಕಾಂಶಗಳ ಕಡೆಗೆ ಗಮನ ಕೊಡದೇ ಇರುವುದರಿಂದ ವಿಟಮಿನ್ ಎ ದೇಹಕ್ಕೆ ಸರಿಯಾಗಿ ಸಿಕ್ಕುವುದಿಲ್ಲ. ಅದರಿಂದಾಗಿ ಈ ಕಣ್ಣಿನ ಗ್ರಂಥಿಗಳಾಗಲಿ ಅಥವಾ ಇದು ಉತ್ಪಾದನೆ ಆಗುವ ವಿಷಯದಲ್ಲಾಗಲಿ, ಆ ಕಣ್ಣಿನ ರಕ್ಷಣೆ ವಿಷಯದಲ್ಲಾಗಲಿ ಸರಿಯಾದ ರಕ್ಷಣೆ ಸಿಕ್ಕುವುದಿಲ್ಲ. ವಿಟಮಿನ್ ಎ ಅಂತ ಇದು ಸಾಮಾನ್ಯವಾಗಿ ನಾವು ಕ್ಯಾರೆಟ್ನಂತಹ ತರಕಾರಿಗಳು ಮತ್ತು ಹಾಲು ಮತ್ತು ಹೈನು ಉತ್ಪನ್ನಗಳು, ಇದರಲ್ಲಿ ವಿಟಮಿನ್ ಎ ನಮಗೆ ಬಹಳ ಯಥೇಚ್ಛವಾಗಿ ಸಿಗ್ತದೆ. ಅಂಥ ಆಹಾರಗಳನ್ನು ನಾವು ಸರಿಯಾಗಿ ತೆಗೆದುಕೊಳ್ಳುವುದು. ನಮ್ಮ ಹಳ್ಳಿಗಳಲ್ಲಿ ಕೆಲವರು ಈಗಲೂ ಇದ್ದಾರೆ. ಅಂದರೆ ಹಾಲು ಕುಡಿದ್ರೆ ಕಫ ಆಗ್ತದೆ ಅಂತ ಹಾಲು ಕುಡಿಲಿಕ್ಕಿಲ್ಲ, ಹೈನು ಉತ್ಪನ್ನಗಳನ್ನು ಸೇವನೆ ಮಾಡಲಿಕ್ಕಿಲ್ಲ. ಆಗ ಸಹಜವಾಗಿ ಇಂಥ ಕಾಯಿಲೆಗಳು ಕಾಣಿಸಿಕೊಳ್ತದೆ. ಇದು ಒಂದು ವಿಷಯ, ವಿಟಮಿನ್ ಎ ಸಮಸ್ಯೆ. ಇನ್ನು ಡ್ರಗ್, ಕೆಲವು ಔಷಧಗಳನ್ನು ಕೆಲವರು
ನಿರಂತರವಾಗಿ ತೆಗೆದುಕೊಳ್ಳುವಂಥ ಔಷಧಗಳು ಇರ್ತದೆ. ಆಗಾಗ ತೆಗೆದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದ ವಿಚಾರ. ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಔಷಧ ಉಂಟು ಅಂತೇಳಿ ನಾವು ಬಹಳ ಸುರಕ್ಷಿತ ಅಂತ ತಿಳ್ಕೊಳ್ತೇವೆ. ಇವತ್ತು ಆಧುನಿಕ ಔಷಧಗಳ ವಿಷಯದಲ್ಲೂ ಕೂಡ ಹೇಳುವುದಿದ್ರು, ವೈದ್ಯರು ಕೂಡ ಅದನ್ನು ಬಹಳ ಚೆನ್ನಾಗಿ ಇದನ್ನು ತಗೊಳ್ತಾ ಇರಿ, ಸಾಯುವವರೆಗೆ ತಗೊಳ್ತಾ ಇರಿ ಅಂತ ಹೇಳ್ತಾ ಇರ್ತಾರೆ. ಕೇಳುವರು ಕೂಡ ಕಣ್ಣು ಮುಚ್ಚಿ ತಗೊಳ್ತಾ ಇರ್ತೇವೆ. ಆದರೆ ಒಂದೊಂದು ಔಷಧ ಕೂಡ ಅದನ್ನು ಒಂದು ಸಂಗತಿಯನ್ನು ನಿವಾರಣೆ ಮಾಡ್ತದೆ ಮತ್ತು ಇನ್ನೂ 10 ಹಲವು ಸಂಗತಿಗಳನ್ನು ಉಂಟು ಮಾಡ್ತದೆ. ಈ ವಿಷಯ ನಮಗೆ ಗೊತ್ತಿಲ್ಲ. ನಾವು ಬಲಿಗೆ ಕೊಟ್ಟ ಕುರಿಮಂದೆ ಹಾಗೆ ಕೊಟ್ಟದನ್ನು ಉದ್ದಕ್ಕೆ ತಗೊಳ್ತಾ ಇರ್ತೇವೆ, ಅದು ಅಲ್ಲಿಗೆ ಮುಂದುವರಿತಾ ಇರ್ತೇವೆ. ನಾವು ಏನು ನಮ್ಮ ಜೀವನ ಪದ್ಧತಿಯಲ್ಲಿ ಬದಲಾವಣೆ ಮಾಡಬೇಕು, ಆಹಾರದಲ್ಲಿ ಏನು ಬದಲಾವಣೆ ಮಾಡಬೇಕು, ಇದರ ಕುರಿತು ನಾವು ಯೋಚನೆ ಮಾಡೋದಿಲ್ಲ. ಅಂಥ ಔಷಧಗಳಿದೆ, ಅದನ್ನು ನಾನು ಪಟ್ಟಿ ಮಾಡಿದರೆ ನಿಮಗೆ ಆಘಾತ ಆಗ್ತದೆ. ನಾವು ನ್ಯಾಸಲ್ ಡಿಕಂಜೆಸ್ಟೆಂಟ್, ಕೆಲವರು ಈ ಮೂಗು ಬಂದಾಗುವುದಕ್ಕೆ ಝೈಲೋಮೆಟಾಜೋಲಿನ್ ಹೈಡ್ರೋಕ್ಲೋರೈಡ್ ಅಂತ, ಅದು ಭಾಳ ಎಲ್ಲ ಡಾಕ್ಟ್ರ ಪ್ರಿಸ್ಕ್ರಿಪ್ಷನ್ ಬೇಡ, ಅದಕ್ಕೆ ಡಾಕ್ಟ್ರ್ ಚೀಟಿ ಬೇಡ, ಇಲ್ಲದೆ ಮೆಡಿಕಲಲ್ಲಿ ಸಿಗ್ತದೆ. ಇದನ್ನು ಮೂಗಿಗೆ ಆಗಾಗ ಹಾಕ್ತಾ ಇರ್ತಾರೆ. ಮೂಗು ಬಂದಾಗುವುದಕ್ಕೆ ಅದನ್ನು ಹಾಕ್ತಾ ಇರೋದು ಜೀವನ ಪೂರ್ತಿ. ಇದು ಒಂದು, ಅದರಿಂದಾಗಿ ಡ್ರೈ ಐ ಬರ್ಬೋದು. ಇನ್ನೊಂದು ಆ್ಯಂಟಿ ಹಿಸ್ಟಾಮಿನ್ಸ್ ಅಂತ ನಾವು ಸಾಮಾನ್ಯವಾಗಿ ಶೀತಕ್ಕೆ ತೆಗೆದುಕೊಳ್ಳುವಂಥ ಮಾತ್ರೆ. ಶೀತದ ಮಾತ್ರೆ ಅಂದರೆ ಬಹಳ ಸುರಕ್ಷಿತ ಅಂತ ಎಲ್ಲರಿಗಿದೆ ತಲೆಯಲ್ಲಿ. ಆದರೆ ಆಗಾಗ ಈ ಎಲರ್ಜಿ ಮಾತ್ರೆ ಅಥವಾ ಶೀತದ ಮಾತ್ರೆಗಳನ್ನು ನಾವು ಕ್ಲೋರೋಫೆನಿರಾಮಿನ್ ಮ್ಯಾಲಿಯೇಟ್ ಅಥವಾ ಸಿಟ್ರಿಜಿನ್ ಅಂತ ನಾವು ಹೇಳ್ತೇವೆ, ಇದನ್ನು ನಿರಂತರವಾಗಿ ಆಗಾಗ ತೆಗೆದುಕೊಳ್ಳುವುದರಿಂದ ದೃಷ್ಟಿನಾಶಕ್ಕೆ ಈ ಮೂಲಕ ಕಾರಣ ಆಗಬಹುದು. ನಮಗೆ ಗೊತ್ತಿಲ್ಲ ಇದು. ಮತ್ತು ಪೇನ್ ಕಿಲ್ಲರ್ಸ್, ನೋವು ನಿವಾರಕಗಳು, ಇದು ನಾನು ಆಧಾರ ಸಹಿತವಾಗಿ ಹೇಳ್ತಾ ಇದ್ದೇನೆ, ನಾನು ಕತೆ ಕಟ್ಟಿ ಹೇಳ್ತಾ ಇಲ್ಲ. ನೀವು ಇದಕ್ಕೆ ರೆಫರೆನ್ಸ್ ಜರ್ನಲ್ಗಳಲ್ಲಿ ಇದೆ, ಅದಕ್ಕೆ ಸಂಬಂಧಪಟ್ಟ ಔಷಧ ವಿಜ್ಞಾನದಲ್ಲಿ ಇದಕ್ಕೆ ಸ್ಪಷ್ಟ ಆಧಾರಗಳಿದೆ, ಫಾರ್ಮಕಾಲಜಿಯಲ್ಲಿದೆ. ನಾನು ಈಗ ಹೇಳಿದೆ ಪೇನ್ ಕಿಲ್ಲರ್ಸ್. ನಾವು ಇವತ್ತು ನೋವು ನಿವಾರಕಗಳು, ಡೈಕ್ಲಾಫಿನಾಕ್ ಸೋಡಿಯಂ, ಬ್ರೂಫನ್, ಅದು ಇದೆಲ್ಲ ಸುಮಾರು ನೋವು ತಗೊಳ್ತೇವೆ, ಅದರಿಂದಲೂ ಕೂಡ ಡ್ರೈ ಐ ಬರ್ಬೋದು. ನೋವು ನಿವಾರಕಗಳಾಯಿತು. ಇನ್ನೊಂದು ನಿದ್ರೆ ಮಾತ್ರೆಗಳು, ಸ್ಲೀಪಿಂಗ್ ಪಿಲ್ಸ್. ಮತ್ತೊಂದು ಆ್ಯಂಟಿ ಡಿಪ್ರೆಸೆಂಟ್ಸ್ ಅಂತ. ನಮ್ಮಲ್ಲಿ ಯಾರಿಗೆ ಇವತ್ತು ಮನಸ್ಸು ಸರಿ ಇಲ್ಲ, ಎಲ್ಲರೂ ಖಿನ್ನರಿ, ಅದಕ್ಕೆ ಬಗ್ಗೆ ಅಮಿಟ್ರಿಪ್ಟಿಲಿನ್ ಅಂತ ಹೇಳುವ ಒಂದು ಡಿಪ್ರೆಷನಿಗೆ ಖಿನ್ನತೆಗಿರುವಂಥ ಮಾತ್ರೆ ಇದೆ, ಅದರಿಂದಲೂ ಈ ತೊಂದರೆ ಬರ್ಬೋದು. ಮತ್ತು ಆ್ಯಂಟಿಸೈಕೋಟಿಕ್ ಅಂದರೆ ಈ ಮಾನಸಿಕ ಇಚ್ಛಿತ ನರಮಾನಸಿಕ ಸಮಸ್ಯೆಗಳಿಗೆ ಕೊಡುವಂಥ ಕ್ಲೋರ್ಪ್ರೊಮ್ಯಾಜಿನ್ ಔಷಧಗಳು ಮತ್ತು ಹೆಚ್ಚಿನ ಈ ಮಾನಸಿಕ ಔಷಧಗಳು, ಇದು ಡ್ರೈ ಐನು ಉಂಟು ಮಾಡ್ತದೆ. ಇನ್ನೊಂದು ಡೈಯುರೆಟಿಕ್ಸ್ ಅಂತಂದರೆ ಮೂತ್ರ ಹೆಚ್ಚು ಪ್ರಮಾಣದಲ್ಲಿ ಉಂಟು ಮಾಡುವಂಥ ಮಾತ್ರೆಗಳು. ಅಂದರೆ BP ಹೆಚ್ಚಾದಾಗ ರಕ್ತದಲ್ಲಿನ ನೀರಿನ ಅಂಶವನ್ನು ಕಡಿಮೆ ಮಾಡುವುದಕ್ಕೆ ಮೂತ್ರ ಹೆಚ್ಚಾಗಿ ಹೋಗುವ ಹಾಗೆ ಮಾಡಿ ಆ ಮೂಲಕ BP ಕಂಟ್ರೋಲ್ ಮಾಡುವಂಥ ಮಾತ್ರೆಗಳಿದೆ. ಮತ್ತು ಇದೆ ಮೂತ್ರ ಹೆಚ್ಚು ಮಾಡುವಂಥ ಔಷಧಗಳಿಗೆ ಫ್ರೂಸೆಮೈಡ್ ಅಂತ ಇದೆ. ಫ್ರೂಸೆಮೈಡ್ ಇದೆಲ್ಲ ಸಾಮಾನ್ಯವಾಗಿ ಬಹಳ ಈ ನೀರ್ದೋಸೆ ಹಾಗೆ ಖರ್ಚಾಗುವಂಥ ಮಾತ್ರೆಗಳು, ಎಲ್ಲರೂ ತೆಗೆದುಕೊಳ್ಳುವಂಥ ಮಾತ್ರೆಗಳು, ಹೆಚ್ಚಿನ ಸಂಖ್ಯೆಯಲ್ಲಿ ತೆಗೆದುಕೊಳ್ತಾ ಇರ್ತಾರೆ ಫ್ರೂಸೆಮೈಡ್. ಮತ್ತು ಇನ್ನೊಮ್ಮೆ ಕೆಲವರು BP ಮಾತ್ರೆಗಳಲ್ಲಿ ರಕ್ತದ ಒತ್ತಡ ನಿಯಂತ್ರಣ ಮಾಡುವುದಕ್ಕಿರುವಂಥ ಮಾತ್ರೆಗಳು ಹೈಡ್ರೋಕ್ಲೋರೋಥಯಾಸೈಡ್ ಅಂತ ಇದೆ. ಯಾವುದೇ BP ಮಾತ್ರೆಯ ಮುಂದೆ ಎಚ್ ಅಂತ ಬರ್ತಾ ಇದೆ. ಟೆಲ್ಮಿ ಸಾಲ್ಟಾನ್ ಎಚ್ ಅಂತ ಹೇಳಿದರೆ ಹೈಡ್ರೋಕ್ಲೋರೋಥಯಾಸೈಡ್. ಅಂದರೆ ಅದು ಮೂತ್ರದ ಪ್ರಮಾಣವನ್ನು ಹೆಚ್ಚು ಮಾಡುವುದರ ಮೂಲಕ ಅದು ರಕ್ತದೊತ್ತಡವನ್ನು ನಿಯಂತ್ರಣ ಮಾಡ್ತದೆ, ರಕ್ತದ ವಾಲ್ಯೂಮನ್ನು ಕಮ್ಮಿ ಮಾಡಿ ರಕ್ತದೊತ್ತಡ ನಿಯಂತ್ರಣ ಮಾಡ್ತದೆ. ಇದು ಡ್ರೈ ಐನು ಉಂಟು ಮಾಡ್ತದೆ. ಅಂದರೆ ನೀರಿನ ಅಂಶ ಕಡಿಮೆ ಆಗ್ತದೆ. ಸಹಜವಾಗಿ ಡ್ರೈ ಆಗಬೇಕಲ್ಲ, ಬೇರೆ ಸಂಗತಿಗಳು ಡ್ರೈ ಆಗೋದ್ರೊಟ್ಟಿಗೆ ಕಣ್ಣು ಕೂಡ ಡ್ರೈ ಆಗ್ತದೆ, ದೃಷ್ಟಿ ಕೂಡ ಬತ್ತಿ ಹೋಗ್ತದೆ. ಆ ರೀತಿಯ ಸಮಸ್ಯೆ ಇದೆ. ಮತ್ತು ಬೀಟಾ ಬ್ಲಾಕರ್ಸ್ ಅಂತ, ಇದು ಸಾಮಾನ್ಯವಾಗಿ ನಾವು ಎಲ್ಲ BPಗೆ ತೆಗೆದುಕೊಳ್ಳುವಂಥ ಮಾತ್ರೆಗಳು. ಬೀಟಾ ಬ್ಲಾಕರ್ಸ್, ಎಟೆನಲಾಲ್, ಮೆಟಪ್ರೊಲಾಲ್, ಹೀಗೆ ಬೇರೆ ಬೇರೆ ಔಷಧಗಳಿದೆ. ಬೇರೆ ಬೇರೆ ಟ್ರೇಡ್ ವೃತ್ತಿಯ ಹೆಸರುಗಳಲ್ಲಿ, ಕಂಪನಿಗಳ ಹೆಸರಲ್ಲಿ ಅದು ಬೇರೆ ಬೇರೆ ಬರ್ತಾ ಇರ್ತದೆ. ಅದು ಚಾಕೊಲೇಟನ್ನು ಹಾಗೆ ನಾವು ತಿಂತಾ ಇರ್ತೇವೆ. ಮತ್ತು ಅದು ಹಾಗೆ ಆಗದಾಗೆ ನಾವು ತಗೊಳ್ಳೋದಾಗೆ ಏನು BP ಬಾರದಾಗೆ ಜಾಗ್ರತೆ ಮಾಡಬೇಕು ಎನ್ನುವುದನ್ನು ಆಯುರ್ವೇದ ವೈದ್ಯರ ಹತ್ರ ಬಂದು ಯಾರು ವಿಚಾರಿಸುವುದಿಲ್ಲ. ಯಾಕೆಂದರೆ ಆಧುನಿಕ ವೈದ್ಯ ಪದ್ಧತಿ ಅದರ ಬಗ್ಗೆ ಬಹಳ ಡಾಮಿನೆಂಟ್ ಆಗಿದೆ. ಅದು ಆ ರೀತಿ ಸ್ಟ್ರಾಂಗ್ ಆಗಿರುವಾಗ ಒಬ್ಬ ಆಯುರ್ವೇದ ವೈದ್ಯ ಹೇಳಿದ್ದನ್ನು ಕೇಳುವ ಸ್ಥಿತಿಯಲ್ಲಿ ಕೂಡ ಜನರು ಇರುವುದಿಲ್ಲ, ನಾನು ಎಷ್ಟೋ ಸಲ ಗಮನಿಸಿದ್ದೇನೆ. ಮತ್ತು ಇದರಿಂದ ಏನು ಅಡ್ಡ ಪರಿಣಾಮಗಳಿದೆ ಅಂತ ಹೇಳುವುದು ಕೂಡ ಜನರಿಗೆ ಗೊತ್ತಿದ್ದವರು ಹೇಳುವುದೂ ಇಲ್ಲ. ಹೀಗಾಗಿದೆ ಸಮಸ್ಯೆ. ಆದ ಕಾರಣ ಎಲ್ಲ. ಮತ್ತು ಆಲ್ಕೋಹಾಲ್, ಯಾರು ಮದ್ಯಪಾನವನ್ನು ನಿರಂತರ ಮಾಡ್ತಾರೆ ಅವರಲ್ಲಿ ಕಣ್ಣಿನ ಈ ಡ್ರೈ ಐ ಸಮಸ್ಯೆ ಬಂದೇ ಬರುವಂಥದ್ದು, ಹೆಚ್ಚಾಗಿ ಕಾಮನ್. ಮತ್ತು ಆರಲ್ ಕಾಂಟ್ರಾಸೆಪ್ಟಿವ್ಸ್, ಜನಸಂಖ್ಯೆಯನ್ನು ನಿಯಂತ್ರಣ ಮಾಡುವಂತಹ ಫ್ಯಾಮಿಲಿ ಪ್ಲ್ಯಾನಿಂಗಿಗೆ ತೆಗೆದುಕೊಳ್ಳುವಂಥ ಹಾರ್ಮೋನಿನ ಮಾತ್ರೆಗಳು. ಬರೀ ಫ್ಯಾಮಿಲಿ ಪ್ಲ್ಯಾನಿಂಗಿಗೆ ಅಂತಲ್ಲ, ಜನಸಂಖ್ಯಾ ನಿಯಂತ್ರಣಕ್ಕೆ ಅಂತಲ್ಲ, ಈ ಮುಟ್ಟು ನಿಂತ ನಂತರ ಮಹಿಳೆಯರಲ್ಲಿ ಮುಟ್ಟು ನಿಂತ ನಂತರ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ, ಅಂದರೆ ಈಸ್ಟ್ರೋಜನ್ ಇಂತಹ ಹಾರ್ಮೋನ್ ಗುಳಿಗೆಗಳನ್ನು ಅತಿಯಾಗಿ ಸೇವನೆ ಮಾಡುವುದರಿಂದ ಆಗ ಡ್ರೈ ಐ ಸಮಸ್ಯೆ ಕಾಣಿಸಿಕೊಳ್ಬೋದು. ಇದು ಔಷಧಗಳ ವಿಚಾರದಲ್ಲಿ ನಾನು ಇಷ್ಟು ವಿಚಾರ ಹೇಳಿದೆ. ಇನ್ನು ಬೇರೆ ಬೇರೆ ಕಾಯಿಲೆಗಳಿದೆ. ನಾವು ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೇವೆ, ಆಮವಾತ ಅಂದರೆ ಗಂಟು ನೋವು ಬರುವಂಥದ್ದು. ಆಮವಾತ ಅಂತ ಹೇಳಿದರೆ ಅದು ಕೂಡ ನಾನು ಹೇಳಿದೆ, ಅದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್. ಅಂದರೆ ನಮ್ಮ ದೇಹದೊಳಗಿನ ಆ್ಯಂಟಿಬಾಡಿಗಳೇ, ಸೈನಿಕರೇ
ನಮ್ಮ ದೇಹದ ಗಂಟಿನ ಕಾರ್ಟಿಲೇಜ್ ಅಂಗಾಂಶವನ್ನು ನಾಶಪಡಿಸುವಂಥದ್ದು. ಅಂದರೆ ನಾವು ಮಾಡ್ತೇವಲ್ಲ, ನಮ್ಮ ಸಹಮಾನವರನ್ನೇ ನಾವು ದ್ವೇಷಿಸುವ ಹಾಗೆ ನಮ್ಮೊಳಗಿನ ಕೋಶಗಳೇ ನಮ್ಮೊಳಗಿನ ಕೋಶಗಳನ್ನು ದ್ವೇಷ ಮಾಡ್ತದೆ, ನಾಶ ಮಾಡ್ತದೆ. ಇದು ನಮ್ಮದೇ ಒಂದು ಸ್ಥಿತಿಯ ಪ್ರತಿಫಲನ. ಕಾಯಿಲೆ ಅಂದರೆ ಅದು ಬೇರೆನೂ ಹೊಸ್ತೇನಲ್ಲ, ನಮ್ಮ ಮನಸ್ಸನ್ನು ಪ್ರತಿಫಲಿಸುವ ಹಾಗಿದೆ ಆ ಕಾಯಿಲೆ. ಆದ ಕಾರಣ ಆಟೋಇಮ್ಯೂನ್ ಡಿಸಾರ್ಡರ್. ಇನ್ನು ಡಯಾಬಿಟಿಸ್ ಅಂತಲೇ ಅದು ಎಲ್ಲ ಕಾಯಿಲೆಗಳ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಸೇರಿಕೊಳ್ತಾರೆ. ಅದು ಹಲವು ಕಾಯಿಲೆಗಳ ತಾಯಿ ಬೇರು, ಹಲವು ಕಾಯಿಲೆಗಳ ತಾಯಿ ಅಂತ ಡಯಾಬಿಟಿಸ್. ಹಾಗಾಗಿ ಆ ಡಯಾಬಿಟಿಸು. ಇನ್ನು ಕೆಲವು ಅಸ್ತಮ ಇದ್ದವರಲ್ಲಿ ಕೂಡ ಈ ಡ್ರೈ ಐ ಸಮಸ್ಯೆ ಕಾಮನ್ ಆಗಿರುತ್ತದೆ. ಮತ್ತು ಥೈರಾಯ್ಡ್ ಸಮಸ್ಯೆ ಇದ್ದವರಲ್ಲಿ, ಯಾರಲ್ಲಿ ಥೈರಾಯ್ಡ್ನ ಸಮಸ್ಯೆ, ಥೈರಾಯ್ಡ್ ಗ್ರಂಥಿಯ ಸಮಸ್ಯೆ ಇದೆ, ಅವರಲ್ಲಿ ಕೂಡ ಈ ರೀತಿಯ ಡ್ರೈ ಐ ಕಾಣಿಸಿಕೊಳ್ಳಬಹುದು. ಇದು ಕಾಯಿಲೆಗಳ ವಿಚಾರದಲ್ಲಿ ಕೆಲವು ಔಷಧಗಳು ಮತ್ತು ಬೇರೆ ಬೇರೆ ರೀತಿಯ ಸ್ಥಿತಿಗಳನ್ನು ಉಂಟು ಮಾಡ್ತದೆ. ಅಂದರೆ ನೀವೀಗ ಹೇಳಿದ ಕಾರಣಗಳು, ಈ ಸಮಸ್ಯೆ ಕಾಣಿಸಿಕೊಳ್ಳಲಿಕ್ಕೆ ಹೇಳಿದಂಥ ಕಾರಣಗಳಲ್ಲಿ ನಮ್ಮ ಸ್ವಯಂಕೃತ ಕಾರಣಗಳೇ ತುಂಬಾ ಇತ್ತು. ಸ್ವಯಂಕೃತ ಕಾರಣಗಳೇ ಬಹಳ ಅಧಿಕವಾಗಿ, ನಮ್ಮ ಗ್ಯಾಜೆಟ್ಗಳ ಬಳಕೆ, ಅಧಿಕ ಗ್ಯಾಜೆಟ್ಗಳ ಬಳಕೆ, ನಾವು ಸೇವಿಸುವಂತ ಔಷಧಿಗಳು. ಸೊ ನೀವು ನಮ್ಮ ದೇಹದಿಂದ ಉಂಟಾಗುವ ಸಮಸ್ಯೆಗಿಂತ ನಮ್ಮ ಲೈಫ್ ಸ್ಟೈಲ್ ಇಂದ ಅಥವಾ ನಾವು ಅನುಸರಿಸ್ತಿರುವಂತಹ ಜೀವನ ಪದ್ಧತಿಯಿಂದ ಈ ಡ್ರೈ ಐ ಸಮಸ್ಯೆ ಆಗುವಂತ ಸಮಸ್ಯೆಗಳೇ ಜಾಸ್ತಿ ಅಂತ. ಖಂಡಿತವಾಗಿ ಒಬ್ಬ ವೈದ್ಯ ವಿಜ್ಞಾನಿ ಒಂದು ಮಾತು ಹೇಳಿದ್ದಾನೆ, ಅಂದ್ರೆ ಔಷಧ ತಗೊಳ್ಳದ ಸ್ಥಿತಿಯನ್ನು ನಾವು ಹೇಗೆ ಕಾಪಾಡಿಕೊಳ್ಳಬಹುದು ಎನ್ನುವುದನ್ನು ನಾವು ಯೋಚನೆ ಮಾಡ್ತಾನೆ ಇಲ್ಲ ಇವತ್ತು. ಒಬ್ಬ ವೈದ್ಯ ವಿಜ್ಞಾನಿ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ದಾನೆ. ಅವನ ಮಾತಿನಲ್ಲಿ ಒಂದು ಸೆನ್ಸ್ ಇದೆ. ಅವ ಹೇಳಿದಾಗೆ ನಾವೀಗ ಅದನ್ನು ಕೂಡಲೇ ಮಾಡಬೇಕು ಅಂತ ಅರ್ಥಲ್ಲ. ಅವ ಏನು ಹೇಳಿದ ಅಂತ ಹೇಳಿದರೆ, ನಮ್ಮಲ್ಲಿರುವ ಎಲ್ಲ ಔಷಧಗಳನ್ನು ಸಮುದ್ರಕ್ಕೆ ಬಿಸಾಡಿದರೆ ಜಲಚರಗಳು ಸಾಯ್ಬೋದು, ಸಮುದ್ರದಲ್ಲಿರುವ ಮೀನು ಮೊಸಳೆ ಸಾಯ್ಬೋದು, ಆದರೆ ಮನುಷ್ಯ ಜನಾಂಗಕ್ಕೆ ಒಳ್ಳೆಯದಾಗ್ತದೆ ಅಂತ ಅರ್ಥ. ನಾನು ಎಲ್ಲ ಮದ್ದನ್ನು ಹೋಗಿ ಬಿಸಾಡಬೇಕು ಅಂತ ತಾತ್ಪರ್ಯ ಅಲ್ಲ. ಅಂದರೆ ಬಹಳ ಸೆನ್ಸಿಬಲ್ ಇರಬೇಕು ಅಂತ. ಒಂದು ಔಷಧವನ್ನು ವೈದ್ಯರು ಪ್ರಿಸ್ಕ್ರೈಬ್ ಮಾಡುವಾಗ ಮತ್ತು ಔಷಧವನ್ನು ರೋಗಿ ತೆಗೆದುಕೊಳ್ಳುವಾಗ ಒಂದು ಔಚಿತ್ಯ ಪ್ರಜ್ಞೆ, ಡಿಪೆಂಡೆಬಲ್. ತುರ್ತು ಚಿಕಿತ್ಸೆಗಾಗಿ ಒಂದು ಔಷಧವನ್ನು ಅದು ಆ ಥರದ ಔಷಧ ತೆಗೆದುಬಾರ್ದು ಅಂತಲ್ಲ, ಆದರೆ ಆ ಔಷಧವೇ ನಮ್ಮ ಆಹಾರ ಆಗಬಾರ್ದು ಅಂತ. ಆಹಾರ ನಮ್ಮ ಔಷಧ ಆಗಬೇಕೆ ಹೊರತು ಔಷಧವೇ ನಮ್ಮ ಆಹಾರ ಆದರೆ ಹೇಗೆ? ಆಗ ಡ್ರೈ ಅಲ್ಲ, ಬೇರೆ ಎಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ತದೆ, ಒಂದಕ್ಕೊಂದು ಪೂರಕವಾಗಿರ್ತದೆ ಅದು. ಈ ಡ್ರೈ ಐ ಸಮಸ್ಯೆ ಹಿಂದೆ ಬಹಳಷ್ಟು ಕಾರಣಗಳನ್ನು ನೀವು ಹೇಳಿ, ಖಂಡಿತ ಈಗಾಗಲೇ ನಾನು ಹೇಳಿದ್ರಿ. ನಾನು ಕೇಳ್ತಾ ಇರುವಂಥದ್ದು, ಈಗ ನಾವು ಅದಕ್ಕೆ ಚಿಕಿತ್ಸೆ ವಿಧಾನಕ್ಕೆ ಹೋಗೋ ಮೊದಲು ಈ ಡ್ರೈ ಐ ಸಮಸ್ಯೆನ ನಾವು ನೆಗ್ಲೆಕ್ಟ್ ಮಾಡಿದ್ರೆ, ನಮಗೆ ಗೊತ್ತಾಯ್ತು ನಮಗೆ ಏನೋ ಸಮಸ್ಯೆ ಇದೆ ಅಂತೇಳಿ ನಾವು ಕನ್ಸಲ್ಟ್ ಮಾಡಲಿಲ್ಲ, ಅದನ್ನು ಹಾಗೆ ನೆಗ್ಲೆಕ್ಟ್ ಮಾಡಿದರೆ ಎಷ್ಟು ಗಂಭೀರ ಈ ಸಮಸ್ಯೆ ಅಂತೇಳಿ. ಡ್ರೈ ಐ ಸಮಸ್ಯೆಯನ್ನು ನಾವು ಅದನ್ನು ನೆಗ್ಲೆಕ್ಟ್ ಮಾಡಿದರೆ ಅದು ಆ ಕಾರ್ನಿಯ ಭಾಗ ಇದೆಯಲ್ಲ, ಕಾರ್ನಿಯ ಭಾಗವನ್ನೇ ನಾಶ ಮಾಡ್ಬೋದು. ಅಲ್ಟಿಮೇಟ್ ಆಗಿ ದೃಷ್ಟಿನಾಶಕ್ಕೆ ಅದು ಕಾರಣವಾಗ್ತದೆ. ಕಾಂಪ್ಲಿಕೇಶನ್ ಅಷ್ಟವರೆಗೂ ಹೋಗ್ತದೆ. ನಾವು ಸಾಮಾನ್ಯವಾಗಿ ಶುಷ್ಕಾಕ್ಷಿ ಅಂತ ಅಂದರೆ ಒಣಗಿದ ಕಣ್ಣು ಅಂತ ಅದು ಶಬ್ದ ಕೇಳುವಾಗ ಬಹಳ ಲೈಟ್ ಆದ ಏನೋ ಒಂದು ಗಂಭೀರವಾದ, ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳಿದಾಗ ಯಾರಿಗೂ ಅದು ಗಂಭೀರ ಅಂತ ಅನಿಸುವುದಿಲ್ಲ. ಈಗ ಕಣ್ಣಿನ ಸಮಸ್ಯೆ ಅಂತ ಹೇಳಿದರೆ ಭಾಳ ಮತ್ತು ಕಣ್ಣಿನ ಸಮಸ್ಯೆಗೆ ನಾವು ಕೆಲವು ಸಲ ವೈದ್ಯರ ಹತ್ರ ಕೇಳದೆ ನಾವು ಯಾವ ಡ್ರಾಪ್ಸನ್ನಾದರೂ ಬಳಸಬಹುದು ಎನ್ನುವ ಒಂದು ವಿಷಯ ಕೂಡ ಇರ್ತದೆ. ಆದರೆ ಆ ಸುರಕ್ಷಿತ ಔಷಧ ಆದರೂ ಅದರಲ್ಲಿರುವಂಥ ಪ್ರಿಸರ್ವೇಟಿವ್ಸ್ ಅಂದರೆ ಹಾಳಾಗದಾಗೆ ಇಡುವಂಥ ರಾಸಾಯನಿಕಗಳು ಕೂಡ ಆ ಸಮಸ್ಯೆಯನ್ನು ಡೈಯನ್ನು ಉಂಟು ಮಾಡ್ತದೆ ಎನ್ನುವ ಅಂಶ ಗೊತ್ತಿರುವುದಿಲ್ಲ. ಮತ್ತು ಬೇರೆ ಕೆಲವು ಕಾಯಿಲೆಗಳು ಸ್ಕಾರಿಂಗ್ ಅಂತ ಹೇಳ್ತೇವೆ, ಅಂದರೆ ಯಾವುದೋ ಒಂದು ರಾಸಾಯನಿಕದಿಂದಲೋ ಅಥವಾ ಯಾವುದೋ ಒಂದು ಕಾರಣದಿಂದಲೂ ಕಣ್ಣಿನ ಒಳಗೆ ಗಾಯ ಉಂಟಾಗಿ ಕಾರ್ನಿಯ ಭಾಗಕ್ಕೆ ಡ್ಯಾಮೇಜ್ ಆಗಿ ಅಲ್ಲಿ ಕಾರ್ನಿಯಾದಲ್ಲಿ ಕಲೆ ಇದ್ದಾಗಲೂ ಕೂಡ ಈಗ ಡ್ರೈ ಐ ಸಮಸ್ಯೆ ಆಗ ಕಾಣಿಸಿಕೊಳ್ಬೋದು. ಅದು ಈ ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡ್ಬೋದು ಮತ್ತು ಇದು ಕಾರ್ನಿಯಾದ ನಾಶಕ್ಕೆ ಕಾರಣ ಆಗಬಹುದು. ಹಾಗಾದರೆ ನಾವೀಗ ಸಮಸ್ಯೆಗಳ ಬಗ್ಗೆ ಮತ್ತು ಅದರ ಲಕ್ಷಣಗಳ ಬಗ್ಗೆ ಬಹಳ ವಿವರವಾಗಿ ನೀವು ತಿಳಿಸ್ಕೊಟ್ರಿ. ಇದಕ್ಕೆ ಚಿಕಿತ್ಸಾ ವಿಧಾನ ಹೇಗೆ ಅಂತೇಳಿ. ಚಿಕಿತ್ಸಾ ವಿಧಾನ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಬಹಳ ಅದ್ಭುತವಾದ ಮತ್ತು ಪರಿಣಾಮಕಾರಿಯಾದ ಬಹಳ ಕ್ರಮಬದ್ಧವಾದ ಚಿಕಿತ್ಸಾ ವ್ಯವಸ್ಥೆ ಇದೆ. ಒಂದನೇದಾಗಿ ನಮ್ಮ ಈ ಕಣ್ಣಿನ ಚಿಕಿತ್ಸೆಗೆ ಕ್ರಿಯಾಕಲ್ಪ ಚಿಕಿತ್ಸೆಗಳು ಅಂತ ನಾವು ಹೇಳ್ತೇವೆ. ಆದರೆ ಬಹಳಷ್ಟು ಜನರಿಗೆ ಇಂತಹ ಒಂದು ಚಿಕಿತ್ಸೆ ಆಯುರ್ವೇದದಲ್ಲಿ ಲಭ್ಯ ಇದೆ ಎನ್ನುವುದರ ಕುರಿತು ಮಾಹಿತಿ ಇಲ್ಲ ಮತ್ತು ಅರಿವು ಇಲ್ಲ. ಮತ್ತು ಈ ರೀತಿಯ ಈ ಕ್ರಿಯಾಕಲ್ಪ ಚಿಕಿತ್ಸೆಗಳನ್ನು, ಕಣ್ಣಿನ ಚಿಕಿತ್ಸೆಗಳನ್ನು ಪ್ರಾಕ್ಟೀಸ್ ಮಾಡುವಂಥ ಅಂದರೆ ಬಳಸಿ ಅದರ ಕುರಿತಾಗಿ ತುಂಬ ಸಂಶೋಧನೆ ಮತ್ತು ತಜ್ಞತೆ ಹೊಂದಿ ಕೆಲಸ ಮಾಡುವಂಥ ಆಯುರ್ವೇದ ವೈದ್ಯರುಗಳು ಕೂಡ ಸಂಖ್ಯೆ ಹೋಲಿಕೆ ಮಾಡಿದರೆ, ತುಲನೆ ಮಾಡಿದರೆ ಕಮ್ಮಿ ಇದೆ. ಬೇರೆ ಅಲ್ಲ. ಈಗ ನಮಗೆ ಪಕ್ಷವಾತ ಅಂತ ಹೇಳಿದ ಕೂಡಲೇ ಆಯುರ್ವೇದ ನೆನಪಾಗ್ತದೆ, ಮೂಲವ್ಯಾಧಿ ಅಂತ ಹೇಳಿದ ಕೂಡಲೇ ಕ್ಷಾರಕರ್ಮ ಕ್ಷಾರಸೂತ್ರ ನೆನಪಾಗ್ತದೆ. ಆದರೆ ಕಣ್ಣಿದ್ದು ವಿಷಯ ಬಂದಾಗ ನಮಗೆ ಆಧುನಿಕ ಕಣ್ಣಿನ ಡಾಕ್ಟ್ರು ನೆನಪಾಗ್ತಾರೆ, ಆಯುರ್ವೇದ ಕಣ್ಣಿನ ಡಾಕ್ಟ್ರು ನೆನಪಾಗುವುದಿಲ್ಲ. ಆಯುರ್ವೇದ ಪದ್ಧತಿಯಲ್ಲಿ ಅಂಥ ಒಂದು ವ್ಯವಸ್ಥೆ ಇದೆ ಅಂತ ಗೊತ್ತಿಲ್ಲ.
ಮತ್ತು ಸಾಮಾನ್ಯವಾಗಿ ಕಣ್ಣಿನ ವಿಷಯ ಅಂದರೆ ಕಣ್ಣಿನ ಪೊರೆ ಅಂತ ಒಂದು ಅಷ್ಟೇ ಎಲ್ಲರಿಗೂ ಗೊತ್ತಿದೆ. ಕಣ್ಣಿನ ಬೇರೆ ಬೇರೆ ಸಮಸ್ಯೆಗಳು, ಅದು ರೆಟಿನಾದ ಸಮಸ್ಯೆ, ಮತ್ತು ಈ ರೀತಿಯ ಡ್ರೈ ಐ ಸಿಂಡ್ರೋಮ್ ಅಂತ ಇದೆ. ಈಗ ಕಣ್ಣು ಕೆಂಪಾದರೆ ಜನ ಏನು ತಿಳ್ಕೊಳ್ತಾರೆ, ಕೆಂಗಣ್ಣು ಬಂದಿದೆ ಅಂತ ತಿಳ್ಕೊಳ್ತಾರೆ. ಅದು ಡ್ರೈ ಐ ಇರಬಹುದು ಎನ್ನುವ ಆ ಒಂದು ಯೋಚನೆ ಜನರಿಗೆ ಬರುವುದಿಲ್ಲ. ಇಂಥ ಒಂದು ಸಂಗತಿ ಉಂಟು ಅಂತ ಗೊತ್ತಿರುವುದಿಲ್ಲ ಒಂದು. ಮತ್ತು ಇದು ನಾವು ಇದನ್ನು ಟೆಸ್ಟ್ ಮಾಡಲಿಕ್ಕೆ ನಮ್ಮಲ್ಲಿ ಬಹಳ ನಾವು ಚಿಕಿತ್ಸೆಗಿಂತ ಮುಂಚೆ ಅದನ್ನು ನಾವು ಪರಿಶೀಲನೆ ಮಾಡ್ತೇವೆ. ನಮ್ಮಲ್ಲಿ ಸ್ಕಿರ್ಮರ್ಸ್ ಟೆಸ್ಟ್ ಅಂತ, ಈಗ ನಮ್ಮ ಪ್ರಸಾದಿನಿ ಆಯುರ್ನಿಕೇತನದಲ್ಲಿ ಸ್ಟ್ರಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ಅಂತ ಮಾಡಿ ಆ ಉಪಕರಣದ ಮೂಲಕ ಕಣ್ಣನ್ನು ಸರಿಯಾಗಿ ಪರಿಶೀಲನೆ ಮಾಡಿ ನಂತರ ಸ್ಕಿರ್ಮರ್ಸ್ ಟೆಸ್ಟ್ ಅಂತ ಇದೆ. ಒಂದು ಫಿಲ್ಟರ್ ಪೇಪರ್ ಇದೆ, ಅದರಲ್ಲಿ ಕ್ರಮಬದ್ಧವಾಗಿ ಮಾರ್ಕಿಂಗ್ ಮಾಡಿರ್ತದೆ. ಸ್ಕಿರ್ಮರ್ ಸ್ಟ್ರಿಪ್ಸನ್ನು ಅದನ್ನು ಎರಡು ಕಣ್ಣಿಗೂ ಕಣ್ಣಿನ ಕೆಳರೆಪ್ಪೆಯ ಒಳಭಾಗದಲ್ಲಿ ಹೀಗೆ ಸಿಕ್ಕಿಸಿಡುವಂಥದ್ದು. ಒಂದು 5 ನಿಮಿಷದ ನಂತರ ಆ ಫಿಲ್ಟರ್ ಪೇಪರನ್ನು ತೆಗೆದು ನೋಡಿದರೆ ಅದು ಒದ್ದೆಯಾಗಿರ್ತದೆ. ಆದರೆ ಅದು ಎಷ್ಟು ಒದ್ದೆಯಾಗಿದೆ ಅಂತ ಹೇಳುವುದರ ಆಧಾರದ ಮೇಲೆ ಈ ಕಣ್ಣಿನ ಪದರ ಸಮಸ್ಯೆಯನ್ನು ನಾವು ತೀರ್ಮಾನಿಸ್ತೇವೆ. 15 ಮಿಲಿಮೀಟರ್ಗಿಂತ ಹೆಚ್ಚು ಒದ್ದೆ ಆದರೆ ಅದು ನಾರ್ಮಲ್, ಅವನಿಗೆ ಕಣ್ಣೀರಿನ ಸಮಸ್ಯೆ ಇರುವ, ಕಣ್ಣೀರಿನ ಡ್ರೈ ಐ ಇರುವ ಸಮಸ್ಯೆ ತುಂಬ ಕಡಿಮೆ. ಆದರೆ 15ಕ್ಕಿಂತ ಕಡಿಮೆ ಇದ್ದರೆ, ಕಡಿಮೆ 5ರಿಂದ 15ರ ಮಧ್ಯದಲ್ಲಿದ್ದರೆ ಆಗ ಒಂದು ಮೀಡಿಯಂ, 5ಕ್ಕಿಂತ ಕಡಿಮೆ ಇದ್ದರೆ ಅದು ಬಹಳ ದೊಡ್ಡ ಪ್ರಮಾಣದ ಕಣ್ಣಿನ ಪದರದ ಸಮಸ್ಯೆ ಡ್ರೈ ಐ ಅಂತ ನಾವು ತಿಳ್ಕೊಳ್ತೇವೆ. ಚಿಕಿತ್ಸೆಯ ವಿಚಾರಕ್ಕೆ ಬರೋದಿದ್ರೆ ನಮ್ಮ ಆಯುರ್ವೇದ, ನಾನೀಗ ಹೇಳಿದೆ ಕ್ರಿಯಾಕಲ್ಪ ಚಿಕಿತ್ಸೆಗಳು ಅಂತ. ಅದಕ್ಕೆ ಆರಂಭದಲ್ಲಿ ನಾವು ಘೃತಪಾನ ಅಂತ, ಈ ತುಪ್ಪವನ್ನು ಕುಡಿಯುವಂಥ ತುಪ್ಪ ಅಂದರೆ ನಾವು ಈಗ ಹೇಳುವಂಥ ತುಪ್ಪ ಅಲ್ಲ, ನಾವು ಮನೆಯಲ್ಲಿ ಬಳಸುವಂಥ ತುಪ್ಪ ಅಲ್ಲ, ಔಷಧೀಯ ತುಪ್ಪಗಳಿದೆ. ಔಷಧೀಯ ಘೃತಪಾನ ಅಂತ ನಾವು ಆಯುರ್ವೇದದಲ್ಲಿ ಈ ಚಿಕಿತ್ಸೆಯನ್ನು ಬಳಸುವಂಥದ್ದು. ಸೊ ಅದರಲ್ಲಿ ಆಯಾ ವ್ಯಕ್ತಿಯ ಪ್ರಕೃತಿ ಮತ್ತು ಅವನ ಅಗ್ನಿಯ ಬಲ ಅಂದರೆ ಜೀರ್ಣಶಕ್ತಿ, ಅವನ ರೋಗದ ಸ್ಥಿತಿ, ರೋಗಿಯ ಅವಸ್ಥೆ ಎಲ್ಲವನ್ನು ಪರಿಗಣಿಸಿ ನಾವು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಔಷಧೀಯ ಘೃತವನ್ನು ನಾವು ಪಾನ ಅಂದರೆ ಕುಡಿಯುವುದಕ್ಕೆ ಕೊಡ್ತೇವೆ. ಅದು ಎಷ್ಟು ದಿನ, ಹೇಗೆ, ಎಷ್ಟು ಎಲ್ಲ ಅದನ್ನು ವೈದ್ಯರು ರೋಗಿ ಪರೀಕ್ಷೆ ಮಾಡಿದ ನಂತರ ಆಯುರ್ವೇದ ವೈದ್ಯರು ಅದನ್ನು ಬಹಳ ಸ್ಪಷ್ಟವಾಗಿ ತೀರ್ಮಾನ ಮಾಡ್ತಾರೆ. ಮತ್ತು ಇದಕ್ಕೆ ಸರಿಯಾದ ವೈಜ್ಞಾನಿಕವಾದ ವಿಧಾನಗಳಿದೆ, ಬಹಳ ಸುಂದರವಾದ ಒಂದು ಪ್ರೊಸೆಸ್ ಇದೆ. ಅಷ್ಟೇ ಅಲ್ಲ, ಘೃತಪಾನ ನಂತರ ನಾವು ನಸ್ಯ ಅಂತೇಳಿ. ನಸ್ಯ ಅಂತ ಹೇಳಿದರೆ ನಮ್ಮ ಆಯುರ್ವೇದದಲ್ಲಿ ಹೇಗೆ ಅಂತ ಹೇಳಿದರೆ, ಈ ಕುತ್ತಿಗೆ ಮೇಲಿನ ಭಾಗಕ್ಕೆ ಬಾಗಿಲು ಯಾವುದು ಅಂತ ಕೇಳಿದರೆ ಮೂಗು ಅಂತ. ಇಂಟ್ರಾನ್ಯಾಷನಲ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಡ್ರಗ್, ಅದಕ್ಕೆ ನಾವು ನಸ್ಯ ಅಂತ ಹೇಳ್ತೇವೆ. ಮೂಗಿನ ಮೂಲಕ ಅದಕ್ಕೆ ಕ್ರಮ ಇದೆ. ಆರಂಭದಲ್ಲಿ ನಾವು ಅಭ್ಯಂಗ ಅಂದರೆ ಔಷಧಿಯ ಎಣ್ಣೆಯಿಂದ, ತೈಲದಿಂದ ಮುಖ ಮತ್ತು ತಲೆಭಾಗಕ್ಕೆ ಮಸಾಜ್ ಮಾಡಿ ನಂತರ ಅಲ್ಲಿಗೆ ಸೇಕ ಕೊಟ್ಟು ಸ್ವೇದನ ಅಂತ ನಾವು ಹೇಳ್ತೇವೆ ಮಾಡಿ ನಂತರ ಈ ಮೂಗಿಗೆ ಹಾಕುವ ಔಷಧವನ್ನು ಹಾಕುವಂಥದ್ದು. ಇದಕ್ಕೆ ನಸ್ಯಕರ್ಮ ಅಂತ ನಾವು ಹೇಳ್ತೇವೆ. ನಂತರ ಈ ನಸ್ಯಕರ್ಮ ಅಂತ ಇದನ್ನು ನಾವು ಬಳಸಿಕೊಳ್ತೇವೆ ಈ ಚಿಕಿತ್ಸೆಗೆ. ನಂತರ ಆಶ್ಚೋತನ ಅಂತ, ಆಶ್ಚೋತನ ಅಂದರೆ ನಾವೀಗ ಐ ಡ್ರಾಪ್ಸ್ ಅಂತ ನಾವು ಹೇಳ್ತೇವೆ, ಇಸ್ಟಿಲೇಷನ್ ಆಫ್ ದ ಐ ಡ್ರಾಪ್ಸ್, ಕಣ್ಣಿಗೆ ಔಷಧದ ಬಿಂದುಗಳನ್ನು ಹಾಕುವಂಥದ್ದು. ಇದು ನಾವು ಬೇರೆ ಬೇರೆ ಒಂದು 100 ಔಷಧಗಳು ಜನರಿಗೆ ಗೊತ್ತಿಲ್ಲ ಮತ್ತು ಬಹಳಷ್ಟು ವೈದ್ಯರು ಕೂಡ ಇದನ್ನು ಬಳಸ್ತಾ ಇಲ್ಲ. ಕೆಲವೊಂದು ಔಷಧಗಳನ್ನು ನಾವೇ ತಯಾರು ಮಾಡಬೇಕಾಗ್ತದೆ. 100 ಆ ಥರದ ಆಶ್ಚೋತನ ಔಷಧಿಗಳಿದೆ, ಕಣ್ಣಿಗೆ ಡ್ರಾಪ್ಸ್ ಹಾಕುವಂಥದ್ದು. ಆ ರೀತಿಯ ವಿಧಾನಗಳನ್ನು ಇದಕ್ಕೆ ನಾವು ಬಳಸ್ತೇವೆ. ನಂತರ ಘೃತಪಾನ ಆಯಿತು, ನಸ್ಯ ಆಯಿತು, ಆಶ್ಚೋತನ ಕಣ್ಣಿಗೆ ಔಷಧ ಬಿಡುವಂಥದ್ದಾಯಿತು. ಇನ್ನು ನಾವು ಬಸ್ತಿಕರ್ಮ ಅಂತ ಹೇಳ್ತೇವೆ, ಎನಿಮಾ ಥೆರಪಿ ಅಂತ. ಅಂದರೆ ಕರುಳಿನ ಕೊನೆಯ ಭಾಗಕ್ಕೆ ಆರಂಭದಲ್ಲಿ ಮತ್ತು ಕೊನೆಗೆ ಅದಕ್ಕೆ ಬೇರೆ ಬೇರೆ ಸ್ಟೆಪ್ಸ್ ಇದೆ, ಹಂತಗಳಿದೆ, ಅದಕ್ಕೆ ವಿಧಾನಗಳಿದೆ. ಆದರೆ ನಾನು ಪ್ರಾಮುಖ್ಯ ಸ್ಟೆಪ್ಪನ್ನು ಹೇಳ್ತಾ ಇದ್ದೇನೆ. ಎನಿಮಾ ಅಂದರೆ ಕರುಳಿನ ಕೊನೆಯ ಭಾಗ ತುಂಬ ಪ್ರಾಮುಖ್ಯವಾದ ಸಂಗತಿ. ಇದು ವಾತ ದೋಷ, ನಮ್ಮ ಆಯುರ್ವೇದ ಕಾನ್ಸೆಪ್ಟ್ ಪ್ರಕಾರ ವಾತ ದೋಷ ಅಂತ ಇದೆ. ವಾತ ಅಂತ ನಾವು ಜನರು ಬಳಸುವ ವಾತ ಅಂತಲ್ಲ, ವಾತ ದೋಷ ಆ ಕಾನ್ಸೆಪ್ಟ್, ಆ ತತ್ವ, ಅದು ಕರುಳಿ ಅದರ ಮುಖ್ಯ ಸ್ಥಾನ. ಸೊ ಆದ ಕಾರಣ ಕರುಳಿನ ಕೊನೆಯ ಭಾಗಕ್ಕೆ ಔಷಧ ಹಾಕುವುದರಿಂದ ವಾತ ಅಂದರೆ ಈ ಕಣ್ಣಿನ ಶುಷ್ಕತೆ, ಈ ರೂಕ್ಷ ಒಣಗಿಸುವಂಥದ್ದು ಈ ವಾತದ ಗುಣ. ಸೊ ಡ್ರೈನೆಸ್ ಎನ್ನುವಂಥದ್ದು ವಾತ ದೋಷ ಸರಿ, ಅದು ವಿಪರೀತ ಆಗಿರುವುದರಿಂದ ಈ ಥರ ಅದರ ವಿಕೃತಿಯಿಂದಾಗಿ ಈ ಕಣ್ಣಿನಲ್ಲಿ ಒಣ ಕಣ್ಣುಗಳು ಕಾಣಿಸಿಕೊಳ್ಳುವಂಥ. ಆದ ಕಾರಣ ಆ ವಾತದೋಷವನ್ನು ನಾವು ಶಮನ ಮಾಡಬೇಕಿದ್ರೆ ಕರುಳಿನ ಕೊನೆಯ ಭಾಗಕ್ಕೆ ನಾವು ಔಷಧ ಪ್ರಯೋಗ ಮಾಡಬೇಕು. ಇದು ಎಷ್ಟೋ ಮಂದಿ ರೋಗಿಗಳನ್ನು ನಾನು ಮಾಡಿದ್ದೇನೆ. ಬಹಳ ಅದ್ಭುತವಾದ ಒಂದು ರಿಸಲ್ಟ್, ಒಂದಕ್ಕೊಂದು ಲಿಂಕ್ ಹೇಗಿರ್ತದೆ ಅಂತ ನಾನು ಹೇಳೋದು. ಅಂದರೆ ಕರುಳಿಗೂ ಕಣ್ಣಿಗೂ ಏನು ಸಂಬಂಧ? ಈಗ ಆಯುರ್ವೇದದಲ್ಲಿ ಕಣ್ಣಿನ ರಕ್ಷಣೆಗಳಿದ್ದಾರೆ. ಶಿರ ಶ್ರವಣ ಪಾದೇಶು, ಶಿರ ತಲೆ, ಕಿವಿ ಮತ್ತು ಕಾಲುಗಳಲ್ಲಿ ಅಭ್ಯಂಗ ಅಂದರೆ ಎಣ್ಣೆ ಮಸಾಜ್ ಮಾಡುವುದನ್ನು ಬಹಳ ವಿಶೇಷವಾಗಿ ಮಾಡಬೇಕು. ಇದರಿಂದ ಕಣ್ಣಿನ ಆರೋಗ್ಯ ಉಳ್ಕೊಳ್ತದೆ ಅಂತ. ಪಾದಕ್ಕೂ ಕಣ್ಣಿಗೂ ಏನು ಸಂಬಂಧ? ಪಾದದಲ್ಲಿ ಎಣ್ಣೆ ಮಸಾಜ್ ಮಾಡಿದರೆ ಕಣ್ಣಿಗೆ ಹೇಗೆ ಪ್ರಯೋಜನ ಆಗ್ತದೆ ಅಂತ ಇದು ಬಹಳ ನಾವೀಗ ತಾರ್ಕಿಕವಾಗಿ ಯೋಚನೆ ಮಾಡಿದರೆ ಗೊತ್ತಾಗುವುದು ಕಷ್ಟ. ಕೆಲವೊಂದು ಸಲ ವೈಜ್ಞಾನಿಕವಾಗಿ ಯೋಚನೆ ಮಾಡಿದರೂ ಗೊತ್ತಾಗುವುದು ಕಷ್ಟ. ನೋಡಿ, ನಾನೊಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಕಿವಿ ಮೊದಲೆಲ್ಲ ಗುರುಕುಲದಲ್ಲಿ ಮಕ್ಕಳಿಗೆ
ಶಿಕ್ಷೆ ಕೊಡ್ತಿದ್ರು. ಒಂದು ಪಾಠವನ್ನು ಸರಿಯಾಗಿ ಒಪ್ಪಿಸಿದರೆ ಕಿವಿಯ ಕೆಳಭಾಗವನ್ನು ಹಿಡ್ಕೊಂಡು ಬಸ್ಕಿ ತೆಗೆಯುವುದು ಅಂತ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತಪ್ಪೊಪ್ಪಿಕೊಡುದು, ನನ್ನ ಬುದ್ಧಿ ಸರಿಯಾಗಲಿ ಅಂತ ಈ ಕಿವಿಯ ಕೆಳಭಾಗವನ್ನು ಹಿಡ್ಕೊಂಡು ಬಸ್ಕಿ ತೆಗೆಯುವುದು. ಇದು ಈಗ ವಿಜ್ಞಾನಿಗಳು ಪ್ರಯೋಗ ಮಾಡಿ ಒಂದು ವಿಷಯ ಹೇಳಿದ್ದಾರೆ. ನೋಡಿ, ಕಿವಿಗೂ ಮೆದುಳಿಗೆ ಏನಾದರೂ ಸಂಬಂಧ ಉಂಟಾ? ಈ ಕಿವಿಯ ಕೊನೆಯ ಭಾಗಕ್ಕೂ ಮೆದುಳಿಗೆ ಏನಾದರೂ ಅಲ್ಲಿ ವೈರ್ ಕನೆಕ್ಷನ್ ಉಂಟಾ? ಏನಿಲ್ಲ. ಆದರೆ ಈಗ ವೈಜ್ಞಾನಿಕ ಸಂಶೋಧನೆ ಬಹಳ ಸ್ಪಷ್ಟವಾಗಿದೆ. ಇದು ಈ ಭಾಗವನ್ನು ಎಳೆಯುವುದರಿಂದ, ಕಿವಿಯ ಈ ಭಾಗವನ್ನು ಪುಲ್ ಮಾಡುವುದರಿಂದ ಮೆದುಳಿನ ಬೌದ್ಧಿಕ ಶಕ್ತಿಯ ಕೇಂದ್ರವಾದ ಹಿಪ್ಪೋ ಕ್ಯಾಂಪಸ್ ಎನ್ನುವ ಭಾಗ ಉತ್ತೇಜನಗೊಳ್ಳುತ್ತದೆ ಅಂತ. ನೋಡಿ, ಅಂದರೆ ಒಂದಕ್ಕೊಂದು ಇರುವ ಸಂಬಂಧ ಏನು ಅಂತ ನಮಗೆ ಗೊತ್ತಿಲ್ಲ ಅಂತ, ಸಂಬಂಧ ಇಲ್ಲ ಅಂತ ಹೇಳುವುದಲ್ಲ ಅಂತ. ಪಾದಕ್ಕೆ ಮಸಾಜ್ ಮಾಡಿದರೆ ಕಣ್ಣಿಗೆ ಏನು ಪ್ರಯೋಜನ, ಇದು ಅವೈಜ್ಞಾನಿಕ ಅಂತ, ಇದಲ್ಲ ಅಂತ. ಈಗ ಮೊನ್ನೊಂದು ಹೊಸ ರಿಸರ್ಚ್ ಆರ್ಟಿಕಲ್ ನೋಡಿದೆ, ಹಲ್ಲಿಗೂ ಮೆದುಳಿನ ಗಾತ್ರಕ್ಕೂ ಸಂಬಂಧ ಅಂತ. ಹಲ್ಲುಗಳು ಎಷ್ಟು ನಾವು ಕಳ್ಕೊಳ್ತೇವೋ, ನಮ್ಮ ಒಸಡು ಎಷ್ಟು ಕಮ್ಮಿ ಆಗ್ತದೋ, ಒಸಡಿನ ಕ್ಷಯ ಆಗ್ತದೋ, ಅಷ್ಟು ಅದಕ್ಕೂ ಮೆದುಳಿನ ಸವೆತಕ್ಕೂ ತುಂಬ ಸಂಬಂಧ. ಹೆಚ್ಚು ಹಲ್ಲುಗಳು ಕಳ್ಕೊಂಡು ಹೆಚ್ಚು ಒಸಡು ನಾಶ ಆಗಿದ್ದರೆ ಮೆದುಳು ಕೂಡ ಅಷ್ಟೇ ಕ್ಷಯ ಆಗಿರ್ತದೆ, ಮೆದುಳಿನ ಸೈಜ್ ಅಷ್ಟೇ ಕಮ್ಮಿ ಆಗ್ತದೆ. ಆದ ಕಾರಣ ಹಲ್ಲು ಮತ್ತು ಒಸಡಿನ ಸ್ಥಿತಿಗೂ ಮೆದುಳಿನ ಗಾತ್ರಕ್ಕೂ ಸಂಬಂಧ ಇದೆ ಅಂತ ಇತ್ತೀಚೆಗಿನ ಒಂದು ವೈಜ್ಞಾನಿಕ ಸಂಶೋಧನೆಯಾಗಿ ವಿಜ್ಞಾನಿಗಳು ಮಂಡನೆ ಮಾಡಿದ್ದಾರೆ. ಅಂದರೆ ಸಂಬಂಧ ಗೊತ್ತಿಲ್ಲ ಅಂತ ನಮಗೆ ಅಂತೇಳಿ ಅದನ್ನು ಇಲ್ಲ ಅಂತ ನಾವು ಜಡ್ಜ್ಮೆಂಟ್ ಕೊಡುವ ಹಾಗಿಲ್ಲ ಅಂತ. ಆದ ಕಾರಣ ಇದೆಲ್ಲ ಆಯುರ್ವೇದದಲ್ಲಿ ಹೇಳಿದಂಥ ಅದರ ಪರಿಣಾಮವನ್ನು ನಾವು ಸ್ಪಷ್ಟ ಕಾಣ್ತೇವೆ. ಆದ ಕಾರಣ ತಲೆಗೆ ಎಣ್ಣೆ ಹಚ್ಚಿ ನಾವು ಮಸಾಜ್ ಮಾಡುವುದಿರ್ಬೋದು, ಕಿವಿಗೆ ಮಸಾಜ್ ಮಾಡುವುದಿರ್ಬೋದು, ಅಥವಾ ಪಾದಗಳಿಗೆ ಮಸಾಜ್ ಮಾಡುವುದಿರ್ಬೋದು, ಇದು ಎಲ್ಲವೂ ಕೂಡ ಕಣ್ಣಿನ ರಕ್ಷಣೆಗೆ ಪೂರಕವಾಗಿ ನಿಲ್ತದೆ ಮತ್ತು ಅದು ಬಹಳ ವೈಜ್ಞಾನಿಕವಾಗಿದೆ ಕೂಡ. ಈ ರೀತಿ ನಾವು ಬಸ್ತಿ ಕರ್ಮದ ವಿಷಯಕ್ಕೆ ನಾನು ಎಲ್ಲ ವಿಷಯ ಪ್ರಸ್ತಾಪಿಸಿದೆ. ಅಂದರೆ ಕರುಳಿಗೆ ಮದ್ದು ಹಾಕಿದರೆ ಕಣ್ಣಿಗೆ ಹೇಗೆ ಪ್ರಯೋಜನ ಆಗ್ತದೆ ಎನ್ನುವ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟದ್ದು. ನಂತರ ಬಸ್ತಿ ಕರ್ಮ ಆಯಿತು. ನಂತರ ನಾವು ತರ್ಪಣ ಕ್ರಿಯೆ ಅಂತ, ಇದು ಕಣ್ಣಿನ ಕ್ರಿಯಾಕಲ್ಪ ಚಿಕಿತ್ಸೆಯಲ್ಲಿ ಬರ್ತದೆ. ಅಂದರೆ ಕಣ್ಣಿನ ಸುತ್ತ ಒಂದು ಕಟ್ಟೆಯನ್ನು ಕಟ್ಟಿ ಅದರೊಳಗೆ ಔಷಧದ ತುಪ್ಪವನ್ನು ನಾವು ತುಂಬಿಸಿ, ಔಷಧದ ಸ್ನೇಹ ದ್ರವ್ಯ ಅಂದರೆ ಈ ರೀತಿಯ ಘೃತ ಇತ್ಯಾದಿಗಳು ನಾವು ತುಂಬಿಸಿ ಚಿಕಿತ್ಸೆಯನ್ನು ಕೊಡುವಂಥದ್ದು. ಅದು ಎಷ್ಟು ದಿನ, 3 ದಿನವೋ 5 ದಿನವೋ, ಎಷ್ಟು, ಯಾವಾಗ, ಯಾವ ಸ್ಟೆಪ್ಪಿನ ನಂತರ, ಇದೆಲ್ಲವನ್ನು ಕೂಡ ವೈದ್ಯರು ಆಯಾ ರೋಗಿಯ ಸ್ಥಿತಿಯನ್ನು ಪರಿಶೀಲನೆ ಮಾಡಿ ತೀರ್ಮಾನಿಸ್ತಾರೆ ಮತ್ತು ಅದು ಬಹಳ ಪರಿಣಾಮಕಾರಿಯಾಗಿ ಪ್ರಯೋಜನಕಾರಿಯಾಗಿರ್ತದೆ ಕೂಡ. ಈ ರೀತಿಯ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳ ಮೂಲಕ ನಾವು ಇದನ್ನು ಆಯುರ್ವೇದದಲ್ಲಿ ಸಂಪೂರ್ಣವಾಗಿ ಅದನ್ನು ಯಶಸ್ವಿಯಾಗಿ ಈ ಡ್ರೈ ಏನು ಗುಣಪಡಿಸಬಹುದು ಮತ್ತು ನಿರ್ವಹಿಸಬಹುದು. ಇಷ್ಟೆಲ್ಲ ವಿಚಾರ ನೀವು ಹೇಳಿದ ಮೇಲೆ ಒಂದು ಸಾಮಾನ್ಯವಾದ ಒಂದು ಡೌಟ್ ಸರ್, ಏನು ಅಂತ ಹೇಳಿದರೆ, ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಬಹಳ ಲಾಂಗ್ ಪ್ರೊಸೆಸ್ ಅಂತ ಎಲ್ಲವೂ ನಾವು ಚಿಕಿತ್ಸಾ ವಿಧಾನಗಳು ಜನರಲ್ಲಿ ಇರುವಂಥ ಒಂದು ಕಲ್ಪನೆ. ಈಗ ನೀವು ಹೇಳಿದಾಗೆ ನಾವು ಮೆಡಿಕಲ್ಗೆ ಹೋದ್ರೆ ಒಂದು ಡ್ರಾಪ್ ತಗೊಂಡು ಕಣ್ಣಿಗೆ ಹಾಕಿದರೆ ಆಯಿತು, ಅದು ಅಲ್ಲಿಗೆ ರಿಲೀಫ್ ಆಯಿತು ಅನ್ನುವಂಥ ಒಂದು ಭಾವನೆ. ಅದೇ ನೀವಿಗಿಷ್ಟು ಹೇಳಿದ ವಿಧಾನಕ್ಕೆ ಒಂದು ವಾರ ಬೇಕಾದಿತ್ತು, ಅಥವಾ ಒಂದು ಕೋರ್ಸ್ ಅಂತ ಇರ್ತದೆ, ಇಷ್ಟು ದಿವಸದ ಕೋರ್ಸ್ ಅಂತ ಇರ್ತದೆ. ಸೊ ಈ ಆಯುರ್ವೇದದ ಬಗ್ಗೆ ಚಿಕಿತ್ಸಾ ಪದ್ಧತಿಯ ಬಗ್ಗೆ ಇರೋ ತಪ್ಪು ಕಲ್ಪನೆ ಜನರಲ್ಲಿ, ಇದನ್ನು ನೀವು ಹೇಗೆ ನಿವಾರಿಸ್ತೀರಿ? ಒಂದು ಏನಂತ ಹೇಳಿದರೆ, ಈಗ ಅದರ ಪ್ರಭಾವ ಏನು ಅಂತ ಹೇಳುವುದನ್ನು ನಾವು ಚಿಕಿತ್ಸೆ ಮಾಡುವುದಕ್ಕೆ ಆರಂಭವಾಗಿ ಸ್ವಲ್ಪ ದಿನಗಳಲ್ಲೇ ರೋಗಿಯ ಗಮನಕ್ಕೆ ಬರ್ತದೆ, ಆ ಚಿಕಿತ್ಸೆಯ ನಮ್ಮ ಆರಂಭ ಮಾಡಿದಾಗಲೇ. ಆದರೆ ಚಿಕಿತ್ಸೆ ಸಂಪೂರ್ಣವಾಗಿ ಮುಗಿಬೇಕಾದರೆ ಸಾಧಾರಣ ಒಂದು 3 ತಿಂಗಳು ಈ ರೀತಿ ತಗೊಳ್ತದೆ ಈ ಕ್ರಿಯಾಕಲ್ಪ ಚಿಕಿತ್ಸೆಗಳಿಗೆ. ಮತ್ತು ಔಷಧ ಚಿಕಿತ್ಸೆಯನ್ನು ಮತ್ತೆ ಕೂಡ ಸ್ವಲ್ಪ ಸಮಯ ಮುಂದುವರಿಸಬೇಕಾಗ್ತದೆ ಎನ್ನುವ ಅಂಶ. ಆದರೆ ಇದರಿಂದ ಬೇರೆ ರೀತಿಯ ಅಡ್ಡ ಪರಿಣಾಮಗಳಿಲ್ಲ ಎನ್ನುವುದು ಅಷ್ಟೇ ಪ್ರಾಮುಖ್ಯವಾದ ಸಂಗತಿ. ಮತ್ತು ಆಧುನಿಕ ವೈದ್ಯಕೀಯದಲ್ಲಿ ಈ ಡ್ರೈ ಏಯನ್ನು ಎಷ್ಟೋ ಇಂಥ ಕಂಡೀಷನ್ಗಳನ್ನು ಬಹಳ ಸಮರ್ಥವಾಗಿ ನಿಭಾಯಿಸುವುದಕ್ಕೆ ಅವರು ಅದರಲ್ಲಿ ಒಂದು ಆ ಟಿಯರ್ಸ್, ಆರ್ಟಿಫಿಷಿಯಲ್ ಟಿಯರ್ಸ್ ಅಂದರೆ ಕೃತಕ ಕಣ್ಣೀರನ್ನು ಕೊಡುವಂಥದ್ದು, ಮತ್ತು ಹೈಡ್ರಾಕ್ಸಿಮಿಥೈಲ್ ಸೆಲ್ಯುಲೋಸ್ ಅನ್ನೋ ಡ್ರಾಪ್ಸನ್ನು ನಿರಂತರವಾಗಿ ಸಾಯುವ ತನಕ ಬಳಸುವಂಥದ್ದು, ಈ ರೀತಿಯ ಬಹಳ ಸೀಮಿತವಾದ ಸಂಗತಿಗಳು ಇರ್ತದೆ. ಮತ್ತು ಬೇರೆ ಕೆಲವು ಸಂಗತಿಗಳಿದ್ದಾಗ ಅದರ ಜೊತೆಗೆ ಇದು ಆ್ಯಕ್ಟ್ ಮಾಡುವುದೂ ಇಲ್ಲ. ಯಾಕೆಂದರೆ ಆಟೋಇಮ್ಯೂನ್ ಡಿಸಾರ್ಡರ್ಸ್, ಈಗ ಒಂದು ರೊಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅಂತ ಇದೆ, ಅಥವಾ ಬೇರೆ ಏನೋ ಜಾಗ್ರನ್ ಸಿಂಡ್ರೋಮ್ ಅಂತ ಇದೆ. ಆಟೋಇಮ್ಯೂನ್ ಡಿಸಾರ್ಡರ್ಸ್ ಇದ್ದಾಗ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಇರುವಂಥದ್ದು ಏನಂದರೆ ಒಂದು ಇಮ್ಯುನೋಸಪ್ರೆಸೆಂಟ್ಸ್, ಆ್ಯಂಟಿಬಾಡಿಯನ್ನು ಅಲ್ಲೇ ಅದನ್ನು ಬ್ಲಾಕ್ ಮಾಡಿಬಿಡುವಂಥ ಔಷಧಗಳು, ಅದರಿಂದ ಹಲವಾರು ಅಡ್ಡ ಪರಿಣಾಮಗಳಿದೆ. ಇನ್ನೊಂದು ಸ್ಟಿರಾಯ್ಡ್ಗಳ ಬಳಕೆ, ಸ್ಟಿರಾಯ್ಡ್ಗಳಿಂದ ಏನೇನು ಹಾನಿ ಅಂತ ಇವತ್ತು ಬಹಳಷ್ಟು ಸಾಮಾನ್ಯ ಜನರಿಗೆ ಗೊತ್ತಿದೆ. ಇಮ್ಯುನೋಸಪ್ರೆಸೆಂಟ್ಸ್, ಮತ್ತು ಅದರಿಂದ ಡಯಾಬಿಟಿಸ್ ಬರ್ತದೆ, ಎಲುಬುಗಳು ಮೆತ್ತಗೆ ಆಗ್ತದೆ, ಒಂದು 10 ಅದರ ಅಡ್ಡ ಪರಿಣಾಮಗಳಿದೆ. ಈ ರೀತಿಯ ಬಹಳ ಸೀಮಿತವಾದ ಚಿಕಿತ್ಸಾ ವ್ಯವಸ್ಥೆ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಇದೆ. ಆದ ಕಾರಣ ಅಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಆಯುರ್ವೇದಕ್ಕೆ, ಅದು ಒಂದು ಬಹಳ ಬೇಜಾರದ ವಿಷಯ ಏನಂದರೆ, ಎಲ್ಲ ಮುಗಿಸಿಕೊಂಡು ನಂತರ ಬೇರೆ ದಾರಿ ಇಲ್ಲ ಅಂತ ಆಗುವಾಗ ಆಯುರ್ವೇದಕ್ಕೆ ಬರುವಂಥದ್ದು. ಆರಂಭದಲ್ಲೇ ಆಯುರ್ವೇದದ
ಈ ರೀತಿಯ ಕಣ್ಣಿನ ಈ ಸಮಸ್ಯೆಗೆ ಆಯುರ್ವೇದವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಪ್ರಸಂಗ ಬಂದರೆ ಆಗ ಬಹಳ ಒಂದು ಅದ್ಭುತವಾಗಿರ್ತದೆ ಮತ್ತು ಎಷ್ಟೋ ಒಂದು ಅಡ್ಡ ಪರಿಣಾಮಗಳಿಂದ ಕೂಡ ರಕ್ಷಣೆ ಪಡಿಬಹುದು. ಈ ರೀತಿ ಇದೆ. ಈಗ ಕೆಲವು ನೀವು ಹೇಳಿದ ಹಾಗೆ ನಮ್ಮ ದೇಹದಿಂದ ಉತ್ಪತ್ತಿ ಆಗುವಂಥ ಇದರಿಂದ ಸಮಸ್ಯೆಗಳು ಬರುವಂಥ ಡ್ರೈ ಐ ಅಂತ. ನಾನೀಗ ಕೇಳುವಂಥದ್ದು, ನಾವು ಈ ಮೊದಲು ಕಳೆದ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡಿದೆವು ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ಈಗ ಕನ್ನಡಕದ ಇದು ಬಂದಿದೆ, ಹಾಕೊಳ್ಳುವಂಥ ವ್ಯವಸ್ಥೆ ಬಂದಿದೆ ಅಂತೇಳಿ. ಈ ಡ್ರೈ ಐಗೆ ಸಂಬಂಧಪಟ್ಟ ಹಾಗೆ ಸಹ ಚಿಕ್ಕ ಮಕ್ಕಳಲ್ಲಿ ಡ್ರೈ ಐ ಸಮಸ್ಯೆ ಕಾಣಿಸಿಕೊಳ್ತದ ಅಂದರೆ ಈಗಿನ ಜನ್ರೇಷನಲ್ಲಿ? ಮತ್ತು ಇದನ್ನು ಅವಾಯ್ಡ್ ಮಾಡ್ಬೋದು ಹೇಗೆ ನಾವು ಮನೆಯಲ್ಲಿ ಮಕ್ಕಳ ಡ್ರೈ ಐ ಸಮಸ್ಯೆಯನ್ನು ನಾವೇ ಹೇಗೆ ಅವಾಯ್ಡ್ ಮಾಡ್ಬೋದು ಅಂತೇಳಿ? ಬಹಳಷ್ಟು ಕೆಲವು ಸಲ ವಿದ್ಯಾರ್ಥಿಗಳಲ್ಲೂ ಕೂಡ ಈ ಡ್ರೈ ಐ ಸಮಸ್ಯೆ ಕಂಡು ಬಂದ ಎಷ್ಟೋ ಉದಾಹರಣೆಗಳು ನನ್ನ ಹತ್ರನೇ ಇದೆ. ಅದಕ್ಕೆ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದೇನೆ. ಮತ್ತು ದೊಡ್ಡವರಲ್ಲೂ ಕೂಡ ಇದಕ್ಕೆ ಏಜಿನ ಸಂಬಂಧತೆ ಇಲ್ಲ, ಆದರೆ ವಯಸ್ಸಾದವರಲ್ಲಿ ಈ ಸಮಸ್ಯೆ ಬಹಳ ಸಾಮಾನ್ಯವಾಗಿ ಕಂಡುಬರುವ ಸಾಧ್ಯತೆಗಳು ಹೆಚ್ಚು. ಅಂದರೆ ನನ್ನ ಕ್ವಶನ್ ಏನು ಸರ್ ಅಂತ ಹೇಳಿದರೆ, ಈ ಅತಿಯಾದ ಗ್ಯಾಜೆಟ್ಗಳ ಬಳಕೆ ಮತ್ತು ಕಣ್ಣಿನ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳದಿರೋದು, ಈಗ ನೀವು ಹೇಳಿದಾಗೆ ಕಣ್ಣು ರೆಪ್ಪೆ ಬಡಿತವನ್ನು ಸರಿಯಾಗಿ ಮಾಡದೇ ಇರೋದು. ಈಗ ನೋಡಿ, ನಾವು ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಸುವಾಗ ನಾವು ನಮ್ಮ ಕಣ್ಣು ರೆಪ್ಪೆಯ ಮುಚ್ಚಿ ತೆರೆಯುವಿಕೆ ಬಗ್ಗೆ ತುಂಬ ಕಾನ್ಷಿಯಸ್ ಆಗಬೇಕು ಅಂತ ಪ್ರಯತ್ನಪೂರ್ವಕವಾಗಿ ನಾವು ಅದು ಒಂದು ನಮ್ಮ ಮನಸ್ಸಿನ ಮೂಲೆಯಲ್ಲಿ ಇರಬೇಕು ಅಂತೇಳಿ. ಕಣ್ಣು ಮುಚ್ಚಿ ತೆರೆಯುವುದು ಅಲ್ಲಿ ತಡೆ ಆಗಬಾರದು ಎನ್ನುವಂಥ ಒಂದು ವಿಚಾರ. ಇನ್ನೊಂದು, ಮಧ್ಯ ಕಂಪ್ಯೂಟರ್ ಅಥವಾ ಮೊಬೈಲನ್ನು ನಾವು ಬಳಕೆ ಮಾಡುವಾಗ ಮಧ್ಯ ಒಂದು ಗಂಟೆಗೊಮ್ಮೆಯೋ, ಈಗ ನಿಮಗೆ ನಿರಂತರವಾಗಿ 2-3 ಗಂಟೆ ಕಂಪ್ಯೂಟರ್ನಲ್ಲಿಯೋ ಅಥವಾ ಮೊಬೈಲಲ್ಲಿ ಅಂತ ಪ್ರಸಂಗ ಇರುವುದಿಲ್ಲ, ಅದು ನಾವು ಮಾಡಿಕೊಳ್ಳುವಂಥದ್ದು. ಕಂಪ್ಯೂಟರ್ನಲ್ಲಿ ಅಂತಹ ಪ್ರಸಂಗ ಇದ್ದರೆ, ನಮ್ಮ ವೃತ್ತಿಯೇ ಆ ರೀತಿ ಇದ್ದರೆ, ಗಂಟೆಗೊಮ್ಮೆ ನಾವು ಅಂತರ ವಿಶ್ರಾಂತಿ ತೆಗೆದುಕೊಳ್ಬೇಕು. ದೂರದ ವಸ್ತುಗಳನ್ನು ನೋಡುವುದರ ಮೂಲಕ ಅಥವಾ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಕೂತುಕೊಳ್ಳುವುದರ ಮೂಲಕ ನಾವು ಅದರಿಂದ ಅಂತರವನ್ನು ಇಟ್ಟುಕೊಳ್ಬೇಕು ಅಂತ. ಮತ್ತು 1 ಗಂಟೆಗೊಮ್ಮೆ ಈ ಥರ ಪಾಮಿಂಗ್ ಅಂತ 2 ಕೈಗಳನ್ನು ಉಜ್ಜಿ ಕಣ್ಣು ರೆಪ್ಪೆಗಳನ್ನು ಮುಚ್ಚಿ ಆ ಕಣ್ಣು ರೆಪ್ಪೆಗಳ ಮೇಲೆ ಹೀಗೆ ಇಟ್ಟುಕೊಳ್ಳುವಂಥದ್ದು ಪಾಮಿಂಗ್ ಮೆಥಡ್ ಅಂತ ನಾವು ಹೇಳ್ತೇವೆ. ಮತ್ತು ಸ್ಕ್ರೀನ್ ಟೈಮ್, ನಮ್ಮ ಮೊಬೈಲು ನಾವು ಯೂಸ್ ಮಾಡುವಾಗ ಅದನ್ನು ರೀಡಿಂಗ್ ಮೋಡ್ ಅಂತ ಇದೆ, ಆ ರೀಡಿಂಗ್ ಮೋಡಲ್ಲಿ ಬಳಸುವಂಥದ್ದು. ಮತ್ತು ಈ ಮೊಬೈಲ್ನ ರೇಡಿಯೇಷನ್, ಮೊಬೈಲ್ ಅಥವಾ ಕಂಪ್ಯೂಟರ್ಗಳನ್ನು ಬಳಸುವಾಗ ನಾವು ಒಂದು ಸ್ವಲ್ಪ ಖರ್ಚಾಗ್ತದೆ, ಆದರೆ ಬ್ಲೂರೇ ಕಟ್ ಗ್ಲಾಸ್ ಅಂತ ಬರ್ತದೆ. ಬ್ಲೂರೇ ಕಟ್, ಆ ಬ್ಲೂರೇಸ್ ಅಂದರೆ ನೀಲಕಿರಣಗಳು ಏನಿದೆ, ನೇರಳ ಕಿರಣಗಳು, ಅವು ಕಣ್ಣಿನ ದೃಷ್ಟಿಗೆ ಹಾನಿ ಮಾಡುವಂತಹ ಸಂದರ್ಭಗಳಿರ್ತದೆ. ಅದರಿಂದ ನಾವು ರಕ್ಷಣೆ ಪಡುವುದಕ್ಕೋಸ್ಕರ ನಾವು ಬ್ಲೂರೇ ಕಟ್ ಕ್ಲಾಸಸ್ ಅಂತ ವಿದ್ಯಾರ್ಥಿಗಳಿಗೂ ಕೂಡ ಮೊಬೈಲ್ ಅಥವಾ ಕಂಪ್ಯೂಟರ್, ಇವತ್ತು ಕಂಪ್ಯೂಟರ್ ಕ್ಲಾಸೇ ಇದೆ ವಿದ್ಯಾರ್ಥಿಗಳಲ್ಲಿ. ಪ್ರೈಮರಿಯಿಂದ ನಾವು ಕಂಪ್ಯೂಟರ್ ನೋಡಿದ್ದು ನಮ್ಮ ವಿದ್ಯಾಭ್ಯಾಸ ಮುಗಿದ ಮೇಲೆ, ವಿದ್ಯಾರ್ಥಿಗಳು ಈಗ 2ನೇ ಕ್ಲಾಸಲ್ಲೇ ಅವರಿಗೆ ಕಂಪ್ಯೂಟರ್ ಸಬ್ಜೆಕ್ಟ್ ಇದೆ. ಆದ ಕಾರಣ ಕಂಪ್ಯೂಟರ್ ನೋಡಬಾರದು ಅಂತ ಹೇಳಿ ರಿಸ್ಟ್ರಿಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನೋಡುವಾಗ ನಾವು ಬ್ಲೂರೇ ಕಟ್ ಗ್ಲಾಸ್ ಅಂತ ಹೇಳುವ ಆ ರೀತಿಯ ಒಂದು ಕನ್ನಡಕವನ್ನು, ಅದು ಪವರ್ನ ಕನ್ನಡಕ್ಕೆ ಪವರ್ ಇರಬೇಕು ಅಂತಿಲ್ಲ, ಕನ್ನಡಕ ಹಾಕಬೇಕಿದ್ರೆ ಕಂಪ್ಯೂಟರ್ ವರ್ಕ್ ಮಾಡುವಾಗ ಅಥವಾ ಮೊಬೈಲ್ ನೋಡುವಾಗ ಬ್ಲೂರೇ ಕಟ್ ಗ್ಲಾಸನ್ನು ಹೆತ್ತವರು ಮಕ್ಕಳಿಗೆ ತೆಗೆದುಕೊಳ್ಳುವಂಥದ್ದು ಒಂದು ಒಳ್ಳೆಯದು. ಯಾಕೆ ಮತ್ತು ಸ್ಕ್ರೀನ್ ಟೈಮನ್ನು ಸ್ವಲ್ಪ ಕಡಿಮೆ ಮಾಡುವಂತಂದರೆ, ಅಗತ್ಯ ಇದ್ದರೆ. ಎಷ್ಟೋ ಸಲ ನಾವು ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ಅಗತ್ಯ ಇಲ್ಲದೇ ಮೊಬೈಲನ್ನು ಬಳಕೆ ಮಾಡ್ತೇವೆ. ಯಾವುದೋ ಒಂದು ನಮ್ಮ ಸಮಯ ಕಾಲಹರಣಕ್ಕೋಸ್ಕರ ನಾವು ಮೊಬೈಲನ್ನು ಬಳಕೆ ಮಾಡ್ತೇವೆ. ಅದನ್ನು ಕಡಿಮೆ ಮಾಡುವಂಥದ್ದು. ಮತ್ತು ಒಂದು ಪೋಷಕಾಂಶಯುಕ್ತವಾದ ಆಹಾರವನ್ನು, ವಿಟಮಿನ್ ಎ ಇತ್ಯಾದಿ ಎಲ್ಲ ಇರುವಂಥ ಆಹಾರವನ್ನು ನಾವು ಸೇವನೆ ಮಾಡುವಂಥದ್ದು. ಮತ್ತು ಡ್ರಿಂಕಿಂಗ್ ವಾಟರ್ ಸರಿಯಾಗಿ, ಇವತ್ತು ಕೆಲವು ಶಾಲೆಗಳಲ್ಲಿ ಆರಂಭ ಮಾಡಿದ್ದಾರೆ ವಾಟರ್, ನೀರು ಕುಡಿಯುವ ಬೆಲ್ ಅಂತ, ನೀರು ಕುಡಿಯುವ ಸಮಯ ಅಂತ. ಅಂದರೆ ಡ್ರಿಂಕಿಂಗ್ ವಾಟರ್, ನೀರು ಕುಡಿಯುವಂಥದ್ದು ಕಡಿಮೆ ಆದರೆ, ನೀರಿನಂಶ ಕಡಿಮೆ ಆದರೆ ಅದರಿಂದ ಡ್ರೈ ಐ ಕಾಣಿಸಿಕೊಳ್ಬಹುದು. ಆದ ಕಾರಣ ನೀರನ್ನು ಆಗಾಗ ಕುಡಿತಾ ಇರಿ. ಬಾಯಾರಿಕೆ ಆಗಬೇಕು ಅಂತೇಳಿ ಕಾಯಬೇಕು ಅಂತಿಲ್ಲ. ಮತ್ತು ನೀರು ಕುಡಿಬೇಕು ಅಂತ ಹೇಳಿದ ಕೂಡ ಒಂದೇ ಸಲ 1 ಚೆಂಬು 2 ಚೆಂಬು ನೀರು ಕುಡಿದು ಮತ್ತು ಸಾಯಂಕಾಲವರೆಗೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಕೆಲವರು ಆ ಥರ ಮಾಡ್ತಾರೆ. ಹಾಗೂ ಅಲ್ಲ, ಸ್ವಲ್ಪ ನೀರನ್ನು ಆಗಾಗ ಕುಡಿತಾ ಇರುವಂಥದ್ದು. ಬಾಯಾರಿಕೆ ಆದಾಗ ಸ್ವಲ್ಪ ಹೆಚ್ಚು ನೀರು ಕುಡೀರಿ ಆ ಥರ. ಯಾಕೆಂದರೆ ನಮ್ಮಲ್ಲಿ ನೀರು ಹೆಚ್ಚು ಕುಡಿದ್ರೆ ಕೆಲಸಕ್ಕೆ ತೊಂದರೆ ಆಗ್ತದೆ, ಆಗಾಗ ಮೂತ್ರ ಮಾಡಲಿಕ್ಕೆ ಹೋಗಬೇಕಾಗ್ತದೆ ಅಂತ, ವಾಶ್ರೂಮಿಗೆ ಹೋಗಬೇಕಾಗ್ತದೆ ಎನ್ನುವ ಕಾರಣಕ್ಕೆ ನೀರು ಕುಡಿಯದೇ ಇರುವವರಿದ್ದಾರೆ. ಇದೊಂದು ಬಾರಿ ಸಮಸ್ಯೆ ಈ ವೃತ್ತಿಯ ಕಾರಣದಿಂದ. ಆದ ಕಾರಣ ನೀರನ್ನು ಯಥೇಚ್ಛವಾಗಿ ಕುಡಿಯಿರಿ ಮತ್ತು ಸರಿಯಾಗಿ ಯುಕ್ತ ಸಮಯಕ್ಕೆ ನಿದ್ರೆ ಮಾಡಿ. ಇವತ್ತು ಪರಿಸ್ಥಿತಿ ಉಲ್ಟಾಗಿದೆ. ಅಂದರೆ ನಿದ್ರೆ ಮಾಡಬೇಕಾದ ಹೊತ್ತಿನಲ್ಲಿ ಎಚ್ಚರವಾಗಿರಬೇಕಾದ ಹೊತ್ತಿನಲ್ಲಿ ನಿದ್ರೆ ಮಾಡೋದು, ಹಗಲು ನಿದ್ರೆ ಮಾಡೋದು. ಕೆಲವು ವೃತ್ತಿಗಳು ಆಗಿದೆ, ಕಂಪ್ಯೂಟರ್ ಇಂಜಿನಿಯರ್ಸು, ಈ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೂಡ ಆ ಥರ ಆಗಿದೆ. ಈಗ ರಾತ್ರಿ ಎಚ್ಚರ, ಹಗಲು ನಿದ್ರೆ ಎನ್ನುವ ಸ್ಥಿತಿ ಆಗಿದೆ. ಆದ ಕಾರಣ ಸರಿಯಾದ ಸಮಯಕ್ಕೆ ವಿಶ್ರಾಂತಿ, ನಿದ್ರೆ ತಗೊಳ್ಳಿ. ಮತ್ತು ಔಷಧಗಳ ಬಳಕೆ ಬಹಳ ಯೋಚನೆ ಮಾಡಿ ಔಷಧ ತಗೊಳ್ಳಿ. ನಿಮಗೆ ಆಯುರ್ವೇದದಲ್ಲಿ ಅದಕ್ಕೆ ಪರ್ಯಾಯವಾಗಿ ಚಿಕಿತ್ಸೆ ಉಂಟು ಅಂತ ಆದರೆ ಅಂಥ ಸಂದರ್ಭದಲ್ಲಿ ಆಯುರ್ವೇದ, ಯೋಗ,
ಪ್ರಕೃತಿ ಚಿಕಿತ್ಸೆ, ಇಂತಹ ನೈಸರ್ಗಿಕ ಹೋಮಿಯೋಪತಿ, ಇಂತಹ ನೈಸರ್ಗಿಕ ವಿಧಾನವನ್ನು ಬಳಸಿ ಆದಷ್ಟು ಕೃತಕ ಔಷಧಗಳ ಬಳಕೆ ಕಡಿಮೆ ಆಗಲಿ ಮತ್ತು ನಾವು ಈ ಮನೆಯಲ್ಲೇ ಮಾಡಿಕೊಳ್ಳುವಂಥ ತುಂಬ ವಿಧಾನಗಳಿದೆ. ನಾವು ಡ್ರೈ ಐ ಇದ್ದರೂ ಕೂಡ ಮತ್ತು ಕಣ್ಣಿನ ರಕ್ಷಣೆಗೋಸ್ಕರ ಈಗ ನಾವು ಕಕುಂಬರ್ ಅಂತ ಇದೆ, ಸೌತೆಕಾಯಿಯನ್ನು ಅದನ್ನು ತುಂಡು ಮಾಡಿ ಕಣ್ಣು ಮುಚ್ಚಿ ಕಣ್ಣು ರೆಪ್ಪೆ ಮೇಲೆ ಇಟ್ಕೊಳ್ಳುವಂಥದ್ದು ಒಂದು ಸ್ವಲ್ಪ ಹೊತ್ತು, ಅದು ಒಂದು ಬಹಳ ಒಳ್ಳೆಯ ವಿಧಾನ. ಮತ್ತೊಂದು ಲೋಳೆ ಸರ ಅಂತ ಎಲ್ಲರಿಗೂ ಗೊತ್ತಿದೆ, ನಾವು ಮನೆಯಲ್ಲೇ ಮಾಡಿಕೊಳ್ಳುವಂಥ, ಮನೆಯಲ್ಲೇ ಲೋಳೆ ಸರದ ಗಿಡಗಳನ್ನು ಎಷ್ಟೋ ಜನ ಅಲಂಕಾರಕ್ಕಂತ ಇಟ್ಕೊಂಡಿರ್ತಾರೆ. ಮದ್ದಿಗೆ ಅಂತ ಇಟ್ಕೊಂಡವರು ಕಡಿಮೆ, ಅಲಂಕಾರಕ್ಕಂತ ಇಟ್ಕೊಂಡವರು ಹೆಚ್ಚು. ಆದ ಕಾರಣ ಅದನ್ನು ಮದ್ದಿಗೆ ಕೂಡ ಕಣ್ಣಿನ ರಕ್ಷಣೆಗೆ ಕೂಡ ಬಳಸ್ಬೋದು. ಲೋಳೆ ಸರದ ಆ ಕೋಡನ್ನು ಎಲೆಯ ಇದನ್ನು ಓಪನ್ ಮಾಡಿ ಅದರೊಳಗೆ ಆ ಜೆಲಿ ಲೈಕ್ ಆ ಅಂಟಾದ ಲೋಳೆಯನ್ನು ಅದನ್ನು ಸಂಗ್ರಹ ಮಾಡಿ ಕಣ್ಣಿನ ಮಧ್ಯಭಾಗ ಏನಾದರೂ ಹತ್ತಿಯ ಒಂದು ಬತ್ತಿ ಹಾಗೆ ಇಟ್ಟುಕೊಳ್ಳುತ್ತೆ. ಹಾಗಾದರೆ ಕೂದಲನ್ನು ಮುಚ್ಚುವ ಹಾಗೆ ಕೂದಲನ್ನು ಬಿಟ್ಟು ಉಳಿದ ಭಾಗಕ್ಕೆ ಆ ಲೋಳೆ ಸರದ ಲೋಳೆಯನ್ನು ಒಂದಷ್ಟು 10 ನಿಮಿಷವೋ 15 ನಿಮಿಷವೋ ಇಡುವಂಥದ್ದು, ಅದು ಡ್ರೈ ಐಗೆ ತುಂಬ ಸಹಕಾರಿಯಾಗ್ತದೆ. ಮತ್ತು ನಾವು ಆಹಾರದಲ್ಲಿ ಕೆಲವು ಸಲ ಜಂಕ್ ಫುಡ್ ಈ ಥರದ ಇದನ್ನು ತೆಗೆದುಕೊಳ್ಳದೇ ಇರುವಂಥದ್ದು ತುಂಬ ಪ್ರಾಮುಖ್ಯ. ಮತ್ತು ಎಣ್ಣೆ ಮತ್ತು ತುಪ್ಪ, ತೆಂಗಿನೆಣ್ಣೆ ಬಹಳ ಈ ಕೆಲವರು ಆಧುನಿಕರು ಕೆಲವರು ಆಕ್ಷೇಪ ಪಡೋರಿದೆ, ಕಣ್ಣಿಗೆ ಎಣ್ಣೆ ಹಾಕಬಾರ್ದು, ಕಣ್ಣಿಗೆ ತುಪ್ಪ ಹಾಕಬಾರ್ದು ಅಂತ. ಏನಿಲ್ಲ, ಬಹಳ ನಾವು ಎಷ್ಟೋ ಜನ ರೋಗಿಗಳಲ್ಲಿ ನಾನೇ ಪ್ರಯೋಗ ಮಾಡಿ ಕಣ್ಣಿಗೆ ತುಪ್ಪ ಹಾಕಿದ್ರಿಂದ, ಯಾಕೆಂದರೆ ತೈಲಾಂಶ ಬೇಕೇ ಬೇಕು. ತೈಲೀಯ ಪದರವನ್ನು ದೇಹವೇ ಉತ್ಪಾದನೆ ಮಾಡ್ತದೆ. ಇಲ್ಲಿ ತೈಲಾಂಶವನ್ನು ಕಣ್ಣಿನ ಪದರದ 3ನೇ ಪದರ ತೈಲೀಯ ಪದರ. ಆದ ಕಾರಣ ತೈಲ ಹಾಕಬಾರದು ಎನ್ನುವುದು ಒಂದು ಆ ಹೇಳಿಕೆ ವಿರೋಧಾಭಾಸ. ಯಾಕೆಂದರೆ ದೇಹವೇ ತೈಲ ಪದರ ಅಗತ್ಯ ಉಂಟು ಅಂತ ಹೇಳ್ತಾ ಉಂಟು, ವಾತಾವರಣದ ಸಂಪರ್ಕಕ್ಕೆ ಬರುವ ತೈಲ ಪದರ ಆಗಿದೆ. ಹಾಗಾಗಿ ನೀವು ಎಣ್ಣೆ ಹಾಕಬೇಡಿ, ತುಪ್ಪ ಕಣ್ಣಿಗೆ ಹಾಕಬೇಡಿ ಎನ್ನುವುದು ದೊಡ್ಡ ವಿರೋಧಾಭಾಸ ಮತ್ತು ಬಹಳ ಒಂದು ಮೂಢತನದ ಹೇಳಿಕೆ ಅದು. ಆದ ಕಾರಣ ತೆಂಗಿನೆಣ್ಣೆ ಎನ್ನುವಂಥದ್ದು ಕಣ್ಣಿಗೆ ಕೂಡ ತೆಂಗಿನೆಣ್ಣೆಯನ್ನು ಬಳಸುತ್ತೆ. ತೆಂಗಿನೆಣ್ಣೆ ಅಂದರೆ ಈ ರಿಫೈನ್ ಮಾಡಿದ ತೆಂಗಿನೆಣ್ಣೆ ನಾನು ಹೇಳ್ತಾ ಇಲ್ಲ, ಗಾಣದ ಎಣ್ಣೆ, ನೇರವಾಗಿ ಯಾವುದೇ ರಾಸಾಯನಿಕ ಸಂಸ್ಕರಣೆಗೆ ಒಳಗಾದ ತೆಂಗಿನೆಣ್ಣೆ. ಅದರಲ್ಲಿ ಸೋಡಿಯಂ ಮೊನೊಲಾರಿಕ್ ಆಸಿಡ್ ಅಂತ ಇದೆ. ಇದು ಚರ್ಮಕ್ಕೂ ಒಳ್ಳೆಯದು ಮತ್ತು ಕಣ್ಣಿನ ಎಪಿಥೆಲಿಯಲ್ ಟಿಶ್ಯೂ ಅದಕ್ಕೆ ಎಲ್ಲದಕ್ಕೂ ಒಳ್ಳೆಯದಾಗ್ತದೆ ಅಂತ ಒಳ್ಳೆ ಅದನ್ನು ಕಣ್ಣಿನ ರೆಪ್ಪೆಯ ಕೆಳಭಾಗಕ್ಕೂ ಹಚ್ಚಿಕೊಳ್ಬಹುದು. ಹಚ್ಚಿಕೊಂಡು ಕಣ್ಣಿಗೆ ಪ್ರಯೋಜನ ಇದೆ ಮತ್ತು ಕಣ್ಣಿನ ಒಳಗೆ ಕೂಡ ಬೇಕು. ಆದರೆ ತೆಂಗಿನೆಣ್ಣೆಯನ್ನು ಕಣ್ಣಿಗೆ ಬಿಡುವ ಕಣ್ಣು ಸ್ವಲ್ಪ ಉರಿತ ಉಂಟಾಗ್ತದೆ, ಅದು ಸಮಸ್ಯೆ ಇಲ್ಲ, ಉರಿಯುವುದೊಂದು ಸಮಸ್ಯೆ ಇಲ್ಲ, ಆದರೆ ಕಣ್ಣಿಗೆ ಅದು ರಕ್ಷಣೆ ಕೊಡ್ತದೆ. ಮತ್ತು ಆ ಉರಿ ಬೇಡ ಅಂತ ಇದ್ದವರು ತುಪ್ಪವನ್ನು ಉಪಯೋಗಿಸ್ಬೋದು. ತುಪ್ಪ ಹಾಕುವಾಗ ಅಷ್ಟು ಉರಿ ಬರುವುದಿಲ್ಲ. ದಿನಕ್ಕೆ ಮಲಗುವಾಗಲ್ಲ, ಸಾಯಂಕಾಲ ಅಥವಾ ಬೆಳಿಗ್ಗೆಯೋ ಆ ಸಮಯಕ್ಕೆ ನಾವು ತುಪ್ಪವನ್ನು ಕಣ್ಣಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಮತ್ತೆ ಅದು ತನಗೆ ಸ್ವಲ್ಪ ಹೊತ್ತು ಕಣ್ಣು ಬಲಬಲೆ ಆಗಿರ್ತದೆ, ಮತ್ತೆ ಅದು ಸಹಜ ಸ್ಥಿತಿಗೆ ಬರ್ತದೆ. ನಾನು ಎಷ್ಟು ರೋಗಿಗಳಿಗೆ ನಾನು ಔಷಧಿಯ ತುಪ್ಪವನ್ನು ಆಯುರ್ವೇದ ವೈದ್ಯರು ಕೊಡುವ ಸಾಧ್ಯತೆ ಇರ್ತದೆ, ಔಷಧೀಯವಾದ ಘೃತ ತುಪ್ಪವನ್ನು. ಅದು ಒಂದು ವಿಧಾನ. ಇನ್ನು ಜೇನಿನಲ್ಲಿ ಆದರೆ ಜೇನು ಸಾಮಾನ್ಯವಾಗಿ ಡ್ರೈನೆಸ್ ಉಂಟು ಮಾಡುವಂಥದ್ದು. ನಾವು ಸಾಮಾನ್ಯವಾಗಿ ಇಲ್ಲಿಯ ಹೆಜ್ಜೇನು ಇದದ್ದು, ಆದರೆ ಮೊಜಂಟಿ ಜೇನು ಅಂತ ಇದೆ, ನಾವು ಅದನ್ನು ಮೊಜಂಟಿ ಜೇನು ಅಂತ ಹೇಳುವುದು. ಬಹಳ ಸಣ್ಣ ಜೇನೊಣದ ಜೇನು ಮೊಜಂಟಿ, ಅದು ಸಿಕ್ಕುವುದು ಬಹಳ ಅಪರೂಪ ಮತ್ತು ಸ್ವಲ್ಪ ದುಬಾರಿ ಕೂಡ. ಆದರೆ ಆ ಜೇನು ಸ್ವಲ್ಪ ಮಟ್ಟಿಗೆ ಈ ಡ್ರೈ ಐಗೆ ಪ್ರಯೋಜನ ಆಗ್ತದೆ ಅಂತೇಳಿ ನಾವು ಕೆಲವೊಂದು ರೋಗಿಗಳಿಗೆ ಪ್ರಯೋಗದ ಮೂಲಕ ಕಂಡುಕೊಂಡಿದ್ದೇವೆ. ಈ ರೀತಿ ನಾವು ಮನೆಯಲ್ಲೇ ಎಷ್ಟೋ ಸಂಗತಿಗಳನ್ನು ಮಾಡುವುದರ ಮೂಲಕ ಈಗ ಇನ್ನೊಂದು ಡ್ರೈ ಐ ಕಾಣಿಸಿಕೊಳ್ಳೋದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಏರ್ ಕಂಡೀಷನ್. ನಮಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ಏರ್ ಕಂಡೀಷನನ್ನು ಬಳಕೆ ಮಾಡುವುದು. ಏರ್ ಕಂಡೀಷನ್ ಉಪಯೋಗ ಮಾಡ್ತೇವೆ, ಯಾಕಂದರೆ ಅದು ಉಂಟು, ಆದ ಕಾರಣ ಉಪಯೋಗ ಮಾಡ್ತೇವೆ ಅಂತ. ನಮಗೆ ಅಲ್ಲಿ ಏರ್ ಕಂಡೀಷನ್ ಉಂಟು, ವ್ಯವಸ್ಥೆ ಉಂಟು, ಆದ ಕಾರಣ ಏರ್ ಕಂಡೀಷನ್ ಕೂತ್ಕೊ ಅಂತ ಹೇಳಿ ನಾವು ಅದನ್ನು ಬಳಸ್ತೇವೆ. ನಮಗೆ ನಿಜವಾಗಿ ಅಷ್ಟು ಸೆಕೆಯಾಗಿ ಆಗ ಮಾತ್ರ ಏರ್ ಕಂಡೀಷನ್ ಎನ್ನುವ ಸಿದ್ಧಾಂತವನ್ನು ಬಳಸಬಾರದು ಅಂತಲ್ಲ, ಆದರೆ ಅದನ್ನು ವಿಪರೀತವಾಗಿ ನಾವು ಬಳಸಿದಾಗ ಏರ್ ಕಂಡೀಷನ್ನಲ್ಲೇ ದಿನದ 24 ಗಂಟೆ ಕೊಡೋದು, ಬೆಳಗಿನ ಸಾಯಂಕಾಲ ತನಕ ಏರ್ ಕಂಡೀಷನ್ ರೂಮ್ ಹೇಳಿಕೊಳ್ಳುವುದಕ್ಕೆ ತುಂಬ ಹೆಮ್ಮೆ ಆಗ್ಬೋದು. ಆದರೆ ಅದರಿಂದ ನಾನು ಬೆಳಗಿನ ಸಾಯಂಕಾಲಕ್ಕೆ ನನಗೆ ಏರ್ ಕಂಡೀಷನ್ ರೂಮ್ ಕೊಟ್ಟಿದ್ದಾರೆ ಕಂಪನಿಯವರು ಎನ್ನುವುದು ಭಾರಿ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳಿಕೊಳ್ಳುವ ವಿಚಾರ ಹೌದಾದರೂ ಕೂಡ ಅದರಿಂದ ಬೇರೆ ಒಟ್ಟಿಗೆ ಹೇಳಬಾರದಂಥ ಆರೋಗ್ಯ ಸಮಸ್ಯೆಗಳು ಕೂಡ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ತದೆ. ಅದು ಬರೀ ಡ್ರೈ ಐ ಅಂತಲ್ಲ, ಅಸ್ತಮಾದ ಸಮಸ್ಯೆ ಕಾಣಿಸಿಕೊಳ್ಬೋದು, ಬೇರೆ ಬೇರೆ ರೀತಿ ಕಾಣಿಸಿಕೊಳ್ಬೋದು. ಆದ ಕಾರಣ ಏರ್ ಕಂಡೀಷನನ್ನು ಬಳಸಬೇಡಿ ಅಂತ ನಾನು ಹೇಳುವುದಿಲ್ಲ, ಆದರೆ ಮಿತವಾಗಿ ಬಹಳ ಅಗತ್ಯ ಇದ್ದಾಗ ಮಾತ್ರ ಬಳಕೆ ಮಾಡಿ. ಅಂದರೆ ಯಾವುದೇ ನಾವು ದಿನನಿತ್ಯ ಬಳಸುವಂಥ ಗ್ಯಾಜೆಟ್ಗಳಿರ್ಬೋದು ಅಥವಾ ಆಧುನಿಕ ವ್ಯವಸ್ಥೆಗಳಿರ್ಬೋದು, ಇವುಗಳ ಬಳಕೆಯಲ್ಲಿ ಮಿತಿ ಇರಲಿ. ಔಷಧಗಳು ಹಾಗೆ, ಇವುಗಳ ಬಳಕೆಯಲ್ಲಿ ಅರಿತು ಬಳಸಿ ಅಂತ ಹೇಳುವಂಥ ಮಾಹಿತಿಯನ್ನು ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ. ಅದೇ ರೀತಿಯಾಗಿ ನೀವು ಪ್ರತಿ ಸಲ ಕಳೆದ ಸಲವೂ ಹೇಳಿದ್ರಿ ಕಣ್ಣಿನ ಕೆಲವು ಸರಳ ವ್ಯಾಯಾಮಗಳು ಅಂತೇಳಿ. ಈಗ ಡ್ರೈ ಐಗೂ ಸಂಬಂಧಪಟ್ಟಾಗಿ ಏನಾದರೂ ಸರಳ ವ್ಯಾಯಾಮಗಳಿದೆಯಾ ನಾವೇ ಮಾಡಿಕೊಳ್ಳುವಂಥ? ಡ್ರೈ ಐಗೆ ಸಂಬಂಧಪಟ್ಟಾಗೆ ಅಂತಲ್ಲ, ಎಲ್ಲ ವಿಷಯಕ್ಕೂ ಕೂಡ ಕಣ್ಣಿನ ವ್ಯಾಯಾಮಗಳನ್ನು ನಾವು ಬಳಸ್ಬೋದು. ಕಣ್ಣಿನ ರಕ್ಷಣೆಗೆ ಅಂತ ಕಣ್ಣಿನ ರೆಟಿನಾ
ನರದ ಪದರ ಎಲ್ಲ ವಿಷಯಕ್ಕೂ ಕೂಡ ಕಣ್ಣಿನ ವ್ಯಾಯಾಮಗಳೇ ಈಗ ಡ್ರೈ ಐಗೆ ಅಂತ ವಿಶೇಷವಾಗಿ ನಾವು ವ್ಯಾಯಾಮಗಳಿಂದ ಡ್ರೈ ಐಗೆ ಪ್ರಯೋಜನ ಆಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಅದು ರೆಟಿನಾದ ಸಮಸ್ಯೆಗಳಿಗೆ ತುಂಬ ಪ್ರಯೋಜನ ಆಗ್ಬೋದು. ನಾನು ಕಳಸಲ ಹೇಳಿದಾಗ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಬಾಲನ್ನು ಹಿಡಿದುಕೊಂಡು ಇನ್ನೊಂದು ಕೈಗೆ ಅದನ್ನು ವರ್ಗಾವಣೆ ಮಾಡುವ ಒಂದು ಆಟದ ಹಾಗೆ ಚೆಂಡಿನ ಆಟ, ಮತ್ತು ಚೆಂಡನ್ನು ನೆಲಕ್ಕೆ ಬಡಿದು ಇನ್ನೊಂದು ಕೈಯಲ್ಲಿ ಹಿಡಿದುಕೊಳ್ಳುವಂಥ ಆಟ, ಮತ್ತು ಕ್ಯಾಂಡಲ್ ರೀಡಿಂಗ್ ಅಂತ ಸಣ್ಣ ಅಕ್ಷರಗಳನ್ನು ಕ್ಯಾಂಡಲ್ ದೀಪದಲ್ಲಿ ಓದುವಂಥ ತುಂಬ ಸಣ್ಣ ಗಾತ್ರದ ಅಕ್ಷರಗಳನ್ನು, ಸಹಿಸಿರುವ ಅಕ್ಷರಗಳನ್ನು, ಮತ್ತು ನಾನೀಗ ಹೇಳಿದಾಗ ಪಾಮಿಂಗ್ ಮೆಥಡ್. ಮತ್ತು ಆಯುರ್ವೇದದಲ್ಲಿ ಇನ್ನೊಂದು ಹೇಳಿದ್ದಾರೆ, ಊಟ ಮಾಡಿದ ನಂತರ ಬಾಯಿ ತುಂಬ ನೀರನ್ನು ತುಂಬಿಸಿಕೊಂಡು ತಣ್ಣೀರಿನ ಹನಿಗಳನ್ನು ಕಣ್ಣಿಗೆ ಚಿಮುಕಿಸಿಕೊಳ್ಳುವಂಥದ್ದು. ಇದು ಕೂಡ ಕಣ್ಣಿನ ರಕ್ಷಣೆಗೆ ತುಂಬ ಪ್ರಯೋಜನ ಆಗ್ತದೆ. ಮತ್ತು ನಮ್ಮಲ್ಲಿ ಕೆಲವರು ಬಹಳ ಶುಚಿತ್ವದ ಗೀಳು ಅಂತ ದಿನಕ್ಕೆ ಒಂದು 20 ಸಲ ಮುಖ ಕಣ್ಣುಗಳನ್ನು ತೊಳಿತಾರೆ. ಇದು ಬಹಳ ಮುಖ ಬೇಕಾದ್ರೆ ತೊಳಿರಿ, ಆದರೆ ಕಣ್ಣುಗಳನ್ನು ದಿನಕ್ಕೆ ಬಹಳ ಸಲ ತೊಳೆಯುವುದು ಅದು ಕಣ್ಣಿಗೆ ಹಾನಿಯನ್ನು ಉಂಟು ಮಾಡುತ್ತದಲ್ಲದೆ ಏನು ಒಳ್ಳೆಯದು ಮಾಡೋದಿಲ್ಲ. ಯಾಕೆ ಅಂತ ಕೇಳಿದರೆ, ಕಣ್ಣೀರಿನಲ್ಲಿ ಇರುವಂತಹ ರಕ್ಷಣಾ ಅಂಶ ನೀವು ಹಾಕುವ ನೀರಿನಲ್ಲಿ ಇರುವುದಿಲ್ಲ. ಕಣ್ಣೀರಿನಲ್ಲಿ ಬ್ಯಾಕ್ಟೀರಿಯಾಗಳಿಂದ ರಕ್ಷಣೆ ಕೊಡುವಂಥ ಎನ್ಸೈಮ್ಗಳಿದೆ, ಅದು ಕಣ್ಣಿಗೆ ರಕ್ಷಣೆ ಕೊಡುವಂಥ ಎಷ್ಟೋ ಸಂಗತಿಗಳಿದೆ. ಅದೆಲ್ಲವನ್ನು ಆ ಕಣ್ಣೀರಿನ ಆ ಗುಣವನ್ನು ನೀವು ಕಿತ್ತು ಹಾಕ್ತೀರಿ. ನೀವು ನೀರನ್ನು ದಿನಕ್ಕೆ ಒಂದು 2-3 ಬಾರಿ ಕಣ್ಣನ್ನು ಅಥವಾ ಏನೋ ಒಂದು ಕಸ ಧೂಳು ಏನಾದರೂ ಹೋದಾಗ ನಾವು ಕಣ್ಣನ್ನು ನೀರಿನಿಂದ ತೊಳಿಬೇಕಲ್ಲದೆ ಆಗಾಗ ಕಣ್ಣನ್ನು ತುಂಬ ಶುಚಿ ಮಾಡೋದು ಅದು ಹಾನಿಕಾರ ಅಂತ. ಶುಚಿ ಮಾಡಬಾರ್ದು. ಯಾಕೆಂದರೆ ದೇಹ ಸಹಜವಾಗಿ ಕಣ್ಣೀರಿನ ಮೂಲಕ ಕಣ್ಣನ್ನು ಶುಚಿಯಾಗಿ ಇಟ್ಟಿರ್ತದೆ. ಕಣ್ಣೀರನ್ನು ಸ್ರವಿಸಿ ಆ ಕಣ್ಣೀರಿನ ಜಳಕ, ಕಣ್ಣೀರಿನ ಸ್ನಾನವನ್ನು ಕಣ್ಣುಗುಡ್ಡೆಗಳಿಗೆ ನಿರಂತರವಾಗಿ ಮಾಡ್ತಾ ಇರ್ತದೆ. ಅದು ದೇಹದ ಒಂದು ಇಂಟೆಲಿಜೆನ್ಸ್. ದೇಹದ ಇಂಟೆಲಿಜೆನ್ಸ್ ಮೆಕ್ಯಾನಿಸಮ್ ಯಾವಾಗ ಹಾಳಾಗ್ತದೆ ಅಂತ ಹೇಳಿದರೆ ಆಟೋ ಇಮ್ಯೂನ್ ಡಿಸಾರ್ಡರ್. ನಾನಾಗ ಹೇಳಿದಾಗೆ ಕಣ್ಣೀರಿನ ಗ್ರಂಥಿಯನ್ನು ಶತ್ರು ಅಂತ ತಿಳ್ಕೊಂಡು, ಅಂದರೆ ಅದು ತಪ್ಪಾಗಿ ಐಡೆಂಟಿಫೈ ಮಾಡ್ತದೆ ಅಂತ, ಅದು ಶತ್ರು ಅಂತೇಳಿ ಗುರುಸಿ ಅದರ ಮೇಲೆ ಅಟ್ಯಾಕ್ ಮಾಡೋದು ಅಂತ ನಾವು ಮಾಡ್ತೇವಲ್ಲ ಕೆಲವು ಸಲ. ಹಾಗೆ ಮನುಷ್ಯರು ಮಾಡಿದ ಹಾಗೆ ಅದು ಆಟೋ ಇಮ್ಯೂನ್ ಡಿಸಾರ್ಡರ್ ಬಹಳ ವಿಚಿತ್ರವಾದ ಒಂದು ಕಾಯಿಲೆ. ಅದು ಕಣ್ಣು ಮಾತ್ರ ಒಣಗುವುದಲ್ಲ, ಬಾಯಿ ಕೂಡ ಒಣಗ್ತದೆ. ಡ್ರೈನೆಸ್ ಆಫ್ ದ ಮೌತ್ ಕೂಡ ಅದರ ಒಟ್ಟಿಗೆ ಜಾಗ್ರನ್ ಸಿಂಡ್ರೋಮ್ನಲ್ಲಿ ಬರುವಂಥ ಲಕ್ಷಣ. ಆದರೆ ಆಟೋಇಮ್ಯೂನ್ ಡಿಸಾರ್ಡರ್ಗೆ ಆಯುರ್ವೇದದಲ್ಲಿ ಬಹಳ ಯಶಸ್ವಿಯಾದ ಎಷ್ಟೋ ಸಲ ತುಂಬ ಗುಣ ಅಂತ ಹೇಳುವ ಹಂತವನ್ನು ಕೂಡ ತಲುಪಿದ ಉದಾಹರಣೆಗಳಿದೆ. ಬರೀ ಕಣ್ಣಿನ ಈ ಡ್ರೈ ಐ ಅಂತಲ್ಲ, ಈಗ ರುಮಟಾಯ್ಡ್ ಆರ್ಥರೈಟಿಸಿನ ಒಟ್ಟಿಗೆ ಡ್ರೈ ಐ ಕಾಣಿಸಿಕೊಳ್ತಾರೆ ಎಷ್ಟೋ ಸಲ ಕೆಲವು ರೋಗಿಗಳಿದ್ದಾರೆ. ಅಂದರೆ ಒಂದು ಆಟೋಇಮ್ಯೂನ್ ಡಿಸಾರ್ಡರ್ ಇದ್ದರೆ ಇನ್ನೊಂದು ಆಟೋಇಮ್ಯೂನ್ ಡಿಸಾರ್ಡರ್ ಒಟ್ಟೊಟ್ಟಿಗೆ ಇರುವಂಥದ್ದು. ಮತ್ತು ರುಮಟಾಯ್ಡ್ ಆರ್ಥರೈಟಿಸ್, ಈ ಆಮವಾತದ ಗಂಟು ನೋವಿನ ಅದರ ಆಟೋಇಮ್ಯೂನ್ ಡಿಸಾರ್ಡರ್ನ ಪರಿಣಾಮ ಕಣ್ಣಿನ ಮೇಲೆ ಕಾಣಿಸಿಕೊಳ್ಳುವಂಥದ್ದು. ಜಾಗ್ರನ್ಸ್ ಸಿಂಡ್ರೋಮೇ ಆಗಬೇಕು ಅಂತ ಇಲ್ಲ ಅಂತ. ಮತ್ತು ಥೈರಾಯ್ಡ್ ಸಮಸ್ಯೆ ಇರುವಾಗ ಅದರ ಒಟ್ಟಿಗೆ ಡ್ರೈ ಐ ಕಾಣಿಸಿಕೊಳ್ಳುವಂಥದ್ದು, ಒಂದು ಕಾಯಿಲೆ ಇರುವಾಗ ಈ ಸಂಗತಿ ಕಾಣಿಸಿಕೊಳ್ಳುವಂಥದ್ದು. ಈ ರೀತಿ ಮಲ್ಟಿಪಲ್ ಒಂದಕ್ಕೊಂದು ಪೂರಕವಾಗಿರ್ತದೆ. ಒಟ್ಟಿನಲ್ಲಿ ಮನುಜನ ತಿರಿಸು ಮತ್ತು ಮನಸ್ಸು ಎರಡು ವಿಚಾರ. ಹೊಟ್ಟೆಗೆ ಏನು ಹಾಕ್ತಾನೆ ಮತ್ತು ಮನಸ್ಸು ಹೇಗುಂಟು ಮತ್ತು ಜೀವನ ಪದ್ಧತಿ, ಇದರ ಮೇಲೆ ಆರೋಗ್ಯದ ಎಷ್ಟು ನಾವು ವೈದ್ಯರು ಇದ್ದಾರೆ ಅಂತ ತಿಳ್ಕೊಂಡ್ರೂ ಕೂಡ ನಮ್ಮ ಆಹಾರ ಪದ್ಧತಿಯಲ್ಲಿ ನಮ್ಮ ಜೀವನ ಪದ್ಧತಿಯಲ್ಲಿ ನಾವು ಬದಲಾವಣೆ ಮಾಡಿಕೊಳ್ಳದೆ ಇದು ಯಾವುದರಿಂದಲೂ ಕೂಡ ಬಚಾವಾಗಿ ಅಥವಾ ಸಂಪೂರ್ಣ ರಕ್ಷಣೆ ಪಡೀಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಒಂದು ಮೂಲಭೂತವಾದ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆಯುರ್ವೇದ ಪದ್ಧತಿಯಲ್ಲಿ ಅದು ಬಹಳ ಇನ್ನೊಂದು ಕಾಯಿಲೆ ಹುಟ್ಟು ಮಾಡದ ಬಹಳ ಸಹಜ ನೈಸರ್ಗಿಕವಾದ ಅಡ್ಡ ಪರಿಣಾಮಗಳಿಲ್ಲದ ಔಷಧಗಳು ಪದ್ಧತಿ ಆಗಿದೆ. ಆದರೆ ನಮ್ಮಲ್ಲಿ ಬೇರೆ ಆಧುನಿಕವಾದ ಬಹಳ ಇಮಿಡಿಯೇಟ್ ಅಗ್ರೆಸಿವ್ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೇವೆ. ಹಠಾತ್ತನೆ ಒಂದು ನಮಗೆ ಗುಣ ಸಿಕ್ಕುವಂತಹ ಕೆಲವು ಔಷಧಗಳು ಉಂಟು ಅಂತ ನಾವು ಬಹಳ ಆತ್ಮವಿಶ್ವಾಸದಿಂದ ಹೆಮ್ಮೆಯಿಂದ ನಾವೇನು ಹೇಳಿಕೊಳ್ತೇವೆ. ಆದರೆ ಅದರ ಜೊತೆಗೆ ಅಷ್ಟೇ ಅಡ್ಡ ಪರಿಣಾಮಗಳು ಕೂಡ ಇರ್ತದೆ. ನಾನು ಆಗಲೇ ಅದರ ಪಟ್ಟಿ ಮಾಡಿದ್ದೇನೆ. ಆದ ಕಾರಣ ಯಾರಾದರೂ ಅರ್ಥ ಮಾಡಿಕೊಳ್ಬೇಕು, ದೇರ್ ಈಸ್ ನೋ ಕಂಪ್ಲೀಟ್ಲಿ ಸೇಫ್ ಡ್ರಗ್. ಸಂಪೂರ್ಣ ಸುರಕ್ಷಿತವಾದ ಒಂದು ಔಷಧ ಅಂತ ಆಧುನಿಕದಲ್ಲಿ ಇಲ್ಲ ಅಂತ. ಕಂಪ್ಯಾರೇಟಿವ್ಲಿ ಸೇಫ್ ಡ್ರಗ್ ಅಂತ ಹೋಲಿಸಿದರೆ ಒಂದಕ್ಕಿಂತ ಸ್ವಲ್ಪ ಬೆಟರ್ ಎನ್ನುವಂಥ ಔಷಧ ಇರ್ಬೋದೇ ಹೊರತು ಸಂಪೂರ್ಣವಾದ ಸುರಕ್ಷಿತ 100% ಸೇಫ್ ಅಂತ ಹೇಳುವಂಥ ಔಷಧ ಯಾವುದು ಆಧುನಿಕದಲ್ಲಿ ಇಲ್ಲ. ಇದು ನಾನು ಆಧಾರ ಸಹಿತವಾಗಿ ಈಗ ನಿಮಗೆ ಹೇಳಿದ್ದೇನೆ. ಆದರೆ ಆಯುರ್ವೇದದಲ್ಲಿ ಅಡ್ಡ ಪರಿಣಾಮಗಳಿಲ್ಲದೆ ಬಹಳ ಯಶಸ್ವಿಯಾಗಿ ಈ ಸಂಗತಿಗಳನ್ನು, ಅದರಲ್ಲಿ ಡ್ರೈ ಐ ಸಿಂಡ್ರೋಮ್ ಕೂಡ ಒಂದು, ಕಣ್ಣಿನ ಈ ಕ್ರಿಯಾಕಲ್ಪ ಚಿಕಿತ್ಸೆಗಳ ಮೂಲಕ ಬಹಳ ಸುಂದರವಾಗಿ ಅದನ್ನು ನಿಭಾಯಿಸಬಹುದು. ಇವತ್ತಿನ ಈ ಆಯುರ್ ಪ್ರಸಾದಿನಿ ನಾವು ಈಗ 2ನೇ ಸಂಚಿಕೆ ಏನು ಇವತ್ತು ನಾವು ಡಿಸ್ಕಸ್ ಮಾಡಿದ್ವಿ, ಈ ಶುಷ್ಕ
ಕಣ್ಣಿನ ಅಕ್ಷಿ, ಶುಷ್ಕ ಅಕ್ಷಿ, ಡ್ರೈ ಐ ಸಮಸ್ಯೆ ಬಗ್ಗೆ ಬಹಳಷ್ಟು ವಿಚಾರ ಅಂದರೆ ಅದಕ್ಕೆ ಕಣ್ಣಿನ ಸಂರಚನೆಯಿಂದ ಹಿಡಿದು ಯಾವ ಯಾವ ರೀತಿಯಾದಂಥ ಕಾರಣಗಳು ಅದಕ್ಕೆ ಕಾರಣ ಆಗ್ತದೆ, ಅಂಶಗಳು ಕಾರಣ ಆಗ್ತದೆ, ಆಮೇಲೆ ಅದನ್ನು ಹೇಗೆ ನಿವಾರಿಸಬಹುದು, ಆಯುರ್ವೇದದಲ್ಲಿ ಅದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸಾ ಪದ್ಧತಿ ಇದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಆಯುರ್ವೇದದಲ್ಲಿ ಇದನ್ನು ಸ್ಪಷ್ಟವಾಗಿ ನಮ್ಮ ಸಂಹಿತೆಗಳಲ್ಲಿ ಹೇಳಿದ್ದಾರೆ. ಶುಷ್ಕಾಕ್ಷಿ ಪಾಕ ಅಂತ. ಪಾಕ ಅಂದ್ರೆ ಇನ್ಫ್ಲಾಮೇಟರಿ ಪ್ರೊಸೀಜರ್, ಅದರ ಜೊತೆಗೆ ಪ್ರೊಸೆಸ್ ಇದೆ ಅಂತ ಹೇಳಿ ಅರ್ಥ. ಮತ್ತೆ ಸುಶ್ರುತ ಸಂಹಿತೆಯಲ್ಲಿ ಇದಕ್ಕೆ ವಾತದೋಷ ಕಾರಣ ಅಂತ ಹೇಳಿದ್ದಾರೆ. ಮತ್ತು ವಾಗ್ಭಟ ಅದಕ್ಕೆ ಇನ್ನೊಂದು ವಾತ ಮತ್ತು ಪಿತ್ತ ದೋಷ, ಇದು ಎರಡು ಕೂಡ ಕಾರಣ ಆಗಿದೆ. ಮತ್ತು ಅದರಲ್ಲಿ ಹೇಳಿರುವಂಥ ಲಕ್ಷಣಗಳು ಈಗ ನಾವು ಹೇಳಿರುವಂಥ ಡ್ರೈ ಐ ಸಿಂಡ್ರೋಮ್ನ ಲಕ್ಷಣಗಳನ್ನೇ ಹೋಲ್ತದೆ. ಆದ ಕಾರಣ ನಾವು ಅದನ್ನು ಚಿಕಿತ್ಸೆ ಕೊಡುವಾಗ ಆಯುರ್ವೇದದಲ್ಲಿ ಶುಷ್ಕಾಕ್ಷಿಪಾಕ ಅಂತೇಳಿ ಡಯಾಗ್ನೋಸಿಸ್ ಮಾಡಿ, ಶುಷ್ಕಾಕ್ಷಿಪಾಕಕ್ಕೆ ನಮ್ಮ ಆಯುರ್ವೇದದಲ್ಲಿ ಯಾವ ರೀತಿಯ ಚಿಕಿತ್ಸೆ ಅಂತ ನೋಡಿಕೊಂಡು ಆ ಕ್ರಮದಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಹೋಗುವಂಥದ್ದು. ಸೊ ಅದೇ ಬಹಳ ವಿವರವಾಗಿ ನಾವು ಇವತ್ತು ಈ ಒಂದು ಸಮಸ್ಯೆಯ ಬಗ್ಗೆ, ಇದರ ಚಿಕಿತ್ಸಾ ವಿಧಾನದ ಬಗ್ಗೆ, ಮತ್ತು ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಯಾವ ರೀತಿಯಾಗಿ ಇದನ್ನು ಅವಾಯ್ಡ್ ಮಾಡಿಕೊಳ್ಬೋದು ಅನ್ನೋ ಬಗ್ಗೆ ನಾವು ಬಹಳಷ್ಟು ವಿವರವಾದ ಮಾಹಿತಿಯನ್ನು ಇಷ್ಟು ಹೊತ್ತಲ್ಲಿ ನೀವು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಬಹಳ ಒಂದು ಉಪಯುಕ್ತವಾದ ಸಂಚಿಕೆ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂತೇಳಿದರೆ ಒಂದು ವಿವರವಾದ ಮಾಹಿತಿಯನ್ನು ಚಿಕಿತ್ಸಾ ವಿಧಾನ ಮತ್ತು ನಮ್ಮ ಲೈಫ್ ಸ್ಟೈಲ್ನ ಮಾಡಿಫಿಕೇಷನ್ ಜೊತೆಗೆ ನೀವು ಹೇಳಿರುವಂಥದ್ದು ನಮ್ಮ ವೀಕ್ಷಕರಿಗೆ ಖಂಡಿತವಾಗಿಯೂ ಇದು ಉಪಯುಕ್ತ ಆಗ್ತದೆ ಅನ್ನುವಂಥ ವಿಶ್ವಾಸದೊಂದಿಗೆ ಇವತ್ತಿನ ಈ ಆಯುರ್ ಪ್ರಸಾದಿನಿ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೊಂದು ಹೊಸ ವಿಚಾರದೊಂದಿಗೆ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಅವರು ನಮಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟದಕ್ಕಾಗಿ ಸುದ್ದಿ ಬಳಗದ ಪರವಾಗಿ ನಿಮಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಸರ್. ಥ್ಯಾಂಕ್ ಯು. ಎಲ್ಲ ಕವರ್